Adarsh, welcome. Welcome to live. Adarsh, ಕಾಫಿ ಆಯ್ತಾ? ಕೇಳ್ತಾ ಇದೆ ನಾನು ಮಾತಾಡೋದು? ಆದರ್ಶ್ ಇದೆಯಾ? ಗುಡ್ ಮಾರ್ನಿಂಗ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಆದರ್ಶ್, ಗುಡ್ ಮಾರ್ನಿಂಗ್. ಕಾಫಿ ಆಯ್ತಾ? ಉಡುಪಿ ಅವ್ರು ಬಂದರು. ಹಾಯ್ ಉಡುಪಿ ಸಿಸ್, ವೆಲ್ಕಮ್ ವೆಲ್ಕಮ್. ಗುಡ್ ಮಾರ್ನಿಂಗ್ ಸಾನ್ವಿ. ಫಸ್ಟ್ ಲೈಕ್ ಥ್ಯಾಂಕ್ ಯು ಸಾನ್ವಿ, ಥ್ಯಾಂಕ್ ಯು ಸೋ ಮಚ್. ಹಾಯ್ ಸಿಸ್ಟರ್, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಸಾನ್ವಿ. ಸಾನ್ವಿ ಗುಡ್ ಮಾರ್ನಿಂಗ್, ವೆಲ್ಕಮ್. ಸಾನ್ವಿ ವೆಲ್ಕಮ್, ಉಡುಪಿ ಸಿಸ್ ವೆಲ್ಕಮ್ ಲೈವ್ಗೆ. ಕಾಫಿ ಆಯ್ತಾ ನಿಮ್ಮದು ಎಲ್ಲರದು? ಎಂತ ತಿಂಡಿ? ರಂಜಿತ್ ಬತ್ತೇರ್, ಗುಡ್ ಮಾರ್ನಿಂಗ್ ಅಕ್ಕ ಪನಂದುಲೇರು. ಹಾಯ್ ರಂಜಿತ್, ವೆಲ್ಕಮ್ ವೆಲ್ಕಮ್. ಅಶು ಬತ್ತೇರ್, ಗುಡ್ ಮಾರ್ನಿಂಗ್ ಅಕ್ಕ ಪನಂದುಲೇರು. ವೆಲ್ಕಮ್ ಅಶು, ವೆಲ್ಕಮ್. ಕೂರೇರ್ನಲ್ಲ ಚಾ ಅಂಡ ತಿಂಡ್ರೆ ಅಂಡ ಟೀ ಆಂಡ ಸಿಸ್ಟರ್ ಎನ್ನಾಂಡ್ ಕೊಪ್ಪ ಕೋಟೆಯನ್ ಬ್ರದರ್ಸ್ ಬಂದರು. ನನ್ನ ನೀರು ದೋಸೆಗೆ ಕಡೆ ಒಂದುಂಡು ಪನದುಲ್ಲೆ ನನ್ನ ಕಡೆ ಒಡ. ಓಕೆ ಓಕೆ ರಂಜಿತ್ ಅಣ್ಣ ಪನದುಲ್ಲೇರು. ಅಶು ಟೀ ಎನ್ನ ಟೀ ಆಂಡ್ ಎನക്ക് ನೀರು ದೋಸೆ ಯಾನ್ ತಿಂದು ಬತ್ತೀನಿ. ಒಲ್ಪ ಉಲ್ಲಾರು ಯಾನಿಲ್ಲಡುಲ್ಲೆ. ದಾದಾ ಬಲೆ ದಾದಾ ಒಂದು ನಿಮಿಷ. ಅವಲ್ಲ 5G ಬರ್ಪಿನಿ ಎನ್ನನೆ ಬಾಬಾ ಐಕ್ ಒಂದು ಮಲ್ಪ್ಲೆ ಕನೆಕ್ಟ್ ಮಲ್ಪ್ಲೆ ಐಕ್ ಕನೆಕ್ಟ್ ಅನ್ನ ಗೊತ್ತುಂಡು ಹೆಂಗ್ ಗೊತ್ತು ಜೈತ ಅನ್ನೆಲಕ್ಕಡ ಅವು ದಾದ ಟೆಂಪಲ್ ಅವು ಭಜನಾ ಮಂದಿರ ಉಡುಪಿ ಸಿಸ್. ಅವು ಭಜನಾ ಮಂದಿರ ಶೋಪ್ ಉಂಡತೆ ಭಜನಾ ಮಂದಿರ. ನಾಗರಾಜ್ ಅವ್ರು ಬಂದರು, ಚೆಲ್ವರಾಜ್ ಅವ್ರು ಬಂದರು. ಸಾನ್ವಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ವೆಲ್ಕಮ್. ಎಲ್ಲರದು ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಎಂತ ತಿಂದ್ರಿ, ಎಂತ ಕುಡಿದ್ರಿ ಹೇಳಿ. ಬೇಗ ಬೇಗ ಒಂದೊಂದು ತಿಂಡಿ ಹೆಸರು ಹೇಳಿ, ರಪ್ಪ ರಪ್ಪ ತಿಂದದ್ದು ಹೇಳಿ.
ಅಂದು ಪನದುಲ್ಲೇರು. ನೀವು ಅಲ್ಲೇ ಇರೋದು ಅಕ್ಕ? ಹಾ ಹಾ ಹೌದು. ಕಂಡ ಗುಂಡಿಗೆ ಎಲ್ಲಿ ಕೋದಂಡ ರಾಮನ ಬಿಂಬ, ತೋರಿದೀರನಾದನು ಆಂಜನೇಯನು, ತೋರಿದೀರನಾದನು ಆಂಜನೇಯನು. ಉಡುಪಿ ನಾ ಗಿಫ್ಟ್ ಕೊಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಸಾನ್ವಿ ಸಿಸ್. ಸಾನ್ವಿ ಅವರು ಉಡುಪಿ ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ರಿಟರ್ನ್ ಮಾಡಿ ಆಯ್ತಾ. ಭುಜಂಗ ಅವರು ಬಂದರು. ಹಾಯ್ ಭುಜಂಗ ಅವರೇ, ವೆಲ್ಕಮ್ ವೆಲ್ಕಮ್. ಭುಜಂಗ ಅವರು ಮಾವಿನ ಹಣ್ಣು ಕೊಡ್ತಾ ಇದ್ದಾರೆ, ಥ್ಯಾಂಕ್ ಯು. ರಪ್ಪ ರಪ್ಪ ಹೇಳಿದೆ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಎಂತ ತಿಂಡಿ ಹೇಳಿದ್ರಿ ಮಾರ್ರೆ ಚೆಲ್ವರಾಜ್ ಅವರೇ, ಎಂತ ಹೇಳಿದ್ರಿ ತಿಂಡಿ? ಭುಜಂಗ ಅವರು ಹಾಯ್ ಅಂತ ಹೇಳ್ತಾರೆ. ಹಾಯ್ ಭುಜಂಗ ಅವರು, ವೆಲ್ಕಮ್ ವೆಲ್ಕಮ್, ಲೈವಿಗೆ ವೆಲ್ಕಮ್ ನಿಮಗೆ. ಅಂದೆ ಎದುರು ದೇವಸ್ಥಾನ ಉಂಡು ನಿಕುಲು ಬರ್ಪಾರತೆ ಸಾನ್ವಿ ದೇವಸ್ಥಾನಗ ವರ್ಷಗೊರ ಆಪುಣತೆ ಕಾಲಾವಧಿ ನೇಮ ಬರ್ಪಾರ ಇರು ಉಪ್ಪುವರ ಅವಳು. ಗುಡ್ ಮಾರ್ನಿಂಗ್ ಪರಗಲ್ಲೇರು. ಗುಡ್ ಮಾರ್ನಿಂಗ್ ಭುಜಗವ್ರೆ, ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಮಾವು ಹಲಸಿನ ಮೇಳದ ವಿಡಿಯೋ ಪಾಡ್ದೆ ಸಿಸ್ಟರ್ ಪಾಡ್ದಾರ. ಓಕೆ ಓಕೆ ಬಕ್ಕ ತೂಪೆ ಅವೇ ಸಾನ್ವಿ, ಬಕ್ಕ ತೂಪೆ ಬಕ್ಕ ತೂಪೆ. ಒಂದು ನೋಟಿಫಿಕೇಶನ್ ಬೈಜ್ಜಿ ಸಾನ್ವಿ ದಾದನ ಗೊತ್ತಾವುಜಿ. ಕೆಲವೇರ ನೋಟಿಫಿಕೇಶನ್ ಬರ್ಪುಂಡು, ಕೆಲವು ಬರ್ಪುಜಿ. ರಂಜಿತ್ ಪೋಯರ ಅಂದತಿ. ರಂಜಿತ್ ಒಂಜಿ ಟುಕ್ ಅಂದ್ ಮೆಸೇಜ್ ಮಾಡಿ ಪೋಯಿಂತು ಲೈಕ್ ಕೊಡ್ತು. ಮಾವು ಆ್ಯಂಡ್ ಹಲಸಿನ ಮೇಳದ ಇನಿಲ ಉಂಡತಿ ಸಾನ್ವಿ, ಇನಿಲ ಉಂಡತಿ. ನಾನು 20 ವರ್ಷಗಳ ಹಿಂದೆ ಉಡುಪಿಗೆ ಬಂದಿದ್ದೆ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಹೌದಾ ಚೆಲುವರಾಜ್ ಅವರೇ, ಉಡುಪಿ ತುಂಬ ಸುಂದರವಾಗಿದೆ. ಉಡುಪಿ ದೇವಸ್ಥಾನ ತುಂಬ ಅಷ್ಟ ಮಠಗಳಿದೆಲ್ಲ ಉಡುಪಿಯಲ್ಲಿ. ಇನಿ ಲಾಸ್ಟ್ ಇನಿ ಇಂಕ ಪೋಯರ ಆಪುಜಿ ಸಾನ್ವಿ, ಇಂಕೊಂಚ ಬೇತೆ ಕಡೆಗೆ ಪೋಯರುಂಡು ಪಕ್ಕ. ನಿಕುಲು ಬರ್ಪರ ತೇಡೆ ಉದೇಕ್ ಕೋಲಾನಾಗ ಅದೇ ಸಾನ್ವಿ. ದಾದ ತಿಂಡಿ ಎಂಕ್ ನೀರ್ ದೋಸೆ ಅಲ್ಲ ಮೀನ್ ರೆಸಲ, ನೀರ್ ದೋಸೆ ಮೀನ್ ರಸ. ಹೀರೋ ಆಲ್ ಬಟನ್ ಪ್ರೆಸ್ ಮಾಡ್ಕೊಡ ಅಂದ ಒಂದು ನಿಮಿಷ. ಐಟತೆ ಈರ್ನೆಟ್. ಓಕೆ ಓಕೆ ಅವು ಬಕ್ಕ ಅವು ಮಲ್ದೆ ಆಲ್ ಮಲ್ದೆ ಈರ್ನೆಟ್ ನೋಟಿಫಿಕೇಶನ್ ದೇಟತೆ ಅವು ಮಲ್ದೆ. ಅಟಿಲ ಆಂಡ ಇಜ್ಜಿ ಸಿಸ್ ಅಟಿಲಾತ ಅಟಿಲ್ಲ ಮೀನ್ ಕೈ ಪೆರಣು ಕೋಡೆ ಕಲ್ಲ ಮೀನ್ ಕಂದಿತ್ತೆ ಆಯ್ತು ಒಂತೆ ಕೋಡೆ ಬೈಗಡು ಚಪಾತಿಗೆ ಮಲ್ತೆ ಬಕ್ಕ ಒಂತೆ ದೀತೆ ಬಕ್ಕ ಕೈಪಂದ್ ಅಂಚ ಮೀನ್ ಕೈಪುಂಡು ಬಕ್ಕ ಬಕ್ಕ ದಾಲ್ ಸಾರ್ ವಿನಿ ಮಲ್ಪೋಡು. ಆದರ್ಶ್ ಲೈಕ್ ಕೊಟ್ಟು ಥ್ಯಾಂಕ್ ಯು ಆದರ್ಶ್, ಥ್ಯಾಂಕ್ ಯು ಆದರ್ಶ್. ಕಾಫಿ ಆಯ್ತಾ ನಿಂದು ಸಾನಿ? ದಾದ ತಿನ್ನರೆ ಸಾಕು.
ಹಾಯ್ ದುರ್ಗಾಸಿಸ್, ಕಾಫಿ ಆಯ್ತಾ? ಶ್ರೀಧರ್ ಅವರೇ ವೆಲ್ಕಮ್ ಟು ಮೈ ಲೈವ್. ಶ್ರೀಧರ್ ಅವರೇ, ನಂದು ಕಾಫಿ ಆಯ್ತು, ನಿಮ್ದಾಯ್ತಾ ಕಾಫಿ? ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ನೀವು ಲೈವ್ ಮಾಡಿದ್ದೀರಾ, ನನಗೆ ಸಿಕ್ಲೇ ಇಲ್ಲ ಶ್ರೀಧರ್ ಅವರೇ. ನಾನು ಸರ್ಚ್ ಮಾಡಿದೆ, ಮತ್ತೆ ನಿಮ್ದು ಇದು ಮತ್ತೆ ಬಂದದ್ದು ನಿಮ್ದು ಕಮೆಂಟ್. ಇಲ್ಲದಿದ್ರೆ ಅದರಲ್ಲಿ ಇದು ಮಾಡಿ ಸರ್ಚ್ ಮಾಡುದು, ನಿಮ್ದು ಚಾನಲೇ ಸಿಕ್ಲಿಲ್ಲ ನನಗೆ. ಸಡಾಯ್ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ವಿಲಾಸಿನಿ ಸಿಸಿದು ಲೈವ್ ಇರ್ಲಿಲ್ಲಲ್ಲ ಶ್ರೀಧರ್ ಅವರೇ? ನನ್ನ ತಿಂಡಿ ರೆಡಿ ಮಲ್ಪೋಡು ಅಂದೇ ಸಾನ್ವಿ, ದಾದ ತಿಂಡಿ. ನಂದು ಕಾಫಿ ಆಗಿದೆ ಶ್ರೀಧರ್ ಅವರೇ. ಓ ಹೌದಾ, ಓಕೆ ಓಕೆ. ಅದು ಸರ್ಚ್ ಮಾಡಿದ್ರೆ ಬರ್ತದಾ? ಅಲ್ಲ, ನೀವು ನಿನ್ನೆ ಕಮೆಂಟ್ ಹಾಕಿದಿರಲ್ಲ, ಇನ್ನು ಅದು 8 ಗಂಟೆಗೆಲ್ಲ ನಿಮ್ಮದು ಅದು ಇದು ಮಾಡ್ತೇನೆ ಐಡಿಗೆ, ಆಗ ನಿಮ್ಮ ಚಾನಲ್ ಬರ್ತದೆ, ಗೊತ್ತಾಗ್ತದೆ. ಇಲ್ಲ, ವಿನಾಸಿನ ಲೈವ್ ಇರ್ಲಿಲ್ಲ. ಹೌದು, ನಾನು ಕೂಡ ತುಂಬಾ ಹೊತ್ತು ಕಾದೆ ಲೈವ್ ಉಂಟಂತ, ಇರ್ಲಿಲ್ಲ ಅವರದ್ದು. ಕನಸುಗಳೇ ಹಿತ ಹಿತ ನನ್ನವನೇ ನನ್ನವನೇ ಉಸಿರಿನಲು ಬೆರೆತವನೇ ಸಾಗರ ಚಿಲ್ಲಲನ್ನೆದೆಯೊಳಗೆ ಕನಸುಗಳೇ. ನಿಮ್ದು ಯಾವ ಊರು ಸಿಸ್? ನಮ್ದು ಮಂಗಳೂರು ಸುರತ್ಕಲ್. ಹಲಸಿನ ಹೋಳಿಗೆ, ಮಾವಿನ ಹೋಳಿಗೆ, ಪೈನಾಪಲ್ ಹೋಳಿಗೆ, ಮಸ್ತ್ ಐಟಮ್ ಉಂಟು ಸಿಸ್ಟರ್. ಅಂದ ಶೇ ನಮ್ಮ ಪೋರ ಮನಸ್ಸಿತ್ತು, ನಮ್ಮ ಪೂರ ಪೋಣದೆ ತೊಂದ್ರೆ ಅವು ಪೂರ ಹೋಳಿಗೆ ಅವು ಒಂದು ಪೂರ ಬರ್ತೀರ ಅಂತಾರೆ. ನೀವು ಅದಕ್ಕೆ ಲೇಟ್ ಬರಬೇಕು, ಯಾರು ಹೇಳುದಿಲ್ಲ ಬೆಳಿಗ್ಗೆ. ಹೌದಾ, ರಜೆಯಾ? ಹೌದಾ, ಹಾ ಹಾ. ನಿಮ್ಮ ಎಲ್ಲ ವಿಡಿಯೋ ವಾಚ್ ಮಾಡಿದೆ. ಹೌದಾ ಶ್ರೀಧರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಾನು ಸಹ ಮಾಡ್ತೇನೆ, ಟೈಮ್ ಇರುವಾಗ ಒಂದೊಂದೇ ವಿಡಿಯೋ ನೋಡ್ತೇನೆ. ಓಕೆ, ಮಿಸ್ ಮಲ್ಪೊಚ್ಚಿ ಇನಿ ಪೋಲೆ ಸೂಪರ್ ಉಂಡು. ಇನಿ ಎನ್ನ ಹಸ್ಬೆಂಡ್ ಡ್ಯೂಟಿ ಪೋತೀರಿ, ಫಸ್ಟ್ ಪೋತೀರಿ ಡ್ಯೂಟಿಗೆ ಅಂಚ ಪೋಯರ ಆಪುಜಿ. ಅಮ್ಮ ಪಲದಿತ್ತೇರು ಪೋತೊಲಿಂದು ಅಣ್ಣ ಬೈಯಡಿಗೆ ಕುಡಂಜಿ ಕಡೆಗೆ ಪೋಯರು ನಿಂಗ್ಲಿ. ಶ್ರೀಧರ್ ಅವ್ರು ಸಪೋರ್ಟಿಂಗ್ ಅಲ್ಲಿದೆ. ಥ್ಯಾಂಕ್ ಯು ಶ್ರೀಧರ್ ಅವ್ರು, ಥ್ಯಾಂಕ್ ಯು. ನೋಡ್ತೇನೆ ನಿಮ್ಮ ವಿಡಿಯೋ ಆಯ್ತಾ, ಟೈಮ್ ಸಿಕ್ಕುವಾಗ ಒಂದೊಂದೇ ನೋಡ್ತೇನೆ. ಒಂದು ಟೈಮ್ ಇದ್ದರೆ ಒಂದೊಂದು ಕಮೆಂಟ್ ಹಾಕಿ ನನ್ನ ವೀಡಿಯೋಗೆ, ನೋಡಿದರೆ ವೀಡಿಯೋಗೊಂದು ಕಮೆಂಟ್ ಹಾಕಿ ಆಯಿತಾ, ಹಾಗೆ ನನಗೆ ಗೊತ್ತಾಗ್ತದೆ ವೀಡಿಯೋ ನೋಡಿದ್ದು. ಈ ಪಾಡುವ ಎನ್ನ ಲೈವ್ ಆಯ್ಲಕ್ಕ ನೀನು ಒಬ್ಬೊಬ್ಬೆ ಪಾಡು. ಅನ್ನೆಲ್ಲ ಅಕ್ಕಡು ಬಾಬಾ, ಅನ್ನೆಲ್ಲ ವೈಫೈ ಮಲ್ದೆ ಎಂಗಿನ ತೋಚ್ಬೋದ ವೈಫೈ ಆನ್ ಮಲ್ದೆ ಅನ್ನೆಲ್ಲ ಅಕ್ಕಡು ಮಿತಿಜಿ ಲಕ್ಕವ ನಾನು ಜಪ್ಪಡೆ. ಶ್ರೀಧರ್ ಅವ್ರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಶ್ರೀಧರ್ ಅವ್ರು, ಥ್ಯಾಂಕ್ ಯು ಸೋ ಮಚ್.
ಇಟ್ಕೊಂಡು ಹೊಲ್ತು ಓ ಮೈ ಗಾಡ್. ಥ್ಯಾಂಕ್ ಯು ಶ್ರೀಧರ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಲೇರು ಪೂರ ಓಡಿಪೋತೇರು. ಹಣ್ಣು, ಬೆಣ್ಣೆ ಹಣ್ಣು, ಹಲಸು, ಮಾವು ಉಂಡು ಸಿಸ್ಟರ್. ಅಂಡ್ ಇತ್ತೆ ದಾದು ಗೊತ್ತುಂಡೆ ಸಾನ್ವಿ ಇತ್ತೆ ಒಂದು ಮರಿಯಲದತೆವು ಒಂದು ಪುರ ತಿನ್ನೋಲಿ ಆಯ್ತಾ. ಓಲಿಗೆ ಅವು ಪುರ ಕಂತು ತಿನ್ನೋಲಿ. ಒಂದು ಕಮೆಂಟ್ ಮಾಡಿ, ಯಾರಾದ್ರೂ ಇದ್ರೆ ಕಮೆಂಟ್ ಮಾಡಿ. ಶ್ರೀಧರ್ ಅವ್ರ ಸಪೋರ್ಟ್ಗೆ ಥ್ಯಾಂಕ್ ಯು. ಕವಿತಾ ಕೂರ್ಗ್ ಚಾನಲ್ ಅವ್ರು ಬಂದರು. ಹಾಯ್ ಸಿಸ್ ಅಂತ ಹೇಳಿದ್ರೆ. ಹಾಯ್ ಕವಿತಾ ಅವರೇ, ವೆಲ್ಕಮ್. ಕವಿತಾ ಅವರೇ, ನೀವು ನನ್ನ ವಿಡಿಯೋಗೊಂದು ಕಮೆಂಟ್ ಹಾಕಿಬಿಡಿ ಆಯ್ತಾ. ನಿಮ್ದು ಲೈವ್ ಇದ್ರೆ ಹೇಳಿ. ಎಷ್ಟು ಆಯಿತು WH? ನಮ್ಮದು 25% ಕೂಡ ಆಗಲಿಲ್ಲ ಶ್ರೀಧರ್ ಅವರೇ. ನಾನು ಮೊನ್ನೆ ಚಾನಲ್ ಇದು ಮಾಡಿದ್ದಲ್ಲ, ನಾನೊಂದು 8 ಮಂತ್ ಆಯಿತು. ನಂದು 25% ಕೂಡ ಬರಲಿಲ್ಲ ಇನ್ನೂ ಕೂಡ. ವಿಡಿಯೋ ಆದರೆ ವೈರಲ್ ಆದರೆ ಯಾರಾದರೂ ಫುಲ್ ನೋಡಿದರೆ ಆಗ್ತದೆ. ಇದು ನಾವು ಸ್ವಲ್ಪ ಒಂದೊಂದು ಗಂಟೆ ಲೈವ್ ಮಾಡೋದಲ್ಲ, ಹಾಗೆ ತುಂಬ ಕಷ್ಟ. ಸ್ವಲ್ಪ ಆ್ಯಡ್ ಆಗ್ತದೆ ಅಷ್ಟೇ. ಇದು ಆಗುವಾಗ ಒಂದು 3 ವರ್ಷ 4 ವರ್ಷ ಆಗ್ಬೋದಾ ಅಂತ ಹಾಗೆ ಆಗ್ತದೆ. ನಿಮ್ದಾಯ್ತಾ? ನೀವು ಹತ್ತಿರ ಇದ್ದೀರಾ ಶ್ರೀಧರ್ ಅವರೇ? ಓಕೆ ದುರ್ಗಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಪೂರ ಓಡಿ ಪೋಯಿರ್ ಮಾರ್ರೆ, ಲೈಕ್ ಕೊಡ್ದು ಪೂರ ಪೋಯಿನಿ. ನನ್ನದು 450. ನಿಮ್ಮದು ಕೂಡ ಅಷ್ಟೇಯಾ? ಅಷ್ಟೇ, ಬೇಗ ಆಗುದಿಲ್ಲ. ವಿಡಿಯೋ ಓಡುದಿಲ್ಲಲ್ಲ, ವಿಡಿಯೋ ವೈರಲ್ ಆಗುದಿಲ್ಲ, ವಿಡಿಯೋ ಓಡುದಿಲ್ಲ, ವಿಡಿಯೋ ನೋಡುದಿಲ್ಲ. ಹಾಗೆ ನಂದು ಯಾರಾದ್ರೂ ಫುಲ್ ವಿಡಿಯೋ ನೋಡಿದರೆ ನಾನು ಕೂಡ ನೋಡ್ತೇನೆ ಅವ್ರದ್ದು. ಹಾಗೆ ಇಲ್ಲದಿದ್ದರೆ ಲೈವ್ಗೆ ಬಂದರೆ ಲೈವ್ಗೆ ಹೋಗ್ತೇನೆ. ಹಾಗೆ ಹೌದೌದು, ಜನನೇ ಬರುವುದಿಲ್ಲ. ಹೌದು ಶ್ರೀಧರ್ ಅವರೇ, ಜನನೇ ಇಲ್ಲ. ಅದುವೇ ಕಷ್ಟ ಆಗೋದು. ನಾನೊಂದು 2 ದಿನದಿಂದ ಸ್ವಲ್ಪ ಜನ ಇದ್ದಾರೆ ನನಗೆ. ಅದಕ್ಕಿಂತ ಮುಂಚೆ ಇಲ್ಲ, 1-2 ಮಾತ್ರ ಆ್ಯಡ್ ಆಗ್ತಿದ್ದದ್ದು. ಈಗ ಒಂದು 5 ಹಾಗೆ ಆ್ಯಡ್ ಆಗ್ತಾ ಇದೆ. ಆದರೆ ಈ 2 ಟೈಮ್ ಲೈವ್ ಮಾಡಿದರೆ 1 ಗಂಟೆ ಹಾಗೆ. ಲೈವಿಗೆ ಅಂತಲೇ 1 ಗಂಟೆ ಕುತ್ಕೊಳ್ಬೇಕಾಗ್ತದೆ. 1 ಗಂಟೆ ವೇಸ್ಟ್ ಆಗ್ತದೆ. ಅದೇನು ಮಾಡೋದು, ಅದು ಸ್ವಲ್ಪ ಮಾಡ್ಕೊಂಡು ಹೋಗೋದು ಹಾಗೆ. ಶ್ರೀ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್. ಕವಿತಾ ಸಿಸ್, ನನಗೆ ಶ್ರೀಧರ್ ಅವರಿಗೆ ಕೊಟ್ಟದ ನೀವು? ಹಾಂ ಶ್ರೀಧರ್ ಅವರೇ, ನಿಮಗೆ ಕವಿತಾ ಸಿಸ್ ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ, ರಿಟರ್ನ್ ಮಾಡಿ ಆಯಿತಾ. ನಾನು ಶ್ರೀ ಅಂತ, ನನ್ನನ್ನು ಕೂಡ ಶ್ರೀ ಅಂತ ಕರೀತಾರೆ ಕೆಲವರು, ಅದಕ್ಕೆ ಕೇಳಿದ್ದು ನಾನು ನನಗೆ ಅಂತ. ಮತ್ತು ಇದು ಗೊತ್ತಾಯ್ತಲ್ಲ 696 ಅಂತ. ಓಕೆ ಕೊಡ್ತೀನಿ ಸಿಸ್ ಅಂತ ಹೇಳ್ತಾರೆ. ಒಂದು ಕಮೆಂಟ್ ಹಾಕಿಬಿಡಿ ಅವರ ವಿಡಿಯೋಗೆ ಆಯಿತಾ. ಕವಿತಾ ಸಿಸ್, ಒಂದು ಕಮೆಂಟ್ ಹಾಕಿಬಿಡಿ ವಿಡಿಯೋಗೆ. ಚಲಿಸುವ ಕಾಲವು ಗಳಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ನನ್ನಲ್ಲಿ. ನಿನ್ನೆಯೋ ನಾಳೆಯೋ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಕವಿತಾ ಅವರು ಸೂಪರ್ ಅಂತ ಹೇಳಿದೆ. ಥ್ಯಾಂಕ್ ಯು.
ಕವಿತಾ ಸಿಸ್ಟರ್ ವಿಡಿಯೋ ನೋಡಿ ಕೊಟ್ಟಿದ್ದೇನೆ ಆಯ್ತಾ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ ಅವರು. ನೋಡಿ ಕವಿತಾ ಸಿಸ್, ನಿಮಗೆ ಶ್ರೀಧರ್ ಅವರು ರಿಟರ್ನ್ ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ, ಚೆಕ್ ಮಾಡ್ಕೊಳ್ಳಿ. ಅವರು ವಿಡಿಯೋ ನೋಡಿ ಕಮೆಂಟ್ ಹಾಕಿದಾರಂತೆ. ಥ್ಯಾಂಕ್ ಯು ಶ್ರೀಧರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ತರವಲ್ಲ ತಂಗಿ ತಂಬೂರಿ ಸ್ವರ ಬರಿದೆ ಬಾರಿಸದಿರು ತಂಬೂರಿ ಸರಸ ಸಲ್ಲಾಪದ ತಿರುವುಗಳರಿಯದೆ. ರಾಜೇಶ್ ಆಚಾರ್ಯ ಅವರು ಬಂದರು. ಹಾಯ್ ರಾಜೇಶ್, ವೆಲ್ಕಮ್. ಚಾನಲ್ ಇದೆಯಾ ರಾಜೇಶ್ ಅವರೇ? ಲೈಕ್ ರನ್ ಅಂತ ಹೇಳ್ತಾ ಇದ್ದಾರೆ. ಶ್ರೀಧರ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ರಾಜೇಶ್ ಅವರೇ ಚಾನಲ್ ಇದೆಯಾ? ಚಾನಲ್ ನೋಡುವಾಗ ಚಾನಲ್ ಇದ್ದಾಗಿದೆ ನಿಮ್ಮದು. ಥ್ಯಾಂಕ್ ಯು ಶ್ರೀಧರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಚಾನಲ್ ಇದೆಯಾ ರಾಜೇಶ್ ಅವರೇ? ಚಾನಲ್ ಇದೆಯಾ? ವಿಡಿಯೋ ಇದೆ ಚಾನಲಲ್ಲಿ. ಎಂತ ಯೋಚನೆ ಮಾಡ್ತಾ ಇದ್ದೀರಾ ರಾಜೇಶ್ ಅವರೇ? ಶ್ರೀಧರ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಶ್ರೀಧರ್ ಅವರು ಥ್ಯಾಂಕ್ ಯು. ಶ್ರೀಧರ್ ಅವರು ಥ್ಯಾಂಕ್ ಯು, ಥ್ಯಾಂಕ್ ಯು. ಚಾನಲ್ ಇಲ್ಲ, ಓಕೆ ಓಕೆ, ಸಪೋರ್ಟ್ ಮಾಡಿ ರಾಜೇಶ್ ಅವರೇ. ಊರೆಲ್ಲಿ ನಿಮ್ಮದು? ಯಾಕೆ ನೆಗಡೋದು? ಊರು ಯಾವುದು ನಿಮ್ಮದು ರಾಜೇಶ್ ಅವರೇ? ಯಾವ ಊರು? ಮಂಗಳೂರಾ? ಗಂಗಾ ಯಮುನಾ ಸಂಗಮ, ಗಂಗಾ ಯಮುನಾ ಸಂಗಮ ಈ ಪ್ರೇಮ ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು, ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು. ಅನುದಿನ ಉಲ್ಲಾಸ, ಅನುದಿನ ಸಂತೋಷ, ಗೆಳೆಯ ನಿನ್ನ ಸೇರಿ ಪ್ರೇಮದ ಆವೇಶ. ರಾಜೇಶ್ ಆಚಾರ್ಯ ಅವರು ಕಾಸರಗೋಡು ಅಂತ ಇರ್ತದೆ. ಹೌದಾ, ಕಾಸರಗೋಡ್ನವರು? ಓಕೆ ಓಕೆ, ಸಪೋರ್ಟ್ ಮಾಡಿ ಚಾನಲ್ಗೆ. ಮತ್ತೆ ಒಂದು ನನಗೆ ಸಬ್ ಆಗಿ, ಮತ್ತೆ ನನ್ನ ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ರಾಜೇಶ್ ಅವರೇ. ಹಾಯ್ ಅಂತ ಹಾಕಿ ಒಂದು. ಶ್ರೀಧರ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಶ್ರೀಧರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಹಾಡದೆ ಉಳಿದಿಹ ಮಾತು ನೂರಿದೆ,
ಮನವು ತುಂಬಿ ಹಾಡಿದೆ. ಥ್ಯಾಂಕ್ ಯು 4 ಜನ ಇದ್ದೀರಾ, ಕಮೆಂಟ್ ಮಾಡಿ. ಸೂಪರ್ ಸಾಂಗ್. ಥ್ಯಾಂಕ್ ಯು ರಾಜೇಶ್ ಅವರು, ಥ್ಯಾಂಕ್ ಯು ಸೋ ಮಚ್. ತನುವು ಮನವು ಎಂದು ನಿಂದಾಗಿದೆ, ಆಸೆಯು ಇದೆಯ ತುಂಬಿ, ಏನೋ ಉಲ್ಲಾಸ, ಏನೋ ಸಂತೋಷ ಇದೆನೋ. ಸಂದೀಪ್ ಕುಮಾರ್ ಅವರು ಒಂದು ಹಲೋ ಅಂತ ಹೇಳ್ತಾ ಇದ್ದಾರೆ. ರಾಜೇಶ್ ಅವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ವೆಲ್ಕಮ್ ಸಂದೀಪ್ ಜಿ, ವೆಲ್ಕಮ್. ಶ್ರೀಧರ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಸಂದೀಪ್ ಗುಡ್ ಮಾರ್ನಿಂಗ್ ಜಿ, ಗುಡ್ ಮಾರ್ನಿಂಗ್ ಸಂದೀಪ್ ಜಿ. आपने ಚಾ ಪೀ ಲಿಯಾ ಸಂದೀಪ್ ಜಿ? ಶ್ರೀಧರ್ ಅವರೇ, ನಿಮ್ಮದು ಕಾಫಿ ಆಯಿತಾ? ಶ್ರೀಧರ್ ಅವರೇ, ಎಂತ ತಿಂಡಿ ನಿಮಗೆ? ನಾನು ಈಗ ಕೇಳೋದು. ರಾಜೇಶ್ ಅವರೇ, ನಿಮ್ಮದು ಕಾಫಿ ಆಯಿತಾ? ತಿಂಡಿ ಎಂತ? आप हमको पहचान लिया? हाँ संदीप जी, आपने आए थे ना उस दिन. ನಿಮ್ಮ ಊರು? ನಮ್ಮದು ಮಂಗಳೂರು ರಾಜೇಶ್ ಅವರೇ, ಮಂಗಳೂರು. ಆಯಿತು ಸಿಸ್ ಅಂತ ಹೇಳ್ತಾ ಇದ್ದಾರೆ. ಎಂತ ತಿಂಡಿ ಶ್ರೀಧರ್ ಅವರೇ? ಹಾಂ ಮೈನೆ ಚಾಯ್ ಪೀ ಲಿಯಾ. ಓಕೆ. ನಾಷ್ಟೇ ಮೇ ಕ್ಯಾ ತಾ ಸಂದೀಪ್ ಜಿ? ನಿಮಗೆ ಚಿತ್ರಾನ್ನ? ಹೌದು, ಓಕೆ. ನನಗೆ ನೀರು ದೋಸೆ. ರಾಜೇಶ್ ಅವರೇ ಆಯಿತಾ? ಎಂತ ತಿಂಡಿ ರಾಜೇಶ್ ಅವರೇ? ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿ ಮಾತೆ ಉಪಾಸನೆ. ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿ ಮಾತೆ ಉಪಾಸನೆ. ನಿನ್ನ ಸಂಗದಲ್ಲಿ ಅಂಗಾಂಗ ಮಿಂಚಾಯಿತು. कुडला ನಂದು कुडला लाइक कर दिया है भाभी जी. ओके. ಥ್ಯಾಂಕ್ ಯು ಸೋ ಮಚ್ ಸಂದೀಪ್ ಜಿ. ಸಪೋರ್ಟ್ ಅಲ್ಲಿದ್ದಾರೆ ಶ್ರೀಧರ್ ಅವರು. ದೋಸೆ ಅಂತ ಹೇಳ್ತಿದ್ದಾರೆ, ನಮಗೆ ಕೂಡ ದೋಸೆ. ನಿಮಗೆ ಎಂತ ತಿಂಡಿ? ನಮಗೆ ನೀರು ದೋಸೆ, ವಾಟರ್ ದೋಸೆ, ನೀರು ದೋಸೆ. ಓಕೆ ಬಾಯ್, ನನ್ನ ಲೈವ್ಗೆ ಬನ್ನಿ ದುರ್ಗಾ ಸಿಸ್. ಓಕೆ ಶ್ರೀಧರ್. ಎಷ್ಟು ನಿಮಿಷ ಕೊಟ್ರಿ ನನಗೆ ಶ್ರೀಧರ್ ಅವರೇ? 20 ಮಿನಿಟ್ಸಾ? 8 ಗಂಟೆ, ನೈಟ್ 8 ಗಂಟೆಗೆ. ಓಕೆ. ಒಂದು ಕಮೆಂಟ್ ಹಾಕಿದ್ದೀರಲ್ಲ. ಓಕೆ, 10 ಮಿನಿಟ್ಸ್ ಅಲ್ಲ? ಓಕೆ, ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ ಅವರೇ. 10 ಮಿನಿಟ್ಸ್ ಕೊಡ್ತೇನೆ ನಿಮಗೆ. ಓಕೆ. ಟೈಮಿಂಗ್ಸ್ ಇದ್ದರೆ ನಮಗೆ ಕೂಡ ಒಳ್ಳೇದಾಗ್ತದೆ. ಬೇರೆ ಲೈವ್ಗೆ ಹೋಗ್ಲಿಕ್ಕೆ ಉಂಟಲ್ಲ, ಹಾಗೆ ಸ್ವಲ್ಪ ಅಡ್ಜಸ್ಟ್ ಆಗ್ತದೆ ಹಾಗೆ. ಕುಡ್ಲಡ ಅಕ್ಕ ಪಕ್ಕ ಎಲ್ಲಿ? ಸುರತ್ಕಲ್. ಕುಡ್ಲ ಸುರತ್ಕಲ್. 15 ಮಿನಿಟ್ಸಾ? ಓಕೆ. 15 ಮಿನಿಟ್ಸ್ ಕೊಡ್ತೇನೆ. ಓಕೆ, ಥ್ಯಾಂಕ್ ಯು ಶ್ರೀಧರ್ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಓಕೆ, ಬಾಯ್. ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನನ್ನ ಬಿಟ್ಟು ನಿನ್ನ ಬಿಟ್ಟು ನನ್ನ ಜೀವನ ಸಾಗದು. ರಾಜೇಶ್ ಆಚಾರ್ಯ, ಸುರತ್ಕಲ್ ಹತ್ತಿರ ಒಲ್ಪ ಅಂದೆ. ಒಲ್ಪದ ಪಂಡ್ರೆ ಜೊತೆ ಸುರತ್ಕಲ್ ಪುಚ್ಚ ಪ್ಲೇಸ್ ಪಂಡ್ರೆ ಮಾತ್ರ ಒಲ್ಪದ ಪಂಡ್ರೆ ಇಚ್ಚಿ. ಉಡುಪಿಸಿ ಸಾಣ ನೀರ್ತೆಲ್ಲ ಮಾಡ ದೋಸೆ ಅಂಡೆ. ಏರ್ಲ ಬೈದ್ದೀರಿ. ಮನೋಹರ್ ಆಚಾರ್ಯ ಅವರು ಬಂದರು. ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ಮನೋಹರ್ ಅವರು, ವೆಲ್ಕಮ್. ಮನೋಹರ್ ಅವರೇ, ಕಾಫಿ ಆಯಿತಾ? ತಿಂಡಿ ಆಯಿತಾ? ಚಾ ಆಯಿತಾ? ಎಂತ ಕುಡಿದ್ರಿ? ಎಂತ ತಿಂದ್ರಿ? ಮತ್ತೆ ನಿಮ್ಮದು ಚಾನಲ್ ಇದೆಯಾ? ಎಲ್ಲೆಲ್ಲಿ ನೋಡಲಿ ನಿನ್ನದೇ ಚಿಲಿಪಿಲಿ. ಮಲ್ತೊಂದುಲ್ಲೆ ಅಂದೆ ಮಲ್ಪ್ಲೆ.
ಜೋರು ಬರ್ಸ ಹಾಗೆ ದೋಣಿ ಹೋಗಲ್ಲ. ಹೌದೌದು. ದೋಣಿ ಹೋಗಲ್ಲ. ಹೌದೌದು. ಜೋರು ಬರ್ಸ ದೋಣಿ ಹೋಗಲ್ಲ. ಉಡುಪಿ ಮೇಡಮ್. ಹೌದಾ, ಉಡುಪಿಯಾ? ಓಕೆ ಓಕೆ. ತುಂಬ ಉಡುಪಿದು ತುಂಬ ಬಂದಿದ್ದಾರೆ. ನಮ್ಮದು ಉಡುಪಿ ಸಿಸಿದ್ದಾರೆ ನೋಡಿ. ಉಡುಪಿ ನಾಯಕ್ ಚಾನಲ್ನ ಉಡುಪಿ ಸಿಸಿದ್ದಾರೆ. ಉಡುಪಿಯಿಂದ ಅವರು ಕೂಡ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗನಾನಮ್ಮ ದೂರವ ತೀರವ ಸೇರುವುದುಂಟೇ ನಾಳಿನ ಗುರಿಯಮ್ಮ. ಉಡುಪಿ ಮೇಡಮ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ರಾಜೇಶ್ ಅವರೇ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಉಡುಪಿ ಸಿಸ್. ಉಡುಪಿ ಆಲ್ ನಮ್ಮ ಉಡುಪಿ ಅಲ್ಲ ನಮ್ಮ ಊರು. ಈಗ ಉಡುಪಿ ಅಂತ ಹೇಳಿದಿ ನೀವು ಮತ್ತೆ ಇಲ್ಲಿಯಾ? ರಾಜೇಶ್ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಆದರ್ಶ್ ಥ್ಯಾಂಕ್ ಯು. ಆದರ್ಶ್ ಥ್ಯಾಂಕ್ ಯು ಸೋ ಮಚ್. ಆದರ್ಶ್ ಕಾಫಿ ಆಯ್ತಾ? ಎಂತ ತಿಂಡಿ? ಒಣ ಒಂಟಿ ಜೀವದ ಕೂಗಿಗೆ ತಂಗಾಣಿ ತಂದ ದೈವವೇ ನಿನಗೇನು ನಾನು ನೀಡಲೇ ಜಗವೇ ನೀನು ಗೆಳತಿಯೇ ನನ್ನ ಜೀವದ ಒಡತಿಯೇ ಉಸಿರೇ ನೀನು ಗೆಳತಿಯೇ ನನ್ನನ್ನು ನಡೆಸು ಸಾತಿಯೇ. ಉಡುಪಿ ನಾಯಕ್ ಚಾನಲ್ ಅವರು ಆರಿ ಎಂಕ್ ಹಾಯ್ ಪಂತಿನಿಯೇ ಅಂದ. ಆರಿರೆ ಹಾಯ್ ಪಂತಿನ. ಓಕೆ ಓಕೆ. ಗುಡ್ ಮಾರ್ನಿಂಗ್ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಸವಿತಾ ಸಿಸ್ ಬಂದರು. ಹಾಯ್ ಸವಿತಾ ಸಿಸ್. ವೆಲ್ಕಮ್ ವೆಲ್ಕಮ್. ಲೈಕ್ ಡನ್. ಸವಿತಾ ಸಿಸ್ನ ಶಾರ್ಟ್ ವಿಡಿಯೋ ನೋಡಿದೆ ಮೊನ್ನೆ. ಇದು ಕೂಡ ನೋಡಿರ್ಬೇಕು ನಾನು ವಿಡಿಯೋ ಎಲ್ಲ. ಸವಿತಾ ಸಿಸ್ ತುಂಬ ಚೆನ್ನಾಗಿ ಮಾಡ್ತೀರಾ ಶಾರ್ಟ್ ವಿಡಿಯೋ ಎಲ್ಲ. ರಾಜೇಶ್ ಅವರು KB ರಾಧೆ KB ಪೋಂಡ. ಸವಿತಾ ಸಿಸ್ಗ ನಾನು ನೋಡಲೇ ಇಲ್ಲ. ಹಾಯ್ ಅಂತ ಹೇಳ್ತಾ ಇದ್ದಾರೆ ಸವಿತಾ ಸಿಸ್. ರಾಜೇಶ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ರಾಜೇಶ್ ಅವರು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಸವಿತಾ ಅವರು ವೆರಿ ಗುಡ್ ಮಾರ್ನಿಂಗ್ KB ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ ಸವಿತಾ ಸಿಸ್. ತೂ ಹೈ ವಹಿ ದಿಲ್ ನೆ ಜಿಸೆ अपना कहा तू है जहाँ मैं वो वहाँ तुम हो कहाँ तेरे बिन सजा. ಸವಿತಾ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಸವಿತಾ ಸಿಸ್ ಥ್ಯಾಂಕ್ ಯು ಸವಿತಾ ಸಿಸ್. ಸವಿತಾ ಸಿಸ್ ನಿಮ್ಮದು ಕಾಫಿ ಆಯ್ತಾ? ಟೀ ಆಯ್ತಾ? ಎಂತ ತಿಂದ್ರಿ? ಎಂತ ಕುಡಿದ್ರಿ? ಕಾಫಿ ಆಯ್ತಾ ರಾಜೇಶ್ ಅಂತ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ತುಳು ಸಾಂಗ್ ಬಾರಿ ಕಮ್ಮಿ ಬರ್ಪಿನ್ ಮಾರ್ರೆ ಇಂಕ್ ತುಳುಳ್ಳೆ ತುಳು ಸಾಂಗ್ ಅರ್ಧ ಬರ್ಪಿನ್. ಎನ್ನ ಜೀವದ ಸೆಳೆಯಾಲ ಪ್ರತಿ ಜನ್ಮಗು ಜೊತೆಯಾಲ ಎನ್ನ ಉಡಲೆದಾರ ಮನೆಗೂ ಮೋಕೆದ ರಾಣಿಯ. ಒಂದು ಚೂರೆ ಬರ್ತೀನಿ, ಒಂದು 2 ಲೈನ್ ಬರ್ತೀನಿ. ಅವು ನಡುತ್ತಾ ತೋಜೋಡು ಫಸ್ಟ್ ಬರ್ಪುಜಿ. ಎಕ್ಕ ಸಕ್ಕಲ ಅಕ್ಕ ಪಳುದು ಲೆಪ್ಪುನ ಕುಲು ಬತ್ತೆರಿತ್ತಲ ಅಕ್ಕ ಪಳುದು ಲೆಪ್ಪುನ ಕುಲು ಬತ್ತೆರಿತ್ತ. ನೆಕ್ಸ್ಟ್ ರಿಪ್ಲೈ ಮಾಡಿ ಸಿಸ್ಟರ್. ಆಯಿತು KB ಅಂತ ಹೇಳ್ತಾ ಇದ್ದಾರೆ. ಕಾಫಿ ಆಯ್ತಾ ರಾಜೇಶ್ ಅಂತ ಕೇಳ್ತಾ ಇದ್ದಾರೆ. ರಾಜೇಶ್ ಅವರು ಆಯಿತು KB ಅಂತ ಹೇಳ್ತಾ ಇದ್ದಾರೆ. ಮತ್ತು ನೆಕ್ಸ್ಟ್ ಮಲಯಾಳಂ ಸಾಂಗ. ಮಲಯಾಳಂ ಬರುವುದಿಲ್ಲ. ಯಾವುದು ಮಲಯಾಳಿ ಬರ್ತದೆ ನನಗೆ? ಮಲಯಾಳಿ ಬರುವುದಿಲ್ಲ ನೋಡಿ. ಸವಿತಾ ಸಿಸ್ ಕಾಫಿ ಆಯ್ತಾ ರಾಜೇಶ್ ಅಂತ ಕೇಳ್ತಾ ಇದ್ದಾರೆ. ತಿಂಡಿ
ಏನ ರಾಜೇಶ್ ಅಂತ ಕೇಳ್ತಾ ಇದ್ದಾರೆ ಸವಿತಾ ಸಿಸ್, ಇವರು ಉಡುಪಿ ಸಿಸ್ ಕೇಳ್ತಾ ಇದ್ದಾರೆ ತಿಂಡಿ ಏನ ಅಂತ. ರಾಜೇಶ್ ನೀವು ಯಾವ ಊರಿನಲ್ಲಿ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ ಸವಿತಾ ಸಿಸ್. ಮತ್ತೆ ರಾಜೇಶ್ ಅವರು ದೋಸೆ ಅಂತ ಹೇಳ್ತಾ ಇದ್ದಾರೆ. ನೀವು ಯಾವ ಊರಲ್ಲಿ ಇದ್ದೀರಾ ರಾಜೇಶ್ ಅವರೇ? ಸವಿತಾ ಸಿಸ್ ಕೇಳ್ತಾ ಇದ್ದಾರೆ ನೋಡಿ. ಕಾಸರಗೋಡು ಅಂತ ಹೇಳ್ತಾ ಇದ್ದಾರೆ. ಕಾಸರಗೋಡು ಮತ್ತೆ ಉಡುಪಿ, ಒಮ್ಮೆ ಉಡುಪಿ ಹೇಳಿದ್ರು, ಒಮ್ಮೆ ಕಾಸರಗೋಡು ದೋಸೆ ಅಂತ ಹೇಳಿದ್ರು ತಿಂಡಿ. ಮತ್ತೆ ರಾಜೇಶ್ ಅವರು ಕಾಸರಗೋಡು ಅಂತ ಹೇಳ್ತಾ ಇದ್ದಾರೆ ಸವಿತಾ ಅವರೇ. ಲೈವ್ ಮಾಡ್ತೀರಾ ಸವಿತಾ ಅವರೇ? ಮಾಡಿದ್ದೀರಾ ಲೈವ್? ನಿಮ್ಮ ಫ್ರೆಂಡ್ ಸವಿತಾ ಅವರು ಊರಿಗೆ ಬಂದ್ರೆ ಹೇಳಿದಾರ ಅಕ್ಕ? ನನಗೆ ಅರ್ಥ ಆಗ್ಲಿಲ್ಲ ಸವಿತಾ ಅವ್ರೆ ಎಂತ ಅಂತ. ನಿಮ್ಮ ಫ್ರೆಂಡ್ ನನಗೆ ಕೇಳಿದ? ನನ್ನ ಊರಿಗೆ ಬಂದ್ರೆಯಾ ನೀವು? ಬನ್ನಿ ಬನ್ನಿ, ಊರಿಗೆ ಬಂದ್ರೆ ಅಂತ ಹೇಳ್ತಾರೆ. ಬನ್ನಿ ಬನ್ನಿ. ಅಕ್ಕ ಚಿಕನ್ ಕಟ್ ಅಕ್ಕ ಬಿರಿಯಾನಿಗೆ ಬನ್ನಿ ಅಕ್ಕ. ಆಮೇಲೆ ನೀವು? ಹೌದಾ, ನಿಮಗೆ ಬಿರಿಯಾನಿ ಇವತ್ತು? ಎಂತ ಸ್ಪೆಷಲ್? ಎಂತ ಉಂಟು ಫಂಕ್ಷನ್ ಆದರ್ಶ್? ಚಿಕನ್ ಕಟ್ ಬಿರಿಯಾನಿ, ವಾವ್ ಸೂಪರ್. ಫ್ರೆಂಡ್ಸ್ ಗಿಫ್ಟ್ ಕೊಡಿ, ನಾನು ಕೊಡ್ತೇನೆ ಫ್ರೆಂಡ್ಸ್. ನೋಡಿ ಸವಿತಾ ಸಿಸ್ ಇದ್ದಾರೆ, ಅವರಿಗೆ ಗಿಫ್ಟ್ ಕೊಡಿ, ಅವರು ನಿಮಗೆ ರಿಟರ್ನ್ ಮಾಡ್ತಾರೆ. ಆದರ್ಶ್ ಸವಿತಾ ಸಿಸ್ಗೆ ಗಿಫ್ಟ್ ಕೊಟ್ಟಿದ್ದೀಯಾ? ರಾಜೇಶ್ ಅವರೇ ಸವಿತಾ ಸಿಸ್ಗೆ ಒಂದು ಸಬ್ ಆಗಿ, ನನಗೆ ಕೂಡ ಆಗಿ, ಮತ್ತೆ ಉಡುಪಿ ಸಿಸ್ಗೆ ಕೂಡ ಆಗಿ. ಉಡುಪಿ ಅಲ್ಲ, ನಮ್ಮಣ್ಣನ ಊರು ನಾನು ಹೇಳಿದ್ದು ಉಡುಪಿ ಸಿಸ್. ಹಾಯ್ ಅಂತ ಶ್ರೀ. ಓಹೋ ಹಾಯ್ ಅಂತ ರೀ. ಓಕೆ 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 ಓಕೆ, ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಓಕೆ ಓಕೆ ರಾಜೇಶ್ ಅವರೇ, ಸುಮ್ಮನೆ ಅಕ್ಕ, ಸುಮ್ಮನೆ ಈಗ ಬಿರಿಯಾನಿ ಮಾಡಿಸ್ತೀಯಾ? ಓಕೆ ಓಕೆ, ಬಿರಿಯಾನಿ ಮಾಡಿದರೆ ಹೇಳು, ಬರ್ತೇವೆ ಆಯಿತಾ? उड़े जब जब जुल्फे तेरी कवारियों का दिल मचले, कवारियों का दिल मचले जिनमें ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ನಿನ್ನನ್ನು ಪ್ರೀತಿಯಿಂದ ಸೇರಲೆಂದೇ. ಓ ಇನಿಯ ಟೇಕ್ ಕೇರ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ, ಥ್ಯಾಂಕ್ ಯು ರಾಜೇಶ್ ಅವರೇ, ಥ್ಯಾಂಕ್ ಯು ಥ್ಯಾಂಕ್ ಯು. ನೀವು ಉಡುಪಿ ಸಿಸ್ಗೆ ಒಂದು ಗಿಫ್ಟ್ ಕೊಡಿ ರಾಜೇಶ್ ಅವರೇ, ಮತ್ತೆ ನನಗೊಂದು ಗಿಫ್ಟ್ ಕೊಡಿ. ನಿಮಗೆ ನೀಲಿ ಕೊಟ್ಟಿದ್ದೇನೆ, ಮತ್ತೆ ಸವಿತಾ ಸಿಸ್ಗೆ ಒಂದು ಗಿಫ್ಟ್ ಕೊಡಿ, ಕೊಟ್ಟು ಹೋಗಿ ರಾಜೇಶ್ ಅವರೇ. ಗಿಫ್ಟ್ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಆಯ್ತಾ? ಮೋಹಿನಿ ಬತ್ತುಂಡು ಅಂದು ಇನಿ ಕಾಣೆನೆ ಬೈದೀನಿ. ಇವಾಗ ಕಾಫಿ ಅಂತ ಹೇಳ್ತಿದ್ರೆ. ಹೌದಾ ಸವಿತಾ ಸಿಸ್, ನಿಮ್ದಾಯ್ತಾ? ನಂದಾಗಿದೆ ಸವಿತಾ ಸಿಸ್, ನಂದು ನೀರು ದೋಸೆ, ನಾವು ಟೀ ಕುಡಿಯೋದು. ಯಾರೋ ಯಾರೋ ಗೀಚಿ ಹೋದ ಹಾಳು ಹಳೆಯ ಬರಹ. ಹೆಂಗೆ ಆಲ್ರೆಡಿ ಕನೆಕ್ಟೆಡ್ ಆರ? ಹೌದಾ, ಓಕೆ ಓಕೆ ಸಿಸ್ಟರ್, ವರ್ಕ್ ಮುಗಿಸಿ ಜಸ್ಟ್ ಈಗ ಕಾಫಿ. ಓಕೆ ಓಕೆ, ಹೌದಾ ಸಿಸ್? ಓಕೆ ಓಕೆ, ಹೌದು. ನಾವೆಲ್ಲ ಕೆಲಸ ಆಗದಿದ್ರೆ ಹೇಗೆ ಎಲ್ಲ ಕಾಫಿ ಕುಡಿದು, ಎಲ್ಲ ಕೆಲಸ ಮಾಡಿದ ನಂತರ ಆರಾಮ್ಸೆ ಒಂದು ಕಾಫಿ ಕುಡಿಯೋದಲ್ವಾ? ನಾನು ಯಾವಾಗಲೂ ಹಾಗೆ ಮಾಡೋದು. ಈಗ ಲೈವ್ಗೆ ಬಂದ ನಂತರ ಕೆಲಸ ಎಲ್ಲ ಅಲ್ಲಿಯೇ ಇದೆ, ಚಾ ಫಸ್ಟ್ ಕುಡಿದು ಬಿಡೋದು. ಸೂಪರ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ ಆದರ್ಶರು. ಥ್ಯಾಂಕ್ ಯು ಸೋ ಮಚ್. ಇರೇನ ಮೆಗ್ದಿ ಓಲ್ಲೇರಿ ಏನ ಮೆಗ್ದಿಯಾ? ಅಲ್ಲ ಮಲ್ಪಜಲ್ಲ, ಅಲ್ಲಿ ವಿಡಿಯೋ ಮಾಡುವ ಅಲ್ಲಿಗೆ ಸಾಕು ಅವನು. ಈಗೆಲ್ಲ ಹಿಡ್ಕೊಳ್ಳಿ ಜನ ಎಲ್ಲ ಬರ್ಪುಜಿರತಿ
ಸೆಟ್ಟಾನ ಮಾತ್ರ ಓಲ ಸೆಟ್ಟಾನ ಮಾತ್ರ ಜನ ಬರ್ಪುಜಿರ ನನಗೆ ಬೋರ್ ಆಪುಂಡು ಅಂಚಾಲು ಲೈವ್ ಇತ್ತೆ ಸದ್ಯಕ್ಕೆ ಮಲ್ಪುಜಲ್ಗೆ ಪಕ್ಕ ಒಂತೆ ದಿನ ಬಿಡ್ದು ಮಲ್ಪೆ ಅಂತಲ್ಲ ಇತ್ತೆ ಮಲ್ಪುಜಿ ಸದ್ಯಕ್ಕೆ ಬಂಡಲ್ ಅಪರೂಪ ಗಾಂಡ ಬರೋರು ಬರ್ಪೆ ಬಂಡಲ್ ಲೈವ್ ಅಂಚ ನೀ ಅಚ್ಚಾ ಓಪನ್ ಒಂದು లేదు ನೀವು ಗಿಫ್ಟ್ ಗಿಫ್ಟ್ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದಾರೆ ಸವಿತಾ ಸಿಸ್ ಓಕೆ ಅಂತ ಹೇಳ್ತಾ ಇದ್ದಾರೆ ಅಚ್ಚ ಆವು ಪಣದಲ್ಲಿ ನೀನೇ ಮಾಡಿ ನನಗೆ ನೀರು ದೋಸೆ ಚಟ್ನಿ ಮಲ್ಪರೆ ಕರೆಂಟ್ ಇಜ್ಜೆ ಕರೆಂಟ್ పోతుండే ಎಂಗಲ್ಲ ಅವಳು ಕರೆಂಟ್ ಉಂಡ ಎಂಗಲ್ಲ ಉಂಡು ಇಲ್ಲ ಅವರ ಫ್ರೆಂಡಿಗೆ ಕೇಳಿದ್ದು ಅಂತ ಹೇಳ್ತಾರೆ ಓಕೆ ಓಕೆ ಉಡುಪಿ ಅಕ್ಕ ಇನ್ಸ್ಟಾಗ್ರಾಮ್ ಇದೆ ಅಲ್ವಾ ನಿಮ್ಮದು ಅಂತ ಹೇಳ್ತಾ ಇದ್ದಾರೆ ಉಡುಪಿ ಸಿಸ್ ಇನ್ಸ್ಟಾಗ್ರಾಮ್ ಉಂಡ ಇರ್ನಾ ಉಡುಪಿ ಅಂದ್ ಪನೊಂದುಲ್ಲೆರ್ ಜೋರು ಬರ್ಸ ಅಂಚ ಕರೆಂಟ್ ಪೋಂಡು ಅಂದಿ ಉಡುಪಿ ಸಿಸ್
ಜೋರು ಬರ್ಸ ಮುಂದೆ ಕರೆಂಟ್ ಇಜ್ಜಿ ಏರ್ಲ ಇಜ್ಜಿರತ್ತೆ ಮಾತೆಲ್ಲ ಜೇದಿರ್ತೋ ಜೋಡು ಇನ್ನು ಐತಾರತಿ ಉಡುಪಿ ಸಿಸ್ ಅಂಚ ಮಾತ ಜೇದಿರ್ತೋ ಯಾನಾರು ಬೇಗ ಮಲ್ತು ಪೋಯಿ ಬಕ್ಕ ಎಂಚೂರು ಬೇಲೆ ಉಂಡು ಐದು ಬರ್ತೀನಿ ನಾನು ಇರಿನಿ ಮಲ್ಪೋರ ಲೈವ್ ಉಡುಪಿ ಸಿಸ್ ಮಲ್ಪೊಡಿ ಟೈಮಿಂಗ್ಸ್ ಪಲ್ಲೆ ಅಪ್ಪಗ ರೆಡಿ ಇಪ್ಪೇನ್ ತಿರ್ತಿಲೆ ಎಪ್ಪುಲೆ ಮೆತ್ತು ಇತ್ತಿನಾಕ್ಲೇನ ಅಕ್ಕಳು ಬರ್ಪು ಜೀರಿಯಲ್ಲ ಎತ್ತನಲ್ಲ ಎತ್ತು ಅಕ್ಕಳು ಸೀದಾ ಪೋಪೇರು ಅಕ್ಕಳು ಬರ್ಪು ನಾಳೆ ಈಚ್ ಕೊಡ್ತು ಬರ್ತದೆ ಕಮೆಂಟ್ ಪಾಡ್ದೋಡು ಊರೆಲ್ಲ ಬಿಸಿ ಉಪ್ಪಿರುತ್ತೆ ಕಾಂಡೆ ಅಂಚ ಹೊರೆಯನ್ನು ಬೈಗಡ್ ಬರ್ಕ ಹೊರೆಯನ್ನು ಕಂಡುಬಿಡಿಸಿ ಕಾಣೆನೇ ಬೆಟರ್ ನಾನೇ ಉಡುಪಿ ಸಿಸ್ ಎಲ್ಲೇ ತಿಂಚೊಳಿದೆ ಕಾಣೆ ಮಾತ್ರ ಎನ್ನ ಲೈವ್ ಬೈಗಡಿಜ್ಜಿ ಇವಾಗ ಶನಿವಾರ ಈ ಥರ ಕಾಣೆ ಬೈಗಡ್ 2 ಸಲ ಉಂಡು ಇನ್ನಿಲ್ಲ ಪೇಂಟ್ ಉಂಡಾ ಉಡುಪಿ ಸಿಸ್ ಅನ್ನೇನು ಉಡುಪಿ ಸಂಧ್ಯಾ ಉಲ್ಲಲ್ಲಟ ಪಾತಿರ್ಲೇರು ಸಂಧ್ಯಾ ಮುಲ್ಪ ಉಲ್ಲಲ್ಲ ಎನ್ನ ಕೈತಾಳ ಸಂಧ್ಯಾ ವ್ಯಕ್ತಿ ಒಳ್ಳೆಯರಿಗೆ ಉಡುಪಿ ಸಿಸ್ಕೇನು ಬೈಯಡ್ ಮಲ್ಪಿ ಪನೊಂದುಲ್ಲೇರು ಬೈಯಡ್ ಬಂಗ ಆಪುಣಿಯೇ ಬೈಯಡ್ ಶನಿವಾರ ಆಯ್ತಾರ ಬೈಯಡ್ ಮಲ್ಪೆ ಈರೆನ್ನ ಲೈವ್ಗೆ ಬತ್ತುಂಡ ಎಂಡು ಮುಟೈ ಉಂತೊಡ ಇನಿ ಇನೀರು 8 ಗಂಟೆಗೆ ಬರ್ಪಾರ ಪಲ್ನಿ ఇంక మోజీ గంటే దించ పోయారండు ఇత్తండ అవులు ఆన్ తిప్పా ఇది నేను కొంచెం వీడియో మలిపారండు అవులు వీడియో చెప్పారు ఇతను అంచ నేను 8 గంటే ಬರ್ಪರ್ ಪಲ್ನಿ ಲೈವ್ಗೂ ತನನಂ ತನನಂ ಎನಲೋ ಮನಸ್ಸು ನೀನೇ ಕಾರಣ ಮನಸ್ಸು ಮಿಡಿದ ಮಾತೆ ಎನಗೆ ಮದುವೆ ತೋರಣ ಹಾಡೇ ಮಂತ್ರ ಆಕಾಶ ಭೂಮಿ ಎಲ್ಲ ಚಪ್ಪರ ಈ ಬತ್ತಂಡ ಪ್ರೀ ಸೀಸ್ನ ಲೈವ್ಡು ಪನ್ಪೆ ಓಕೆ 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 ಪ್ರೀ ಸೀಸ್ನ ಲೈವ್ಡು ಪನ್ಲೆ ಅವೇ ಪ್ರೀ ಸೀಸ್ನ ಲೈವ್ಗೆ ಬರ್ಪೆ 12 ಗಂಟೆಗೆ ಅದು ಹಾಯ್ ಸಂಧ್ಯಾ ಸಿಸ್ ಪಾತಿರ್ಲಿ ಈ ವಾಯ್ಸ್ಗೆ ನೋಡು ಅವ್ರು ಪೂತಾಂಡು ಅದು ಬೇಲೆ ಬಂದಾದ್ರೆ ಕಂಡೆ ವೈದಿತ್ತಲ್ಲ ಪೋಯಲ್ಲ ತಿರ್ತು ಪೋದಾಳು ಅಲ್ಲಿ ತೆಲ್ತೋದಿಲ್ಲ ಯಾಕಂದ್ರೆ ಮನೆ ಉಡುಪಿ ಸೀಸ್ ನಾನು ಕೇಳೀರು ಅಲ್ಲಿ ತೆಲಿಪ್ಪು ಅಲ್ಲಿ ದಾದನ ಗ್ಯಾಸ್ ನೀರು ಬೈದಲ್ಲ ಅವಳು ತಿರ್ತು ದಾದನ ಕಂಡ್ರೆ ಬೈದಿತ್ತಲ್ಲ ಅಲ್ಲಿ ಮೊಬೈಲ್ ಅದನ್ನು ಮುಳಿತು ಹಂಚಿಕೊಂಡ್ರೆ ಬೈದಿತ್ತಲ್ಲ ಅಂದಂದು ಅರ್ಜೆಂಟು ಕಾಂಡೆ ಇತ್ತೆ ನೀ ಪೂರ ಅಂತ ಲೇಟ್ ಲಾಕಿಂದ ಪಂಡ ಜೋಕ್ಲಿ ಶಾಲೆ ರಜೆ ಐತೆ ಅಂಚೆ ಲೇಟ್ ಲಾಕಿ ಬಕ್ಕ ನಾನು ಇತ್ತೆ ತಿಂದ್ರೆ ಚಾಪುರ ನಾನು ಆವಡತ್ತ ಅಂಚ ಕನಸೋಯಿದು ನನಸೋಯಿದು ನನ್ನೆದೆಯಲಿ ಬಂದ ಮೊದಲ ಸಿಂಚನ ಒಳ್ಳೆಲ್ಲ ತಿರ್ಗೇರೆ ಪೋಚಾರ ಉಡುಪಿ ಸಿಸ್ ಮದಿಮಾಲ್ ಮದಿಮಾಲ್ ಎಲ್ಲೆದ ಮದಿಮಾಲ್ 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 ಎಲ್ಲೆದ ಮದಿಮಾಲ್ ನನ್ನು ಕೆಳಗೆ ಬನ್ನಿ ಮೇಲೆ ಯಾರಾದರೂ ಇದ್ದೀರಾ ಕೆಳಗೆ ಬನ್ನಿ ಈ ಪನಿಪೆಟ್ಟಿಗೆ ಕೊಲ್ಪೋದೆ ಯಾರೆಲ್ಲ ಇದ್ದೀರಾ ಮೇಲೆ ಕೆಳಗೆ ಬನ್ನಿ ಉಡುಪಿ ಸಿಸ್ ಕರಿತಾ ಇದ್ದಾರೆ ಎಲ್ಲರನ್ನು ಕೂಡ ನೀರು ದೋಸೆ ಕೊಡ್ತಾರೆ ಅಂತೆ ತಿರ್ಗೆರೆ ಇಜ್ಜಿ ಪೇಂಟಿಂಗ್ ಉಂಡಿನಿಲ್ಲ ಅಚ್ಚ ಏನಿಲ್ಲ ಪೇಂಟಿಂಗ್ ಉಂಡು ಅಂಚಡ ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ನಮ್ಮ ಮದುವೆ ಸೆಟ್ ಆಯಿದೀಗ ಬೇಗ ಬಾ ಗಟ್ಟಿ ಮೇಳ ಜಜ್ಜುತ್ತಿರಲು ಬಾ ತಾಳಿ ಕಟ್ಟುವೆ ಬಾರೆ ಬಾರೆ ಹಸಿಗೆ ಬಾರೆ ಬಾ ಮಂಟಪಕ್ಕೆ ಬಾ
ನನ್ನ ನಿನ್ನ ಮನವು ಸೇರಿತು, ನಿನ್ನ ನನ್ನ ಹೃದಯ ಹಾಡಿತು. ಭುವನಂ ಗಗನಂ. ಲೈಕ್ ಕೊಡಿ, ಲೈವ್ ಲೈಕ್ ಕೊಡಿ, ಮತ್ತೆ ಕಮೆಂಟ್ ಮಾಡಿ. அரி கடையினா கம்மி ஆண்டா தோஜுను అంది కుడితే పాడువారా నీడుగు కుల బొదులు వచ్చి 2 గంಟೆ బొదులుండే ఆవతే అక్కులు మరి లేట్ ఇజ్జా పెయింట్ దక్కులు బైదిరే 8 ಗಂಟೆ చాకోర్ బర్ 10 ಗಂಟೆ గతి 10 ಗಂಟೆ పండితంజి అరి పాడ బొదులు అంతే అతే మాత్ర కరెంట్ ఇజ్జతి ఎంచ కడెప్పరు. शुक्रिया मेहरबानी, तू कहे तो नाम तेरे कर दे सारी जवानी. सुंदरिया शुक्रिया मेहरबानी. चले जब ये पुरवाई, बजे दिल में शहनाई, तू ही मेरे सपनों का ओ सजना. ಬೈದೇರೆ ತಿತ್ತೇನೆ ಚಾ ಬತ್ತಿ ಬೆಳಿಗ್ಗೆ ಚಾ ಕೊಡ್ಪಾರ 10 ಗಂಟೆಗೆ ಅಂದು ತೂಲೆ ಇತ್ತೆ ಜಸ್ಟ್ ಅರಿಪಾಡು ತೀಲೆ ಕರೆಂಟ್ ಬರೋಡತ್ತ ಮಾರೆ ವಾತಿ ಅರಿಪಾಡ್ಲ ಕರೆಂಟ್ ಬರೋಡತ್ತ ಜಿನಬಕ್ಕ ಸಜ್ಜಿಗೆ ಮಲ್ಪೊಡತೆ ಸಜ್ಜಿಗೆಲಿ ಎಲ್ಲ ತಿನ್ಪುಜಿರತ್ತೆ ಮಲ್ತಂಡ ಈಗ ಸಜ್ಜಿಗೆ ಅನ್ಕೊಂಡೆ ಸಜ್ಜಿಗೆ ಮಲ್ತಿತ್ತಂತೆ ತಿನ್ಪುಜಿರೇ ಇಲ್ಲ ಒಂಚೂರು ಒಂಜಿ ಕೋಪು ಮಾತ್ರ 5 ಜನ ತಿನ್ನಲಿಲ್ಲ ಅಪ್ಪಾಜಿ ನಮಕ್ಕವು ದೋಸೆ ಪುರಾಣ ಅಂತ ತಿನ್ಪೇರು ಮಾತೆಲ್ಲ ಚಟ್ನಿಗೆ ತೆದ ನಾನು ಪೊರಿಯೇ ಕರೆಂಟ್ ಬೈಜಿದ ಕೈಟ್ ಕಡೆ ಪರ ಕಡೆಪಿ ಕಲ್ಲುಂಡ दिल दीवाना बिन सजना के माने ना, दिल दीवाना बिन सजना के माने ना, ये पगला है समझाने से समझे ना, ये पगला है समझाने से समझे ना. ಪೇಟಿಂಗ್ ಆಯ್ಬಕ್ಕ ಯಾನ್ ನಾನು ಲೈವ್ ಮಲ್ಪುನು ಒರ್ತಿಯೇ ಪಾತೆರೊಂದು ಪಂತೇರು ಪಾತೆರ್ಚಿ ಅಂದು ಪಂತೇರಿಲ್ಲ ಪಂಡ ಅರ್ಥ ಆಯ್ತು ಇಂಕ ಪೇಟಿಂಗ್ ಆಯ್ಬಕ್ಕ ಇರ್ ಲೈವ್ ಮಲ್ಪುನು ಸರಿ ಒರ್ತಿಯೇ ಪಾತೆರೊಂದು ಪಂತೇರನ್ ಇಲ್ಲ ಇರು ಒರ್ತಿ ಪಾತೆರೊಂದು ಪುನಃ ಕೋಡೆ ಸಜ್ಜಿಗೆ ಮಲ್ತೀನಿ ತಿನ್ಪುಜಿರಿ ಎಲ್ಲ ಒಂದಿ ಎಲ್ಲ ತಿನ್ಪುಜಿರಿ ಸಜ್ಜಿಗೆ ಹೌದಾ ಎಷ್ಟು ಇಜ್ಜಿರಿಗ್ಲ ಸಜ್ಜಿಗೆ ಯಾನೆಗ್ದ ಅದು ಗೊತ್ತಿಲ್ಲ ಸಜ್ಜಿಗೆ ಪೊಡಿ 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 ಬಿಡ್ಲಿಕ್ಕೆ ಅನ್ಪಡೆ ನತ್ತಿಗೆ ಅನ್ಪೇರು ಪೊಡಿ 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 ಸಜ್ಜಿಗೆ ಶೋಕ ಹಾಕೊಂಡು ತಿಂದರೆ
ಒಂದು ಚೂಚೂರು ನೀರಡಿಗೆ ತಲುಪುನು ಮಾತ್ರ ಪೊತ್ತದು ಚೂಚೂರು ನೀರು ತಲುಪುನು ಬಾಗ ಸಕ್ಕರೆ ಒಂದು ಉಪ್ಪು ಪಾಡುನು ಯಾನ್ ಮಲ್ಪ ಯಾನ್ ಒಂತೆ ನೀರು ಪಾರ್ದು ಚೂರು ಚೂರು ಪೊಡಿ ಪೊಡಿ ಮಲ್ಪು ಅವು ಒಂಚೂರು ಎಡ್ಡೆ ಹಾಪುನು ತಿಂಡೆ ಮಸ್ತ್ ನೀರು ಪಾರ್ದು ನೀರು ಪಟ್ಟು ಮಲ್ಪು ಜಂಚ ಸಕ್ಕರೆ ಕೊರ್ಪೆ ಪನೊಂದುಲ್ ನೀರು ಸಕ್ಕರೆ ಕೊರ್ಲೆ ಚಾಲ ಸಕ್ಕರೆలో ఓకే బకదా నలుపును అతి ಚಟ್ನಿ ಬೇಗ ಬತ್ತಂಡ ಕಡೆಯಲ್ಲತಿ ಅಯ್ಯರ್ ನಿಕುಲಿತ್ತೆ ಒಂದೇ ತಪ್ಪಗದ ಪೇಂಟ್ ಕೊರ್ರೆ ಪೋಯಿನಿ ಉಡುಪಿಸಿಸ್ ಬರ್ಸ ತಪ್ಪಗ ಪಿದೇಗೆ ಪೇಂಟ್ ಕೊರ್ರೆ ಹಾಪುಣ ಬರ್ಸ ತಪ್ಪಗ ಪಂಗತಿ ಮಾರೆ ಪೂ ಪೂಜಾ ನೀರ್ದ ಪಸೆಟ್ ಲಾ 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 ತುಕ ಉಡುಪಿಸುന്ന ಒಂದು ಪದ್ಯ ಬನ್ನೆ ಲಾ 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 ಅಪ್ಪ ಕೊಟ್ಟಿ ಟಪ್ಪಿಕರ ಎಪ್ಪಕನ ಹಿಂಗೆ ತೇಲಿಕೆ ಮಾಡ್ಬಿಡು ಉಡುಪಿಸಿಸು ಅದಾದ ಗೊತ್ತಿದೆ ಅಕ್ಲಿಗೆ ಗೊತ್ತಾವು ಜೊತೆ ನಮ್ಮ ಲೈವ್ ನಮಾನೇ ಪಾತಿಲ್ಲದೆ ಭಗವಾನ್ ಅಂಚಕ್ಲೆ ಗೊತ್ತಾವುಜಿ ಅಕ್ಕಲು ಖಾಲಿ ಮೆಸೇಜ್ ಮಾಡ್ಬಿಡದೆ ಎದ್ದು ತಕ್ಕಲು ಒಂದು ಅಕ್ಲೆ ಪೇಂಟ್ ತಕ್ಲೆ ಕಾಣ ಬೇರ್ದಾನೆ ಹೊರ್ತಿರ್ತಿ ಮಾತಿರೋರಿಂದತೆ ಓ ದೇವ ಯಾರು ಒಟ್ಟು ಮಾತಿರ್ಜಿ ಲೈವ್ ತೂದು ಮಾತ್ರ ಓಕೆ ಇರು ಪೇಂಟ್ ಆಯ್ಬೇಕ ಲೈವ್ ಮಲ್ಪಲೆ ಅವೇ ಪಾಡ ಪಲ್ಲೆ ಎಲ್ಲ ಹೂವಣ್ಣ ಒಂದಕ್ಕೆ ಲೈವ್ ಬೇರೆ ಲೈವ್ ಬರ್ಬಾರ್ದೆ ಅಪ್ಪ ಪಲ್ಲೆ ಅನ್ನ ಲೈವ್ ಉಂಡಿ ನಿಂದ ಅವೇ ವಿದಯ್ ಬರ್ಸ ಬೈದಿತ್ತನ್ನು ಬೊಕ್ಕಯೇ ಪನದಲ್ಲಿರುವ ದೇವ ಅಂದು ಕೆಲವರೇ ಮಾಡ ಗೊತ್ತಾಪ ಜೊತೆ ನಮ್ಮ ಲೈವ್ ಉಡುಲ್ಲ ಯೂಟ್ಯೂಬ್ ಉಡುಲ್ಲ ಅಂದು ಅಕಲ ಮನಸ್ಸಿನಿಂಚ ಓ ಮಗಳು ಒತ್ತಿ ಉತ್ತಿ ಪಾತಿರ್ದು ತೋಜೋಡಿ ಎಂಚಿನ ಪಾತಿರ್ವೇರ ಅಂದದೇ ಅಂಚಾವನು ಬಂಗಾರದಿಂದ ಮಾಡಿದ ಆಗೊಂಬೆಗೆ ರಂಗು ನೀಡಿದ ನಿನ್ನಗಾಗಿ ಅವೇ ಸರಿ ಮಸ್ತ್ ಶೋಕ್ ಆತೇವ ಪದ್ಯ ರಾಗ ಬರೋಡು ರಾಗ ಬರ್ಪುಜ ಇರೀಗ ಆಚೆ ನಾನು ಒಂದು ಪನ್ಯ ಗೊತ್ತಾಂಡಿರಿ ಕತೆ ಮ್ಯೂಸಿಕ್ ಪನ್ಯ ಐತಲ್ಲ ಅಲ್ಲಲ್ಲ ಬಲ ಹಿಂಗೆ ಮಸ್ತ್ ಇಷ್ಟ ಅವು ಪದ್ಯ ದೋಸೆ ஆவியே அந்தியே பனதல்லேரு తెలియపోయారా రిపీసెస్ ದೋಸೆ ಮಲ್ಪ್ಲೇರ್ ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ ಒಂದು ಹೆಣ್ಣಿನ ನೊಂದ ವಿರಹ ಗೀತೆ ಮಲ್ಲಿಗೆ ಒಂದೂರು ಸಂಪಿಗೆ ಒಂದೂರು ನಡುವಲ್ಲಿ ಹಗಲಿರುಳಾಚೆ
ಓಡಾಡುತ್ತಾ ಜೊತೆಯಾದರೂ ಒಮ್ಮೆ ಲಾ 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 ಯಶವಂತ್ ಅವರು ಬಂದರು. ಹಾಯ್ ಅಂತ ಹೇಳಿದೆ. ಹಾಯ್ ಯಶವಂತ್ ಅವರೇ, ವೆಲ್ಕಮ್ ವೆಲ್ಕಮ್. ಯಶವಂತ್ ಅವರೇ ಒಂದು ಲೈಕ್ ಕೊಡಿ, ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ಗೆ, ಮತ್ತೆ ಒಂದು ಸಬ್ ಆಗಿ ಆಯಿತಾ. ನನ್ನ 10 ಮಿನಿಟುಲೆ ಏಲ ಬೈಜ್ಜಿಡ ಎಂಡ್ ಮಲ್ಪಲಿ ಲೈವ್ ಬೊಕ್ಕ ಬಲೆ ಇಜ್ಜಿಸಿಸ್ ನಾನೇನಿ ನೆಕ್ಸ್ಟ್ ಬರ್ಪುಜಿ ಬೈಯಡ ಆಂಡ ಬೈಯೊಂಜಿ ಕಡೆ ಇಪ್ಪುವರುಂಡು. ಸೂಪರ್ ಸಾಂಗ್ ಅಂತ ಹೇಳಿದೆ. ಥ್ಯಾಂಕ್ ಯು ಯಶವಂತ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಯಶವಂತ್ ಅವರೇ ಒಂದು ಸಬ್ ಆಗಿ, ಮತ್ತೆ ಉಡುಪಿ ಸಿಕ್ಕಿದ್ದಾರೆ ಅವರಿಗೂ ಆಗಿ ಸಪೋರ್ಟ್ ಮಾಡಿ. ನಿಮಗೆ ಚಾನಲ್ ಉಂಟಾ? ವಿಡಿಯೋ ನೋಡಿ, ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ಯಶವಂತ್ ಅವರೇ. ಕಕ್ಕೆ ಕೊಂಚ ಪಾಟ್ ಬರ್ಪದ ಅಲ್ಲ ನಿಮಿಷ. ಒಂತೆ ಪೊರ್ತೊನ್ಲೆ ಅರ್ಧ ಗಂಟೆ ಉಳ್ಳಿ ಉಡುಪಿ ಸಿಸ್ ಈರೊಂದು ಚಾ ತಿಂಡ್ರೆ ಕೊರ್ಲೆ ಹಾಕ್ಲಿ ಏನು ಒಂಜಿ ಅರ್ಧ ಗಂಟೆ ಉಳ್ಳೆ ಬಕ್ಕ ಎಂಡ್ ಮಂತ್ ಪೋಪೇನ್ ಅವಾಗ ಏನ ಟೈಮಿಂಗ್ಸ್ ಹಾಕೊಂಡು ಎಲ್ಲ ಬತ್ತಿದ್ರೆ ಒಂದು ದೀಪಿನ ಅಡಿಗೆ ಅರ್ಧ ಗಂಟೆ ಉಳ್ಳೆ ಬಕ್ಕ ನಾನು ಬೈಯರ್ ಬತ್ತಡ ಇಜ್ಜಿನ ಪೋಯರ್ ಇಜ್ಜಿನ ಬರ್ಪೆ ಪೋಯರ್ ಎತ್ತನ ಬರ್ಪುಜಿ. ಥ್ಯಾಂಕ್ ಯು ಯಶವಂತ್ ಅವರೇ. ಯಶವಂತ್ ಅವರೇ ಇದ್ದೀರಾ? ಅಮ್ಮ ನನ್ನಿ ಜನುಮ ನಿನ್ನ ವರದಾನವಮ್ಮ, ನಿನ್ನ ಲಾಲಿ ಪದ ನನ್ನ ಒಳಗೆ ಸದಾ ನನ್ನೆದೆ ಮಿಡಿದಿದೆ ಅಮ್ಮ. ಜಗವ ಹಂಗಿರದ ಕೀರ್ತನೆ ಬೇಕಿರದ ನಡೆವ ದೈವವೇ ಅಮ್ಮ. ಅಮ್ಮ ನನ್ನಿ ಜನುಮ ನಿನ್ನ ವರದಾನವಮ್ಮ. ఛానల్ ఇచ్చి సపోర్ట్ ఐడియా ఆకేనొందు లేదు. యశ్వంత్ అవరే ఓ పోయిరా అంది యశ్వంత్ పోయిర్ತು ಜೋಡು ದಾದಿ ಗೊತ್ತಿನ ಉಡುಪಿ ಸಿಸ್ ನಮ್ಮ ಒಂದು ಮಲ್ಪದೆ ಲೈವ್ ಮಲ್ಪದಿಲ್ಲ ಕೆಲವೊಂಜಿ ಸಬ್ಬಾಪುಂಡು ನಮಗೆ ಇತ್ತು ಸಬ್ಸ್ಕ್ರೈಬ್ ತೋಜವರು ಗೊತ್ತುಂಡೆ. ಕೋಟ್ಯನ್ ಪೂಜಾರಿ ಬಂದರು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಕೋಟ್ಯನ್ ಪೂಜಾರಿ, ವೆಲ್ಕಮ್ ವೆಲ್ಕಮ್. ಕಾಫಿ ಆಯ್ತಾ ನಿಮ್ಮದು? ಚಾ ಆಯ್ತಾ? ಎಂತ ತಿಂಡಿ ತಿಂದ್ರಿ? ಚಾ ಆಂಡ ಆಕೆನಂದ್ರೆ ಚಾ ಆಂಡಿ ಎಂಕ್ ನೀರು ದೋಸೆ ಇರೇಗ ದಾದೆ ಕೋಟ್ಯನ್ ಪೂಜಾರಿ ದಾದ ತಿನ್ಯಾರ ಚಾಕು ಸ್ಪೆಷಲ್ ಎಂತ ಸ್ಪೆಷಲ್ ಇಡ್ಲಿ ಚಟ್ನಿ. ಕೋಡೆ ಎಂಕ ಆಜಿ ಮುರಣಿ ಐನು ಸಬ್ಬು ತಿಕ್ಕದು ನಂದಂದು ತಿಕ್ಕೊಂಡು ನಮ್ಮ ಲೈವ್ ಮೋಜಿ ತಿಕ್ಕೊಂಡು ಐದು ನಾಲು ಮೂಜಿ ಐನು ಆಜಿ ಅಂಚ ಬರ್ಪುಂಡಿ ಸಬ್ಬು ಐಟ್ ಬರ್ಪುಂಡು. ಆಹಾ ಜುಮ್ ತಕ್ಕ ಜುಮ್ ಜುಮ್ ದುಮ್ ತಕ್ಕ ಜುಮ್ ಜುಮ್ ತಂದನನ, ಇವಳು ಜೋಗದ ತಂಗಿ ಚೆಲುವನು ನುಂಗಿ ಬಂದವಳ, ಏನಿದು ಬಿಗುಮಾನ ವರದಾನ, ಯಾರದೋ ಈ ಸ್ವಪ್ನ ನಿನ ನೋಡಿ ನೋಡಿ ಏನೋ ಸಂತಸ. ಹಾ ಅಂತ ಹೇಳ್ತಾ ಇದ್ದಾರೆ ಕೋಟ್ಯನವರು. दिल दीवाना बिन सजना के
माने ना, ये पगला है समझाने से समझे ना, ये पगला है समझाने से समझे ना। दुनिया मांगे अपनी मुरादे, मैं तो मांगू साजन। दुनिया मांगे अपनी मुरादे, मैं तो मांगू साजन। रहे सलामत मेरा सजना और सजना का आंगन, जिसके सिवा दिल रब से कुछ भी चाहे ना, ये पगला है समझाने से समझे ना, ये पगला है समझाने से समझे ना। ಯಾರಾದ್ರೂ ಇದ್ರೆ ಕಮೆಂಟ್ ಮಾಡಿ ಆಯ್ತಾ. ಯಾನ್ ಬರ್ಪೆ ನನ್ನ ಬಾಯ್ಸಿಸ್ ಓಕೆ ಓಕೆ ಉಡುಪಿ ಸಿಸ್ ಥ್ಯಾಂಕ್ ಯು ಸೋ ಮಚ್. ಅಂಚನೆ ಇನ್ನಿ ಲೈವ್ ಮಲ್ಪುಜರತೆ ಇತ್ತನ ಬಾಕ ಪ್ರೀತಿ ಸಿಸ್ ಲೈವ್ ಪನ್ಪರತೆ 7 ಗಂಟೆಗಂದು ಮೊಬೈಲ್ ಚಾರ್ಜ್ ಇಜ್ಜಿ. ಓಕೆ 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 ಥ್ಯಾಂಕ್ ಯು. ಅವ ಈತು ಪೊಡ್ತಿತ್ತದು ಹೆಂಗೆ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇರಿಜಿರೇ ಇರ್ಲಿ ಎತ್ತು ಜಿರಿಜಿಂದ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಬಕೆಟ್ ದೋಸೆಗೆ ದಾದ ಅಲ್ಪ ಕಮ್ಮಿ ಆಳ. ಅಂದಿ ಪನೊಂದುಲ್ಲೇರು ಈ ಪ್ರೀತಿಗೆ ಕಣ್ಣು ಇಲ್ಲ, ಈ ಕನಸಿಗೆ ಕಣ್ಣು ಬೇಕಿಲ್ಲ, ಇಂದ ಇಳಿದ ಜ್ಞಾನ ತಿನ್ಪುಜಿ ಓ ಅಂದ. ಹರಿಶ್ಚಂದ್ರ ಅವ್ರು ಬಂದರು. ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಗುಡ್ ಮಾರ್ನಿಂಗ್ ಹರಿಶ್ಚಂದ್ರ ಅವರು, ವೆಲ್ಕಮ್ ವೆಲ್ಕಮ್. మొరని 16 నీరు దోసె దక్కిని అగులు 4 తొందిని అందే అగులు నికులు తినిపు జర బయ్యగ మిని చాక మిని ఏది 4 జన పున 3 జన లేరు. ಕಾಫಿ ಆಂಡೆ ಏಕೆನೊಂದಿಲ್ಲ ಹರಿಶ್ಚಂದ್ರ ಅವ್ರ ಕಾಫಿ ಆಂಡಿ ಹರಿಶ್ಚಂದ್ರ ಇರ್ನ ಆಂಡೆ ಇರೇ ಚಾನಲ್ ಉಂಡೆ ಅವು ಮಸ್ತ್ ಮಲ್ತಿತ್ತೆ ಆನಿ ಸ್ಟಾರ್ಟಿಂಗ್ ಅಂದೆ ಅವು ನಮಕ್ ಅಂದ ಜಾಪು ಜತೆ ಏತು ತಿನ್ಪೇರಂದು ಇತ್ತೆ ಅಂದ ಜಾಪು ನಮಕ್ ಏತು ತಿನ್ವೇರಂದು ಲೆಕ್ಕತೆ ಆಗ ನಮಕ್ ಓರಿಂಡ ಒಂದೇ ಫ್ರಿಜ್ ಇದ್ದೀವಲ್ಲತ್ತೆ ಬಂದ ಅನಿಸಿರೆ ಬಂದನೆ ಕಮ್ಮಿ ಆಡದ ಅಂತೆ ಅತೆ ಕರೆಂಟ್ಲ ಪೋಂಡು ಕರೆಂಟ್ ಇತ್ತನ ಟೆನ್ಷನ್ ಇಜ್ಜು ಒಂಚೂರು ಏನಾಳ ಮಲ್ತು ಕೊರೋಲಿ ಅಂದು ಸಿಸ್ ಪನೊಂದುಲ್ಲೆ ದಕ್ಕನಗ ಬಾಬೆ ಎಂದು ಆಪಣತೆ ನಮಕ್ ಉನ್ನೆ ಟೈಮ್ ಕೂಡ ಆಪಣ ಅಪ್ಪಗ ದೋಸೆ ಬೊರ್ಚಿ ತೋಜು ನಮ ಕಂಚ ಮಸ್ತ್ ಮಲ್ತಿತ್ತೆ ಸ್ಟಾರ್ಟಿಂಗ್ ಅವು ದೋಸೆ ಮಲ್ತಾಯಿ ಬೊಕ್ಕ ನೆಕ್ಸ್ಟ್ ಡೇ ತಿನ್ಪುಜೇರು ಅನ್ನ ನೆಕ್ಸ್ಟ್ ಡೇ ತಿನ್ಪುಜೇರು ಅವು ದೋಸೆ ಅತೆ ಅವು ಎಡ್ಡೆ ಅಪ್ಪುಜಿ ಅವು ಒಂಥರ ಆಪುಂಡು ನೆಕ್ಸ್ಟ್ ಡೇ ಯಾನಕ್ಕೆ ಲೆಕ್ಕ ಎರೆಗೆರೆ ಗೇತ್ ಕೂಡ ಅತೇ ಮಲ್ತಿಪ್ಪಿ ಬಕ್ಕ ಓರಿ ದಿನ ಬಂದ ಫ್ರಿಜ್ಜಲ್ಲಿ ದಿಪ್ಪಿನಿ ಬೋಡಾನ ಮಲ್ಪು ಏನ ಜೋಕ್ಲೋರ ರಾತ್ರಿ ಒನಸು ಉಣ್ಪುಜೇರು ದೋಸೆ ಮಲ್ತು ಕೊರ್ಲೆ ಅಮ್ಮ ಪಣ್ಣಾಗ ಅವು ಮಲ್ತು ಕೊರ್ಪಿನಿ ನಾನು. ಉಡುಪಿ ಸಿಸ್ಟರ್ ಆಯ ಅಂತ ಬಂದಲೇರು ಹರಿಶ್ಚಂದ್ರ ಇರು ಒಲ್ತಾರು ಚಾನಲ್ ಇಜ್ಜಿ ಇರು ಉಡುಪಿ ಸಿಸ್ಗೆ ಒಂದು ಗಿಫ್ಟ್ ಕೊರಂಡೆ ಇರೆಗ್ ಕೊರ್ಪಾರ ಕೊರ್ಪುನ ನಾನು ಇರೆಗ್ ನೀಲಿ ಕೊರ್ಪೆ
ಕಂಡ ಗುಂಡಿಗೆಯಲ್ಲಿ ಕೋದಂಡ ರಾಮನ ಬಿಂಬ ತೋರಿ ವೀರನಾದನು ಆಂಜನೇಯನು ತೋರಿ ವೀರನಾದನು ಆಂಜನೇಯನು. ಹಾಯ್ ಹರಿ ಬ್ರೋ చాళ్ళకే నొందులేరు ಹರಿಶ್ಚಂದ್ರ ಅವರೇ എൻ്റെ ಮೂಲ ಅವರು ಅಲ್ಪ ಸಬ್ಸ್ಕ್ರೈಬ್ ಪಂದುಂಡತೆ ಮಿತ್ತಡು ಏನ ಚಾನಲ್ ಫೋಟೋ ಉಂಡದು ಮಿತ್ರ ಅಲ್ಪ ಸಬ್ಸ್ಕ್ರೈಬ್ ಆಯ್ ಕೊಂಚ ಸಬ್ಸ್ಕ್ರೈಬ್ ಮಾಡ್ತು ಬಿಡ್ಲೆ ಎಂಕ್ ಅಯ್ ಕೊಂಚ ಒತ್ತು ಬಿಡ್ಲೆ ಸಬ್ಸ್ಕ್ರೈಬ್ ಈ ಬುಡಿಗೆ ಪ್ಯಾನ್ వచ్చి ಕರೆಂಟ್ ಉಂಡು ಬುಡು ಲಕ್ ಒಂದು ಚಂಡಿ ಈಗ వచ్చి ಬುಡು ಯಾನ್ వచ్చే ಬಕ್ಕ ಏನು ಕೋಳಿಗೆ ಪುಡಿ ಕೊರಡಿದ ಶಾಕ್ ಹಾಕಿ ಸಾತಿ వచ్చి ಯಾನ್ వచ్చి ಒಂದು ಬಂದಲ್ಪೋ ಇದೊಂದು ಮೆಲ್ಲ వచ్చి ಬಂದ್ ಮಾಡಿ ಟೇಬಲ್ ಫ್ಯಾನ್ ಅವು ಒಂದು ಮಿತ್ತದ వచ్చి ಐತೆ ಒಂದು ವಯರ್ ತಿಕ್ಕೊಳದವು ಫುಲ್ ಸೀಟ್ ಉಂಡದ ಸೀಟ್ ಫುಲ್ ಕರ್ಬವು ಫುಲ್ ಒಯ್ಪುಂಡು ಕೈ ಪುರ ಇದು ಕಾಪು ಜೊತೆ ಕರೆಂಟ್ ತಲ್ಪ ಮುರಣಿ ಬಣ್ಣೆ ಅಂತ ಕರೆಂಟ್ ಊಲ ಮುಟ್ಟೊಚ್ಚಿ ಮುರಣಿ ಅಂತ ಆಯ್ಲತ್ತ ಮುರಣಿ ಅಂತ ಶಾಕ್ ಒಬ್ಬರಿಗೆ ಮುರಣಿ ಶಾಕ್ ಆಗ್ತಿನತ್ತೆ ಬಾಬಾ ತಾನು ತಿರ್ತದ ಒಂದು ಮಾಡ್ಬಿಟ್ಟು ಮುಂದೆ ಫ್ಯಾನ್ ಒಂದು ಮಾಡ್ಬೋದು ಟೇಬಲ್ ಫ್ಯಾನ್ ಅವೇನು ಬಂದಲ್ಲ ಟೇಬಲ್ ಫ್ಯಾನ್ ಯಾನ್ ಪನ್ಯ ಒಂಜಿ ಈಕೆ ನಿಜ ಹಾಂ ಯಾನ್ ಪೋಪೆ ನನ್ನ ನೀರ್ಲ ಕೊದ್ದೊಂದುಂಡು ಅರಿಪಾಡು ಓಕೆ ಪಾಳ್ಳೆ ಅರಿಪಾಳ್ಳೆ ರಾಧೆ ಕಜಿಪ್ಪುದಾದೇನಿ ಪೂರ ತಿರ್ತು ಪಾಡ್ದು ಬಡಕ್ ಶಬ್ದ ಆಪಣೆಗಳ ಒಂಜಿ ಮಲ್ಪೊಚ್ಚಿ ಪಂಡವಿ ನಿ ಮಲ್ಪ ಓಕೆ ಉಡುಪಿ ಸಿಸ್ ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತು ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು. ಕಿಚನ್ ಕ್ವೀನ್ ಗೀತಾ ಸಿಸ್ ಬಂದರು. ಹಾಯ್ ಗೀತಾ ಸಿಸ್, ವೆಲ್ಕಮ್ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಗೀತಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ತಿಂಡಿ ಆಯ್ತಾ ಸಿಸ್ಟರ್ ಅಂತ ಕೇಳ್ತಾರೆ. ತಿಂಡಿ ಆಗಿದೆ ಸಿಸ್, ನಿಮ್ದು ಆಯ್ತಾ? ಎಂತ ತಿಂಡಿ ನಿಮಗೆ? ನನಗೆ ನೀರು ದೋಸೆ. ఐదుగురు వచ్చి రేట్ వచ్చిన కొంటుడా ಒಂದು వచ్చిನ. ಥ್ಯಾಂಕ್ ಯು ಪಡ್ಡು ಅಂತ ಹೇಳ್ತಾ ಇದ್ದಾರೆ. ಅದು ಪಡ್ಡಿಗೆ ನೀವು ಅದು ಸ್ವೀಟ್ ಇರ್ತದ ಗೀತಾ ಸಿಸ್, ಅಲ್ಲ ಚಪ್ಪೆಯ? ನಮ್ಮ ಇಡ್ಲಿ ಆಗಿರ್ತದ ಪಡ್ಡು, ಇಲ್ಲದಿದ್ದರೆ ಸ್ವೀಟ್ ಇರ್ತದ, ಸ್ವೀಟ್ ಆಗಿರ್ತದ. ಅದಕ್ಕೆ ಚಟ್ನಿ ಸಾಂಬಾರು ಏನು ಬೇಕಾ ಪಡ್ಡುಗೆ? ನಾನು ನೋಡಲಿಲ್ಲ ಪಡ್ಡು ಅಂದರೆ ಎಂತ ಅಂತ, ಹಾಗೆ ನಿಮ್ಮ ಹತ್ರ ಕೇಳೋದೀಗ. ಹಪ್ಪೆ ಅಂತ ಹೇಳಿದ್ರೆ ಹಪ್ಪ ಹಾಗೆಯಾ? ಓಕೆ ಅದು ಸಾಬೂನು ಪಾಡೊಚ್ಚಿ. ಓ ಸಾಬೂನು ಪಾಡ್ನಾಗ ಶಾಕ್ ಹಾಕೊಂಡು ಅವು ಅಂಚದಕ್ಕಿರತ್ತೆ ಖಾಲಿ ಮೆಲ್ಲ ಒಚ್ಚನೆ ಮಾತ್ರ ಹಂಗೆ ಬಾಜನ್ ದಿಕ್ಕಿಲಕ್ಕ ದಿಕ್ಕಿ ಕಾದ ಲಕ್ಷ ದೋಸೆ ಬ್ಯಾಟರಲ್ಲೇ ಮಾಡೋದು. ಹೌದಾ ಸಿಸ್? ಓಕೆ ನಲ್ಪೈನ ಬುಕ್ಕೊಂಡು ಕಾಣ ಅವು ದಪ್ಪದ ಥ್ಯಾಂಕ್ ಯು ಗೀತಾ ಸಿಸ್, ಥ್ಯಾಂಕ್ ಯು.
जगत जननी जगदम्बा 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 भवानी जगत जननी जगदम्बा 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 भवानी अम्बा भवानी जगदम्बा भवानी अम्बा भवानी जगदम्बा भवानी जगत जननी जगदम्बा 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 भवानी. Thank you Geeta sis, thank you. करुणाकरी वीणाधरी वाणी करुणाकरी वीणाधरी वाणी अम्बा भवानी जगदम्बा भवानी अम्बा भवानी जगदम्बा भवानी शारदे संगीतवाहिनी शारदे संगीतवाहिनी शुम्भा निशुम्भा प्राणहारिणी शुम्भा निशुम्भा प्राणहारिणी महिषासुर मर्दिनी कल्याणी महिषासुर मर्दिनी कल्याणी नवदुर्गे नवरूपधारिणी नवदुर्गे नवरूपधारिणी अम्बा भवानी जगदम्बा भवानी अम्बा भवानी जगदम्बा भवानी जगत जननी जगदम्बा 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 भवानी. ಥ್ಯಾಂಕ್ ಯು ಗೀತಾ ಸಿಸ್. ಹರೀಶ್ ಚಂದ್ರ ಅವರು ಸೂಪರ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಹರೀಶ್ ಚಂದ್ರ ಅವರೇ, ಥ್ಯಾಂಕ್ ಯು ಸೋ ಮಚ್. ಗೀತಾ ಸಿಸ್ ಥ್ಯಾಂಕ್ ಯು ಹರೀಶ್ ಚಂದ್ರ ಅವರು, ಥ್ಯಾಂಕ್ ಯು. ಥ್ಯಾಂಕ್ ಯು ಗೀತಾ ಸಿಸ್. हरी म्हणा तुम्ही गोविंद म्हणा तुम्ही गोपाल म्हणा तुम्ही नारायण गोविंद गोपाल हरी नारायण हरी म्हणा तुम्ही गोविंद म्हणा तुम्ही गोपाल म्हणा तुम्ही नारायण राम म्हणा राजमणा सीताराम म्हणा आत्माराम म्हणा श्याम म्हणा घनश्याम म्हणा मेघश्याम म्हणा राधेश्याम म्हणा हरी म्हणा तुम्ही गोविंद म्हणा तुम्ही गोपाल म्हणा हरी नारायण दत्त म्हणा गुरुदत्त म्हणा गुरुपाद म्हणा गुरुदेव म्हणा हरी म्हणा तुम्ही गोविंद म्हणा तुम्ही गोपाल म्हणा हरी नारायण ईश म्हणा जगदीश म्हणा सर्वेश म्हणा परमेश म्हणा हरी म्हणा तुम्ही गोविंद म्हणा तुम्ही गोपाल म्हणा हरी नारायण हरी नारायण
ಥ್ಯಾಂಕ್ ಯು ಗೀತಾ ಸಿಸ್. ದಿನೇಶ್ ಮಂಗಳೂರು ಅವ್ರು ಬಂದರು. ಹಾಯ್ ದಿನೇಶ್ ಬ್ರೋ, ವೆಲ್ಕಮ್ ವೆಲ್ಕಮ್ ದಿನೇಶ್ ಬ್ರೋ. ಎಂಚೋಲರ್ ದಿನೇಶ್ ಬ್ರೋ. ಕಾಫಿ ಆಂಡೆ ಚಾ ಪರಿಯಾರ ತಿಂಡ್ರಿ ತಿನ್ಯಾರ ದಾದ ತಿನ್ಯಾರು ಓಲುಲರಿತ್ತೆ ಪಿದೈಪೋತಾರಾ. ಥ್ಯಾಂಕ್ ಯು ಗೀತಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮನೆಯಲ್ಲಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ದಿನೇಶ್ ಅವರು. ಅಂದೇ ದಿನೇಶ್ ಬ್ರೋ ಪಕ್ಕ ಚಾಂಡೆ ಕಾಫಿ ಆಂಡ ಏನ ತಿನ್ಯಾರು. ಥ್ಯಾಂಕ್ ಯು ಗೀತಾ ಸಿಸ್, ಥ್ಯಾಂಕ್ ಯು. ತಂಬೂರಿ ಮೀಟಿದವ ಬವಾಬ್ದಿ ದಾಟಿದವ, ತಂಬೂರಿ ಮೀಟಿದವ ಬವಾಬ್ದಿ ದಾಟಿದವ, ತಂಬೂರಿ ಮೀಟಿದವ ಬವಾಬ್ದಿ ದಾಟಿದವ, ತಾಳವ ತಟ್ಟಿದವ ತಾಳವ ತಟ್ಟಿದವ, ಸುರರೊಳು ಸೇರಿದವ, ತಂಬೂರಿ ಮೀಟಿದವ ಬವಾಬ್ದಿ ದಾಟಿದವ, ತಂಬೂರಿ ಮೀಟಿದವ ಬವಾಬ್ದಿ ದಾಟಿದವ, ಗೆಜ್ಜೆಯ ಕಟ್ಟಿದವ ಗೆಜ್ಜೆಯ ಕಟ್ಟಿದವ, ಕಳರೆದೆ ಮೆಟ್ಟಿದವ, ಗೆಜ್ಜೆಯ ಕಟ್ಟಿದವ ಕಳ್ಳರೆದೆ ಮೆಟ್ಟಿದವ, ಗಾನವ ಪಾಡಿದವ ಗಾನವ ಪಾಡಿದವ, ಹರಿ ಮಾರುತಿ ನೋಡಿದವ, ತಂಬೂರಿ ಮೀಟಿದವ ಬವಾಬ್ದಿ ದಾಟಿದವ, ತಂಬೂರಿ ಮೀಟಿದವ ಬವಾಬ್ದಿ ದಾಟಿದವ. ಥ್ಯಾಂಕ್ ಯು ಗೀತಾ ಸಿಸ್. ಉದಯ್ ಪೂಜಾರಿ ಅವ್ರು ಬಂದರು. ಉದಯಣ್ಣ ವೆಲ್ಕಮ್ ವೆಲ್ಕಮ್. ಬಕ್ಕ ಚಾಂಡೆ ತಿಂಡ್ರೆ ದಾದೆ. ಥ್ಯಾಂಕ್ ಯು ಗೀತಾ ಸಿಸ್. ದಾದ ತಿನ್ಯಾರು ಉದಯಣ್ಣ ಚಾಕ್. ಥ್ಯಾಂಕ್ ಯು ಗೀತಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ದುರ್ಗಾ ಅಕ್ಕ ಚಾಂಡ ದಾದ ತಿಂಡಿ ಲೈಕ್ ಕೊರೆ. ಥ್ಯಾಂಕ್ ಯು ಚಾಂಡಿ ಉದಯ ನಿಂಗೆ ನೀರು ದೋಸೆ ಇರೇಗ್ ದಾದೆ. ಥ್ಯಾಂಕ್ ಯು ಗೀತಾ ಸಿಸ್, ಥ್ಯಾಂಕ್ ಯು. ತಿಂತು ಜಿತ್ತೆ ಲಕ್ಕಿ ನಂದೇ ಉದಯಣೆ ನೀ ಇವಾಗ ಐತಾರತೆ ಮಾತ ಲೇಟಿನಿ ನೀನು ಏರ್ಲ ಇಜ್ಜೇರು ಮಾತ ಕಡಿಮೆ ನೀ ಏರ್ಲ ಬೈ ಪೂರ ಅವತ್ತು ಮೆಸೇಜ್ ಮಾಡ್ಕೋರಿ ಪೂರ ಜೆತ್ತೇನ ಅಂದ್ ಕೂಡ ಎಂಕ್ ತೋಡು ಈರೆ ಮಲ್ಪೊಡತೆ ಈರೆಗ್. ಥ್ಯಾಂಕ್ ಯು ಗೀತಾ ಸಿಸ್. ಥ್ಯಾಂಕ್ ಯು ಗೀತಾ ಸಿಸ್, ಥ್ಯಾಂಕ್ ಯು. ಸುಮುಖನೆ ಕಪಿನನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ, ನೀನಿಲ್ಲದೆ ನಗಾರು ಸಕರಿಲ್ಲವೋ ಮೀದ್ ಬರ್ಪೆ. ಓಕೆ ಉದಯಣ್ಣ, ಓಕೆ ಮೀದ್ ಬರ ಮೀದ್. ಚಂದಿರನೇ ತಕ್ಕಿ ಓಡುವ ನಮ್ಮ ಓಡಕ್ಕೆ ಹೆದರಿಹನೇ,
ಬೆಳ್ಳಿಯ ಮೋಡದ ಅಲೆಗಳ ನಡುವೆ ಚಂದಿರ ನಗುತ್ತಿಹನೆ. ಥ್ಯಾಂಕ್ ಯು ಗೀತಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ವಿಕಟನೆ ವಿಮಲನೆ ಧೂಮ್ರವರ್ಣನೆ ಶುಭವರ್ಣ ಗೌರಿ ಸುತನೆ. ನೀನಿಲ್ಲ ದಿನಗಾರು ಸಫರಿಲ್ಲವೋ, ಭಾಗವರಿಲ್ಲವೋ, ಕಾಯುವವರಿಲ್ಲವೋ. ನೀನಿಲ್ಲದೆ ನಗಾರು ಸಕರಿಲ್ಲವೋ. ಹುಲ್ಲು ರೂಪ ನಮ್ಮ ಕೃಷ್ಣನ ಉಡುಪಿಡ ನೆಲೆಯಾಯಿನ. ಪಡಾಯಿ ಮೋನೆ ಪಾಡಿನ, ಪಡಾಯಿ ಮೋನೆ ಪಾಡಿನ. ದೇವಕಿ ವಸುದೇವರೆ ನಾಷ್ಟ ಕುಮಾರೇ, ನಂದ ಗೋಕುಲೊಡು ಮೆರೆಯಿನ ನಂದ ಕಿಶೋರೆ. ದೇವಕಿ ವಸುದೇವರೆ ನಾಷ್ಟ ಕುಮಾರೇ. ಗೀತಾ ಸಿಸ್, ಓಕೆ ಸಿಸ್, ಬಾಯ್ ಸಿಸ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ಲೈವ್ ಇದೆಯಲ್ಲ ಸಿಸ್ ಗೀತಾ ಸಿಸ್, ಮತ್ತೆ ಬರ್ತೇನೆ ಸಿಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡೋದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು.
ಮಾರ್ನಿಂಗ್ ಹೇಮಂತ್ ಚಾಂಡ ಲಕ್ಕಿನೆತ್ತೆ ಎತ್ತೆ ಲಕ್ಕಿನ ಓಲರಕ್ಕ ಉಳ್ಳಿ ಮೂಲೆಲ್ಲ ಹೇಮಂತ್ ಕೇನುಜ ಪಾತೆರ್ನ ಕೇನುಜ ಇಲ್ಲ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ರಂಗನಾಥ್ ಅವರು ಬಂದರು. ಹಾಯ್ ರಂಗನಾಥ್ ಅವರೇ, ಲೈಕ್ ಕೊಡಿ. ಹೇಮಂತ್ ಒಂದು ಲೈಕ್ ಕೊಡಲಿ, ಡಬಲ್ ಟ್ಯಾಪ್ ಮಾಡ್ತಾರೆ. ರಂಗನಾಥ್ ಅವರಿಂದ ಲೈಕ್ ಕೊಡಿ. ರಂಗನಾಥ್ ಅವರೇ, ಕಾಫಿ ಆಯ್ತಾ, ಟೀ ಆಯ್ತಾ? ಲೈಕ್ ಡನ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ರಂಗನಾಥ್ ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನಾನು ನಿಮ್ಮದು ಉಡುಪಿದು ಲಾಗ್ ಅರ್ಧ ನೋಡಿದ್ದೇನೆ, ಇನ್ನು ಅರ್ಧ ನೋಡ್ತೇನೆ ಆಯಿತಾ. ಟೈಮ್ ಸಿಕ್ಕುವಾಗ ನೋಡ್ತೇನೆ. ಅರ್ಧ ನೋಡಿದ್ದೇನೆ. ಉಡುಪಿಗೆ ಬಂದಿದ್ರಲ್ಲ ನೀವು, ದೇವಸ್ಥಾನಕ್ಕೆಲ್ಲ ಹೋಗಿದ್ರಿ, ದೇವಸ್ಥಾನಕ್ಕೆ ಹೋಗಿ ಹೊರಗೆ ಬಂದಾಗಿದೆ ನೀವು, ಅಲ್ಲಿವರೆಗೂ ನೋಡಿದ್ದೇನೆ. ಇನ್ನು ನಂತರ ಕಂಟಿನ್ಯೂ ಮಾಡಿ ಮತ್ತೆ ಮೆಸೇಜ್ ಹಾಕ್ತೇನೆ. ಫುಲ್ ನೋಡಿದ ನಂತರ ಮೆಸೇಜ್ ಹಾಕ್ತೇನೆ ಆಯಿತಾ. ಫುಲ್ ನೋಡಿದ ನಂತರ ಕಮೆಂಟ್ ಹಾಕ್ತೇನೆ ಆಯಿತಾ. ಸ್ವಲ್ಪ ನೋಡಲಿಕ್ಕೆ ಬಾಕಿ, ಎಲ್ಲ ನೋಡಲಿಲ್ಲ, ಸ್ವಲ್ಪ ಸ್ವಲ್ಪ ನೋಡ್ತೇನೆ ಟೈಮ್ ಸಿಕ್ಕಾಗ. ನೋಡಿ ಫುಲ್ ನೋಡಿದರೆ ಮಾತ್ರ ಕಮೆಂಟ್ ಮಾಡೋದು ನಾನು ಆಯಿತಾ. ಕಮೆಂಟ್ ಮಾಡ್ತೇನೆ ಮತ್ತೆ ಆಯಿತಾ. ಸ್ವಲ್ಪ ಉಲ್ಲಾರು ಯಾನ್ ಮೂಲೆ ಉಳ್ಳೆ ಹೇಮಂತ್ ದಾಯ್ ದಾದಾಣ್ ಓಕೆ ಅಂತ ಹೇಳ್ತಾರೆ. ಚಾಂಡ ಹೇಮಂತ್ ಇರ್ನಾಡ ಚಾ. ಕೃಷ್ಣಣ್ಣ ಬಂದರು. ಹಾಯ್ ತಂಗಿ, ಗುಡ್ ಮಾರ್ನಿಂಗ್, ಹ್ಯಾಪಿ ಸಂಡೇ ಅಂತ ಹೇಳ್ತಾ ಇದ್ದಾರೆ. ಹ್ಯಾಪಿ ಭಾನುವಾರ, ಹ್ಯಾಪಿ ಸಂಡೇ ಅಣ್ಣ ನಿಮಗೆ. ಮತ್ತು ಎಂತ ಸ್ಪೆಷಲ್ ಅಣ್ಣ ಇವತ್ತು? ಆದಿತ್ಯವಾರ ಅಲ್ಲ, ಇವತ್ತು ಎಂತ ಸ್ಪೆಷಲ್? ಪಾರ್ಟಿ ಯಾವಾಗ ನಮಗೆಲ್ಲ? ಕೃಷ್ಣಣ್ಣ ಹಾಯ್ ಅಂತ ಹೇಳಿದೆ. ಹೇಮಂತ್ ಇಜ್ಜಿ ಪನೊಂದುಲ್ಲೇರು ದಾದ ಇಜ್ಜಿ ಚಾತ್ ಜಾ ಎನ್ನ ಚಾಂಡ್ ಹೇಮಂತ್ ನಾ ಎಂಕ್ ನೀರು ದೋಸೆ. ಟಿಫಿನ್ ಏನು ತಂಗಿ? ಟಿಫಿನ್ ಆಯಿತಾ? ಟಿಫಿನ್ ಆಗಿದೆ ಅಣ್ಣ ನನಗೆ. ನಾನು ಅಡಿಗೆಗೆ ರೆಡಿ ಮಾಡ್ತಾ ಇದ್ದೇನೆ. ಟಿಫಿನ್ ಇದು ನನಗೆ, ಟಿಫಿನ್ ನೀರು ದೋಸೆ. ಚಿಕನ್ ತಂಗಿ. ಓ ಇವತ್ತು ಚಿಕನ್, ಹಾಗಾದರೆ ನಾವು ಅಲ್ಲಿಗೆ ಬರ್ತೇವೆ ಅಣ್ಣ, ನಮಗೆ ಕೂಡ ಹೆಚ್ಚು ಮಾಡಿ ನಾವು ಬರ್ತೇವೆ. ಅಂತ ಪಾರ್ಟಿ ಆಗಬೇಕಲ್ಲ ನಿಮ್ಮ ಕಡೆಯಿಂದ. ದಾದ ತಿಂಡಿ ಹೇಮಂತ್ ಕೇಳಿದ್ರೆ. ಹೇಮಂತ್ ಎಂಕ್ ನೀರು ದೋಸೆ ಇರೇಗ್ರಾದೆ
ಚಿಕ್ಕ ಪಕ್ಕನ ಬಾ ತಂಗಿ. ಓಕೆ, ಬರ್ತೇನೆ ಬರ್ತೇನೆ, ಖಂಡಿತ ಬರ್ತೇನೆ. ನೀವು ಕಾಯ್ತಾ ಕುತ್ಕೊಳ್ಬೇಕು ಮಾತ್ರ ಅಷ್ಟೇ. ನಾನು ಬರ್ದಿದ್ರೆ ನನ್ನ ಲೆಕ್ಕದಲ್ಲಿ ನೀವು ತಿಂದು ಬಿಡಿ. ಪ್ರೀತಿ ಅಕ್ಕ ಓಲೆ, ಪ್ರೀತಿ ಅಕ್ಕ ಬೈಚಿರಿ ಬಿಸಿ ಉಳ್ಳೇ ತೋಜರು ಒಂದು ವಿಡಿಯೋ ಪಾಡೋಡ್ ಪಾಡ್ದೇರಿ ಗೊತ್ತಜ್ಜಿ ಎಂಕಲ ಅವ್ವೇ ಅಂದ್ ಈರೇ ಮಲ್ಪುನ ಹೇಮಂತ್ ನೀರು ದೋಸೆ ಏರ್ ಮಲ್ಪು ನೀರು ದೋಸೆ. ಕೊರಗಜ್ಜ ಎಲ್ಲಿ ನಡೆಸುವುದು ಅಕ್ಕ? ಯಾಕೆ ರಂಗನಾಥ್ ಅವರೇ? ಕೊರಗಜ್ಜ ಕುತ್ತಾರ್ನಲ್ಲಿದೆ, ಕೊರಗಜ್ಜನ ದೇವಸ್ಥಾನ. ಮತ್ತೆ ಜಾರಿಗೆ ಕಟ್ಟೆ ಇದೆ. ನನಗೆ ಮಾತ್ರ ಅದು ಎಲ್ಲಿ ಹೇಗೆ ಹೋಗೋದು, ಎಲ್ಲಿಂದ ಬರೋದು ಹಾಗೆ ನನಗೆ ಗೊತ್ತಿಲ್ಲ. ನೀವು ಇದರಲ್ಲಿ ಸರ್ಚ್ ಮಾಡಿ ಗೂಗಲಲ್ಲಿ. ಕುತ್ತಾರಿದೆ, ಕುತ್ತಾರ್ನಲ್ಲಿ ಕೊರಗಜ್ಜನದ ಸನ್ನಿಧಿ ಇದೆ. ಮತ್ತು ಜಾರಿಗೆ ಕಟ್ಟೆಯಲ್ಲಿದೆ, ಕೆಲವು ಕಡೆಯಲ್ಲಿದೆ. ನಮ್ಮೂರಲ್ಲಿ ತುಂಬ ಕಡೆ ಇದೆ. ಅದು ರಾತ್ರಿ ಕೋಲ ಎಲ್ಲ ರಾತ್ರಿ ಆಗೋದು. ತಂಗಿ, ನಾನು ಅಕ್ಕ ತಂಗಿಗೆ ಸೀರೆ 1000 ದುಡ್ಡು ಗೌರಿ ಹಬ್ಬಕ್ಕೆ ಬಾಗಿನ ಕೊಡುವೆ. ಓಕೆ ಅಣ್ಣ, ಬರ್ತೇನೆ ನಾನು ಒಂದು ದಿನ ಖಂಡಿತ ಬರ್ತೇನೆ. ನಿಮ್ಮ ಕೈಯಿಂದ ಬಾಗಿನ ತಗೊಳ್ತೇನೆ ನಾನು. ಯಾನತ್ತ ಅಮ್ಮ ಮಲ್ಪುನು ಯಾನ್ ಲಕ್ಕದ ಜಿ ಲಕ್ಕಂದೇನೆ ಗೊತ್ತಾಣ ನೀರು ದೋಸೆ ಅಂದು ಕೇಂದ್ರ ಬರ್ತೀನಿ ಅಂದತೆ ಅಮ್ಮಡ. ಬಾಯಿ ದಾಯಿ ಬೊಕ್ಕ ಬರ. ಓಕೆ ಚಾ ಪಾಡ್ದು ಬಲೆ ಪೋಲಿ ನಾನೇ ಅನ್ಬಕ್ಕ ಎಂಡ್ ಮಲ್ಪುನು ಒಂದು ಅರ್ಧ ಗಂಟೆ ಅಲ್ಲೇ ಬಕ್ಕ ಎಂಡ್ ಮಲ್ಪುನು ಬಕ್ಕ ಎಲ್ಲ ಕಾಣೆ ನಾನು. ಅಕ್ಕ ಜಾರಿಗೆ ಕಟ್ಟೆ ಮುಡ್ಕೊಂಡು ಬೆಲ್ಮಣ್ಗೆ ಪೋಪಿನ ರೂಟು ತಿಕ್ಕೊಂಡು ಅಂದ್ರಂಜಿತ್ತು ಅದೇ ಗೊತ್ತು ಹೆಂಗೆ ಗೊತ್ತು ಜಿ ಆಯ್ತಾ. ರೂಟು ಪೂರ ಹೆಂಗೆ ಗೊತ್ತು ಜಾನು ಪೋತೆ ಜಾರಿಗೆ ಕಟ್ಟೆಗೆ ಅಣ್ಣ ಹೆಂಗಲ್ ಪೋಪಿಂದ ಗಾಡಿ ಮಂತ್ ಒಂದು ಪೋಪಿನತೆ ಹಂಚೆ ಹೆಂಗೆ ಆಯ್ತಾ. ರೂಟ್ ಗೀಟ್ ಪೂರ ಗೊತ್ತು ಜಿ ಹಂಗೆ ಬಸ್ ಇಟ್ಟು ಹೋದು ಬಸ್ ಇಟ್ಟು ಓಲ್ ಜಪ್ಪು ಅಲ್ಪಂದು ಹೆಂಗೆ ಗೊತ್ತು ಜಿ ಆತು. ಅನ್ಕೊಂಡೆ ನನ್ನ ಫ್ಯಾಮಿಲಿದೊಟ್ಟಿಗೆ ಹೋಗಿ ನಿಜ ನನ್ನ ಹಸ್ಬೆಂಡ್ ಬೈಕ್ ಇರ್ಲೆ ತಗೋಪೇರು ಒಡೆಲ್ಲ ಪೋಯರಿತ್ತು ನಂಚು ಯಾವ ಏರು ಗೊತ್ತೇನೆ ರಂಗನಾಥ್ಗೆ ನಕಲು ಪಣ ಇಡೀ ಟ್ರಿಪ್ಪು ಪೋಂದುಲ್ಲ ಇರತ್ತೆ. ಉಡುಪಿ ಬೈದಿತ್ತೇರು, ಕುಡ್ಲಾ ಬೈದಿತ್ತೇರು, ಅಂಚ ಲಾಗ್ ಪಾಡ್ದಿತ್ತೆ ತೂಲೆ ಪನ್ಪೆ ಐಕ್ ಪನ್ಯಾನ್ ಒಡೆ ಪೋತೀನಿ ರಂಜಿ ಜೈ ದಿನ ಕೂಡ. ಗುಡ್ ಮಾರ್ನಿಂಗ್ ಸಂಗೀತ ಅಕ್ಕ ಬಣ. ತಂದೆ ಕೊಡಿಸೋ ಸೀರೆ ಮದುವೆಯಾಗೋವರೆಗೂ, ತಾಯಿ ಕೊಡಿಸೋ ಸೀರೆ ಬಣ್ಣ ಹೋಗುವವರೆಗೂ, ಗಂಡ ಕೊಡಿಸೋ ಸೀರೆ ಕುಂಕುಮ ಇಡುವವರೆಗೂ, ಹೆಣ್ಣಿನ ಭಾವನೆ ಕಳೆವವರೆಗೂ. ನಾನೊಂದು ತೀರ ನೀನೊಂದು ತೀರ, ಮನಸ್ಸು ದೂರ, ಪ್ರೀತಿ ಹೃದಯ ಭಾರ. ಸ್ವಾತಿ ಮುತ್ತಿನ ಮಳೆ ಹನಿಯೇ, ಮೆಲ್ಲನೆ ದರಿಗಿಳಿಯೇ, ಚಿನ್ನದ ಮಲ್ಲಿಗೆ ಹೂವೇ, ಬಿಡು ನೀ ಬಿಂಕದ ಚೆಲುವೆ. ನಿನ್ನ ಮಲವು ಕಂಡಾಗ ಬಳಿಗೆ ಬಂದಾಗ ಚದವು ನನ್ನಲ್ಲಿ ಏಕೆ ಓ. ಅಕ್ಕ ಬರ್ಪರ ಕುತ್ತರ್ಗೆ ಇಜ್ಜಿಯೇ ಕುತ್ತರ್ಗೆ ಯಾ ಬರ್ಪು ಜ ರಂಗನಾಥ್ ಕೇಳಿ ಕುತ್ತರ ಬರ್ಪು ಜಂಕಿನ ಪರಂಡು ಪನಲಿ ಬೈಲು ಪರಂಡು ಲೈಕ್ ಕೋರಿ ಅಕ್ಕ ಪನಂದುಲ್ಲೇರು ಬಾರಿ ಬರ್ಸ ಕಂದಿ ಗಾಳಿ ಉಂಡು ಮುಲ್ಪ ಕುತ್ತರಿಗೆ ಪೋಪುಜಿ ಎಂಗು ಫ್ಯಾಮಿಲಿ ಪೂರ ಪೋಂದುಲ್ಲ ಪನಲಿ ಬೈಲು ಗಂಚ ಏಪಾ ಬಕ್ಕ ಮಧ್ಯಾಹ್ನ ಬಕ್ಕ ಈರು ಪೋಪುನ ಯಾನು ಅಂದೆ ನಮ್ಮನಕಲ್ಲ ಅಂದು ತಕೊಳ್ಪುರ ಪೋಂದುಲ್ಲೇರು ಮಾಮನకు ಪೂರ ಪೋಂದುಲ್ಲ ಅಂಚ ಏಪ ಪೋಪುನು ಈ ಪಕ್ಕ ಅಗೇಲು ఉండవు ಲೈಕ್ ಇನಿ ಅಂದ ನೀನಿ ರಂಜಿತ್ ಉಳ್ಳೇರ ರಂಜಿತ್ ಉಳ್ಳಾರ ಗುರು ಪ್ರತಿಭಾ ಅಕ್ಕ ಗುಡ್ ಮಾರ್ನಿಂಗ್ ಲೈಕ್ ಒಂಜಿ ಕೊಡ್ತೆ ಥ್ಯಾಂಕ್ ಯು ಗುರು ಥ್ಯಾಂಕ್ ಯು ಸೋ ಮಚ್ ಗುರು ಅವರೇ. ಸಂಪತ್ ಬಂದರು ಹಾಯ್ ಪಂದ್ರೆ ಹಾಯ್ ಸಂಪತ್ ಎಂಚೋಲರ ಸಂಪತ್ ಚಾಪನಿಯರ ತಿಂಡ್ರೆ ತಿನ್ಯಾರ ಯಾನು ಬರೋಡ ಬಲಿ ಇರ್ಲ ಅಕ್ಕ ಹೊಲದಲ್ಲಿ ರಂದು ಅಯ್ಯೋ ದೇವ ಕೃಷ್ಣಣ್ಣ ಹೋದ್ರಾ ಸಂಪತ್ ಚಾ ಪರಿಹಾರ ದಾದ ತಿಂಡ್ರೆ ಎನ್ನ ಊರು ಈನ ಊರು ಅವಲತ್ತೆ ಇದ್ದೀನಿ ಕೃಷ್ಣಣ್ಣ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣಣ್ಣ ನಿಮಗೆ ತಿಂಡಿ ಅಂತಂತ ಹೇಳಲಿಲ್ಲ. ಸ್ವಾತಿ ಮುತ್ತಿನ ಮಳೆ ಹನಿಯೇ ಮೆಲ್ಲನೆ ದರಿಗಿಳಿಯೇ
குருபிரதி அக்கா திண்டி ஆண்டு என்ன திண்டி ஆண்டு எங்கு தೋಸೆ ಎಂಕಲ ನೀರು ದೋಸೆ ಎಂಕಲ ನೀರು ದೋಸೆ ಓಂ ಶಕ್ತಿ ಪರಾಶಕ್ತಿ ಅಂತ ಹೇಳ್ತಾ ಇದ್ದಾರೆ ಕೃಷ್ಣಣ್ಣ ಈರ್ನ ಆಂಡೆ ಚಾ ಆಂಡೆ ತಿಂಡಿ ಎನ್ಕುಂದಿಯೇ ನೀರು ದೋಸೆ ಪ್ರೀತಿ ಸಿಸ್ ಒಪ್ಪ ಭತ್ತರದ ಪ್ರೀತಿ ಸಿಸ್ ಈ ಹೇಮಂತ್ ಪ್ರೀತಿ ಸಿಸ್ ಓಲೇರು ಕೇಳೋದಿಲ್ಲೇ ನೇ ಹೇಮಂತ್ ಅಲ್ಲಿ ಪ್ರೀತಿ ಸಿಸ್ ಬರ್ತೀನಿ ಗುಡ್ ಮಾರ್ನಿಂಗ್ ಸಿಸ್ ಪನೋದಿಲ್ಲೇರು ಪುಲಾವ್ ತಂಗಿ ನಿಂದು ನಂದು ದೋಸೆ ಕೃಷ್ಣಣ್ಣ ಅಣ್ಣ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಪ್ರೀತಿ ಸಿಸ್ ಗುರು ಬ್ರೋ ಗುಡ್ ಮಾರ್ನಿಂಗ್ ಪನೋದಿಲ್ಲೇರು ಎಂಕ ಪುಂಡಿ ಕೋರಿಗಸಿ ವಾ ಸೂಪರಿ ಪ್ರೀತಿ ತಂಗಿ ಹಾಯ್ ಗುಡ್ ಮಾರ್ನಿಂಗ್ ಪ್ರೀತಿ ಅಕ್ಕ ಗುಡ್ ಮಾರ್ನಿಂಗ್ ಇದೆ ರಂಜಿತ್ ಪನಲಿ ಬೈಲ್ಡ್ ವೀಡಿಯೋ ದೆಪ್ಪರ ಬಿಟ್ಪೇರಾ ಪ್ರೀತಿ ಲಾಗ್ ಸಂಪು ಗುಡ್ ಮಾರ್ನಿಂಗ್ ಪನೋದಿಲ್ಲೇರು ದಾದಿ ತಿಂಡಿ ಪ್ರೀತಿ ಅಕ್ಕ ಕೆನೋದಿಲ್ಲೇರು ರಂಜಿತ್ ಗುಡ್ ಮಾರ್ನಿಂಗ್ ಪನೋದಿಲ್ಲೇರು ಪ್ರೀತಿ ಸಂಪತ್ತೆರೆ ಗುಡ್ ಮಾರ್ನಿಂಗ್ ಪನೋದಿಲ್ಲೇರು ಹೇಮಂತ್ ಗುಡ್ ಮಾರ್ನಿಂಗ್ ಪನೋದಿಲ್ಲೇರು ಎನ್ನ ಸ್ಪೆಷಲ್ ತಿಂಡಿ ಎನ್ನ ಪುದರ್ ಗೊತ್ತುಜ್ಜಿ ವೈಟ್ ಹಿಡಿದು ಇನಿ ಏನ ಸ್ಪೆಷಲ್ ತಿಂಡಿ ಪಲ್ಲೆ ಪಲ್ಲೆ ವೈಟ್ ಹಿಡಿದು ದಾದ ಪುದರ್ ಇತ್ತನು ದಾದಿ ಸಂಗೀತಕ್ಕ ಪೊನಲಿ ಬೈಲ್ಡ್ ವಿಡಿಯೋ ದೆಪ್ಪರ ಬುಡ್ಪೆರ ಕೇನ್ಯಾನ್ ಸತ್ಯ ಬರೋಡಾಯ್ ಇಚ್ಚಿ ಅವ ತೀರ್ ಬರೋಚ್ಚಿ ಅಂಗಡಿ ಪೋಲೆ ಗೊತ್ತು ಜಕ್ಕ ಯಾನು ಪೋಂದೆ ಮಸ್ತ್ ದಿನ ಆಂಡ್ ಅಂದೆ ರಂಜಿತ್ ಓಕೆ ಓಕೆ ನಾನೊಂದು ತೀರ ನೀನೊಂದು ತೀರ ಮನಸ್ಸು ಮನಸ್ಸು ದೂರ ಪ್ರೀತಿ ಹೃದಯ ಭಾರ ತಂದೆ ಕೊಡಿಸೋ ಸೀರೆ ಮದುವೆ ಆಗೋವರೆಗೂ ಚಾಡ ಪ್ರೀತಿಯಾಗ ಕೇಳಂದ್ರೆ ರಂಜಿತ್ ಹಾಯ್ ಚಾಪರ್ಯರ ಎನ್ಮ ವರ್ಷ ಪಿರಪೋದು ಇತ್ತೆ ಓ ಮೈ ಗಾಡ್ ಎನ್ಮ ವರ್ಷ ಅಂಡು ಪ್ರೀತಿ ತಂಗಿ ಟಿಫಿನ್ ಏನು ಪ್ರೀತಿ ಅಕ್ಕ ದುರ್ಗಾ ಅಕ್ಕ ಎಂಕೀನಿ ಪ್ರೀತಿ ಅಕ್ಕ ದುರ್ಗಾ ಅಕ್ಕ ಎಂಕೀನಿ ಇತ್ತಿಕ್ಕನ ಎಂದಿನಿ ಸಂಪತ್ತೆರೆ ದಾನೆ ಟೀಚರ್ನ ನೆನಪು ಕಾಣೆನೆ ಆಯಿನಿ ಟೀಚರ್ಗೆ ನೀ ರಜೆಯೇ ಹೊಲದುಲ್ಲೇರು ತೆಮ್ಮ ಎಂಚ ಉಂಡಿ ತೆಮ್ಮ ಚೂರು ಕಮ್ಮಿ ಉಂಡು ತರೆ ಬೇರೆ ಇತ್ತನಿ ಕೋಡೆ ಬಕ ಮರ್ದು ಕಂತೀನಿ ಬಕ ಬಯ್ಯನಾಗ ಬಕ ಒಂತೆ ಕಮ್ಮಿ ಆಂಡು ಹಾಯ್ ಸಿಸ್ ಬನ್ನಿ ಬಾನ್ವಿ ಸಿಸ್ ಬರ್ತೀರಿ ಬಾನ್ವಿ ಸಿಸ್ ವೆಲ್ಕಮ್ ವೆಲ್ಕಮ್ ಚಾ ಪರಿಯರಕ್ಕೆ ಒಂದು ಲೇರು ಚಾ ಪರಿಯ ಸಿಸ್ ಈರ್ ಪರಿಯರೆ ದಾದ ತಿಂದ್ರೆ ಇರೇಗ್ ಬಾನ್ವಿ ಚಾ ಪರಿಯಾರ ಪನ್ ಸಂಪತ್ ಕೇಳೋದ್ರೆ ಬಾನ್ವಿ ಸಿ ಸಾಯಿ ಪನಂದ್ರೆ ಸಂಪತ್ ಗುರು ಅವರು ಬಾನ್ವಿ ಅಕ್ಕ ಗುಡ್ ಮಾರ್ನಿಂಗ್ ಪನಂದ್ರೆ ಸಂಪತ್ ನಮಸ್ತೆ ಪನಂದುಲ್ಲೇರು ಚಾ ಪರಿಯಾರ ಕೇಳಂದ್ರೆ ಸಂಪತ್ ನಮಸ್ತೆ ಗುರು ಅಣ್ಣ ನಮಸ್ತೆ ಪನಂದ್ರೆ ಬಾನ್ವಿ ಸಿಸ್ ದಾದ ತಿಂಡ್ರೆ ಬಾನ್ವಿ ಸಿಸ್ ವೆಲ್ಕಮ್ ಲೈವ್ಗೆ ಹೇಮಂತ್ ಗೌಡ ರಡ್ಡು ಎಂಕು ಉಂಡು ಎಂಕ್ಲೇನ ಊರುದು ರಡ್ಡು ಬಸ್ ಉಂಡು ಎಂಕ್ಲೇನ ಊರುದು ಈರು ಬಸ್ ಪೋದು ಬಲೆ ಎಂಚ ಉಲ್ಲಾರ ಪೂರ ಕೇಳೋದಿಲ್ಲೇರು ಈರು ಬಲೆ ಯಾನ್ ಬರ್ಪುಜಿ ಫ್ಯಾಮಿಲಿ ತಕೊಂಡು ಪೋಪೇರು ಅಂಚ ಪನ್ನಿ ಐಕೆ ಕೇನ್ಯ ಬಾನ್ವಿ ಅಕ್ಕ ದಾದಾಂಡಿಯೇ ತಿಂಡಿ ಪನೊಂದುಲ್ಲೇರು ಸಂಪತ್ ಚಿತ್ರಾನ್ನ ಇರೆಗ್ ಸಂಪು ಕೇನೊಂದುಲ್ಲೇರು ಅರೆಗ್ ಸಂಪು ಒಂದು ಪುಂಡಿ ಸಂಪು ಈರು ಬರ್ಪು ಜರ ಇಲ್ಲವ ಹೇಮಂತ್ ನಾನು ಕೇಳಿದ್ದು ನಿನ್ನ ಹತ್ರ ಮಾಮನಕುಲು ಪೋಪೇರು ಐಕೆ ಕೇನ್ಯ ಅಗೇಲುಂಡು ಪಂತೆರಂಚ ಎಂಗಲ ಗಾಡಿ ಕೊಟ್ಟಿಯೂರು ಪೋತುನು ಅಂಚ ಗಾಡಿ ಇಜ್ಜಿ ಪೋಯರು ಬೀಡಿಗೆ ರಜೆನೇನು ಎಂಜಿನೆ ಬೀಡಿಗೆ ಅಂತ ದೀತೆ ಇರಪ್ಪಗೆರ ಅವಳು ಇನಿ ರಜೆ ಇನಿ ದೆಪ್ಪುಜೀರು ಬೀಡಿ ಇರಪ್ಪಗೆರೆ ಕಂತ ಅವಳು ಬೂರ್ದು ದಾಲ ಕತ್ತಿರ್ದಲ್ಲ ಹತ್ತಿಜ್ಜಿ ದಾಲ ಇಜ್ಜಿ ಬಾನ್ವಿ ತಂಗಿ ಹಾಯ್ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ ಬಾನ್ವಿ ಸಿಸ್ ಹೇಮಂತ್ ಹಾಯ್ ಪನದುಲ್ಲೇರು ಕೃಷ್ಣ ಅಣ್ಣ ಹಾಯ್ ಪನದುಲ್ಲೇರು ಕಪ್ಪು ಅಕ್ಕ ಹಾಯ್ ಪನದುಲ್ಲೇರು ಹೇಮಂತ್ ಗುಡ್ ಮಾರ್ನಿಂಗ್ ಪನದುಲ್ಲೇರು ಕಪ್ಪು ಸಿಸ್ ಕ್ರಾಸ್ಟರ್ ಸಿಸ್ ಗುಡ್ ಮಾರ್ನಿಂಗ್ ಪನದುಲ್ಲೇರು ಹೇಮಂತ್ ಲೈಕ್ ಪನದುಲ್ಲೇರು ಥ್ಯಾಂಕ್ ಯು ಬಾನ್ವಿ ಅಕ್ಕ ಬ್ಲ್ಯಾಕ್ ಬ್ಯೂಟಿ ಪನದುಲ್ಲೇರು
ಒಂದು ಬತ್ತೀರಿ ಕಷ್ಟ ಸಿಸ್. ಬಾನ್ವಿ ತಂಗಿ ಟಿಫಿನ್ ಆಯ್ತಾ? ಕಪ್ಪು ಚಾಂಡ ಕೆಲವೊಂದು ಹೇಮಂತ್ ಚಿತ್ರಾನ್ನ ಅಂತ ಹೇಳ್ತಾ ಇದ್ದಾರೆ ಬಾನ್ವಿ ಸಿಸ್. ಬಾನ್ವಿ ಪನದಲ್ಲಿ ಕಪ್ಪು ಸಿಸ್ ಮೊಬೈಲ್ ಪುಂಡಿ ಹತ್ತು ತೊಂದರು ಪುಂಡಿ ಮೊಬೈಲ್ ಪುಂಡಿ ಹತ್ತು ತೊಂದರದ ಪುಂಡಿ ಅವೇ ಮೊಬೈಲ್ ಪುಂಡಿ ನೋಲ್ ತಿಂಡ್ರೆ ನಾವು ಕೆಬಿಕದಿದ್ದಕ್ಕೇನು ಮಾತ್ರ ನಿಮಗೆ ಅಂತ ಕೇಳ್ತಾ ಇದ್ದಾರೆ. ಆನ್ ಇತ್ತೆ ಪೂ ಕಟ್ಟೊಂದಿತ್ತೆ ಪನೊಂದಲ್ಲಿ ಪ್ರೀತಿ ಸಿಸ್ ಬೊಕ್ಕ ಬರ್ಪೆ ಪನೊಂದಲ್ಲಿ ಆವ ಬೊಕ್ಕ ಬರ್ಪಾರ ಓಕೆ ಚಾಪಾಡ್ದು ಬಲಿ ಬಾರ್ನಿ ಸಿಸ್ ಅವು ಐಡಿ ಈರು ಅಂದು ಗೊತ್ತಾತಂಡು ಪನೊಂದಿಲ್ಲೇರು నువ్వు ఐడి బాన్వి సిస్ అవు ఐడి ఈరు పందు ಗೊತ್ತಾತಂಡು పనొందుల్లేరు. కప్పు సిస్ హాయ్ పనొందుల్లేరు ప్రీతి సిస్ బాన్వి సిస్ హాయ్ పనొందులేరు ప్రీతి సిస్ ಹೇಮಂತ್ ಗೌಡ ಕಪ್ಪು ಬಾಯ್ ಪನೊಂದುಲ್ಲೇರು. ಹೇಮಂತ್ ಪೋಪಿನೇ ಇತ್ತೆ ಪೋಪಿನ ಬೀಡಿ ಈರು ಇತ್ತೆ ಕಟ್ಟುವರ ದಿನೋ ಏತು ಕಟ್ಟುವರ ದಿನೋ ಏ ಸಂಪತ್ತ ಒಂಜಿ ಕೇನೊಚ್ಚಿ ಮಾರ್ರೆ ಎನ್ನ ಯಾನು ಬೀಡಿ ಕೊನ್ನ ಯಾನೊಂಜಿ ಎಣ್ಮ ಕಟ್ಟು ಬೀಡಿ ಮತ್ತೆ ಓಪೆ ಬೀಡಿದ ಕಂಪಿದ್ದಾರೆ ಪನ್ಪಿನಿ ಈ ಬೀಡಿ ಕಟ್ಟು ನೆಟ್ಟೆಂಗ್ಲೆ ಗೊತ್ತಾಪುಜಿ ಎಂಗಲ ಕಂಪಿನ ನಡೋಪುಂಡು ಪನ್ಪೀರು ಎಂಗುವ ತಿಳಿವು ನೆಗುಲು ಕುಲ್ಲುಂಡ ಕಟ್ಟುವೆ ದಿನಕ್ಕೂ ಕುಲ್ಲಿಯಡ ದಿನಕ್ಕೆ 500 ಕಟ್ಟುವೆ ಅಣ್ಣ ಏನು ಕುಲ್ಲುಜ್ಜಿ ಇಂಕ್ ಬೆರಿ ಬೇನೆ ಹಾಕೊಂಡು ಬಕ್ಕ ಕೆಕ್ಕಿಲ್ ಬೇನೆಲ್ಲ ಹಾಕೊಂಡು ಐಕೆ ಏನು ಕಟ್ಟುಜ್ಜಿ ಅಂತೆಂತೇನೆ ದಿನಕ್ಕೆ 200 ಆತಿ ಕಟ್ಟು 300. ಹೇಮಂತ್ ಅಣ್ಣ ಗುಡ್ ಮಾರ್ನಿಂಗ್ ಎನ್ನ ವೀಡಿಯೋ ತೂದು ಸಪೋರ್ಟ್ ಮಾಡಿ ಇತ್ತೆ ಪಂಡದಾದ ಗೊತ್ತನೆ ಪೂರ ಲೈವ್ಗೆ ಸಪೋರ್ಟ್ ಮಾಡ್ತಾರೆ ಪೋಪೈತಿ ಬೀಡಿ ಆಪುಜಿ ಅಂಚ ಇಜಿನ ಒಂಜಿ ದಿನಕ್ಕೆ ರಟ್ಟಿಂದೆಲ್ಲ ಕಟ್ಟುವೆ 500 ಬೀಡಿಲ ಕಟ್ಟುವೆ ದಿನಕ್ಕೆ ಕುಲ್ಲಿಯಾಡ ಚೋಕುಲು ಶಾಲೆ ಪೋದಾಯಕ ಕುಲ್ಲಿಯಡ ఒక ಬೈಯಡ ಅಂತೆ ಕುಲ್ಲಿಯಡ 500 ಬೀಡಿ ಆಪುಂಡು ನಾನು ಐಕಿ ಇರಪುಗೆರೆ ಕನ್ಪುಜಿ ಒಂಜೊಂಜಿಟೀನು ಕನ್ಪಿದ್ದೆ ಐಪಣ ಮರಿಯಲಡು ಇರಪುಗೆರೆ ಉಪ್ಪುಗೆರೆ ಕುನ್ನ ಅಂಡತೆ ಪುಂಕೆ ಅಂಡತೆ ತುನುಜೇರು ಬೀಡಿ ಅಂಚ ಈ ಲೈವ್ಗೆ ಪೋದುಂಡತೆ ಲೈವ್ಗೆ ಸಪೋರ್ಟ್ ಮಾಡ್ತಾರೆ ಪೋದು ಬೀಡಿ ಆಪುಜಿತ್ತೆ ಎಲ್ಲ ಯಾನತ್ತು ಪನೊಂದುಲ್ಲೇರು ಹಾಯ್ ಪ್ರೀತಿ ಸಿಸ್ ಪನೊಂದುಲ್ಲೇರು ಬಾನ್ವಿ ಸಿಸ್ ಗುರು ಬ್ರೋ ಆಂಡ ತಿಂಡಿ ಕೆನೊಂದುಲ್ಲೇರು ಪ್ರೀತಿ ಅಕ್ಕ ಹಾಯ್ ಪನೊಂದು ಸೂಪರ್ ಅವು ಬೇತೆನೇ ಪನೊಂದುಲ್ಲೇರು ಈರೇ ಪನೊಂದುಲ್ಲೇರು ಕಪ್ಪು ಸಿಸ್ ಕಪ್ಪು ಗಮ್ಮತ್ತುಂಡ ಇನಿ ಅಂದು ಉಂಡು ಗಮ್ಮತ್ತುಂಡು ಗೆರೆಗೆ ಇನಿ ಒಂದತ್ತ ಐತಾರದು ಇನಿ ಗಮ್ಮತ್ತು ಗೆರೆ ಹೇಮಂತ್ ಆಂಡ ತಿಂಡಿ ಎಂಕು ಗೊತ್ತು ಪನೊಂದುಲ್ಲೇರು ಬಾನ್ವಿ ಸಿಸ್ ಅವು ಈರೇ ಪನೊಂದುಲ್ಲೇರು ಸಂಪು ಆಂಡ ತಿಂಡಿ ಹೇಮಂತ್ ಇಜ್ಜಿ ಪನೊಂದು ಹತ್ತು ಯಾನತ್ತು ಪನೊಂದುಲ್ಲೇರು ಬಂದು ಬೇತೇನೆ ಅವು ಪನೊಂದುಲ್ಲೇರು ನಾನು ಅಂದರೆ ನನಗೆ ಇಷ್ಟ ಇಲ್ವಾ ಪನೊಂದುಲ್ಲೇರು ನಾನು ಅಂದರೆ ನನಗೆ ಇಷ್ಟ ಇಲ್ವಾ ದಾದಿ ಕಪ್ಪು ಸಿಸ್ ಅರ್ಥ ಇಜ್ಜಿ ಇರೇಗ ಪಂಪೆ ಪನೊಂದುಲ್ಲೇರು ಬಾನ್ವಿ ಸಿಸ್ ಕಪ್ಪು ಗಮ್ಮತ್ತುಂಡೈನಿ ಕೆನೊಂದುಲ್ಲೇರು ಹತ್ತು ಪನೊಂದುಲ್ಲೇರು ಹೇಮಂತಿನಿ ಕೋರಿ ಪನೊಂದುಲ್ಲೇರು ಗಮ್ಮತ್ತು ಪನೊಂದುಲ್ಲೇರು ಈರು ಎಂಕ್ಲೆಗ್ ಕೊರ್ದು ಪನೊಂದುಲ್ಲೇರು ಕೊರಡು ಈರ್ಪೋಡು ಕೊರ್ರೆ. ರಂಜಿತ್ ಅಣ್ಣ ಗುಡ್ ಮಾರ್ನಿಂಗ್ ವಿಡಿಯೋ ತೂದು ಸಪೋರ್ಟ್ ಮಲ್ಪಡಿ ಪ್ಲೀಸ್ ರಂಜಿತನ್ನೇ ಪೋಯಿರಿಯೇ ರಂಜಿತನ್ನೇ ಇಚ್ಚಿರು ನಾನು ಕಪ್ಪು ನನ್ನ ತಪ್ಪ ಹೇಮಂತ್ ಬರೋದು ಎಂದಿನಿ ಕಪ್ಪು ದಾದ ಪನೊಂದುಲ್ಲೇರು ಬೀಡಿ ತಕ್ಲೆಗ್ ಕನ್ಫ್ಯೂಷನ್ ಆತನ ಮಸ್ತ್ ಕಟ್ಟುವೇರು ಎಂಚಿನ ಕನ್ಫ್ಯೂಷನ್ ಎಂಕ್ ಜೋರು ತಿರ್ಕೆ ನಾನೆಲ್ಲ ಪನ್ಪುಜಿರಾರು ದಾದ ಗೊತ್ತನೆ ಅಂತ ಒಂಜಿ ತಿಂಗಳು ರಜೆ ಅಂಡ ಐದಕ್ಕ ಬೀಡಿಗೆ ಪೋಯಿನಿ ಅಂಡ ಆರೆ ಪನ್ಪುಜಿರತ್ತೆ ಬೀಡಿಗೆ ಬೀಡಿ ಕಟ್ಟೊಚ್ಚಿರು ಕುಲ್ಲೆ ಇಲ್ಲಡು ದಾಲ ಪನ್ಪುಜಿರಿ ಅದಕ್ಕೇನ ನಾನು ಏತಿಕೇನೆ ಆ ತೀರಬೇಕು ಎಕ್ಕೊರ್ಪೇರಿ ಏಪ ಕೊನೆಯ ಬೀಡಿ ತೆಪ್ಪೇರಾರು ಹೇಮಂತಣ್ಣ ಇರನ ಚಾನಲ್ ಉಂಡೆಯೇ ಕೇನೊಂದುಲ್ಲೇರು ಕಪ್ಪು ದಾದ ಪನೊಂದುಲ್ಲೇರು ಯಾನತ್ತು ತುಳು ಬರ್ಪುಂಡು ಅವೇಕು ಪನೊಂದುಲ್ಲೇರು ಎನ್ನ ಅಮ್ಮಲ ಬೀಡಿ ಕಟ್ಟೊಂದು ಇತ್ತೆ ಕಾರು ಬೇನೆ ಕಟ್ಟೆರೆ ಬರ್ಪುಜಿ ಅಂದಂದು ಎನ್ನ ಅಮ್ಮನೆ ಎನ್ನ ಪುದರ್ಡು ಎನ್ನ ಅಮ್ಮ ಕಟ್ಟೊಂದು ಇತ್ತೇರು ಬೀಡಿ ಅಂಚೆ 10 ವರ್ಷ ಅಂಡ್ ಪಾಸ್ಬುಕ್ ಬೀಡಿದಾರ ಪನೊಂದುಲ್ಲೇರು ಇತ್ತೆ ಬುಡೊಚ್ಚಿ ಪಾಸ್ಬುಕ್ ಒಂತೆ ಅಂಡ ಬೀಡಿ ಪಾಡ್ಲೆ ಪನ್ಪೇರ ಹಾಕುಲು ಗೊತ್ತಾಂಡೆ ಐಕೋಸ್ಕರ ಏನು ಕಟ್ಟುಂಡು ಒಂದೇ ಸಮಯ ಪಾಡು ಇತ್ತೆ ಬುಡೊಚ್ಚು 2 ವರ್ಷ ಬುಕ್ ಕಟ್ಲೆ ಪನ್ಪಿನ ಹಾಕುಲು ಇತ್ತೆ ಬುಂಡ ಬೊಕ ದಾಲ್ ತಿಕ್ಕುಜಿ ಪನ್ಪಿನ ಇತ್ತೆ ಅಮ್ಮ ಅಮ್ಮನ ಬೇರೆ ಬೇನೆ ಅರೆಗ ಅಮ್ಮ ಕಟ್ಟೆರ ಅಂಚೆ ಯಾನು ಒಂತೆ ಕಟ್ಟಿದ್ದು ಕೊರ್ಪಿನಿ ಕಾಲ್ ಮಲ್ಪಲೆ ಇರೆಗ್ ಬಕ್ಕ ಪನೊಂದುಲ್ಲೇರು ಕಪ್ಪು ಬ್ಯೂಟಿ ಸೂರ್ಪನಕಿಗೆ ಒಳ್ಳೆ ಹುಡುಗ ನೋಡಿ ಮದುವೆ ಮಾಡಿಸು ಅಂತ ಹೇಳ್ತಾ ಇದ್ದಾರೆ ಹೇಮಂತ್ ಕಪ್ಪು ನನ್ನ
ನನ್ನ ಫ್ರೆಂಡ್ ಬರ್ತೀರು ಅಂತ ಹೇಳ್ತಾ ಇದ್ದಾರೆ. ಸಂಪತ್ ಪೂಜಾರಿ ಶೂರ್ಪನಖಿ ಹಾಯ್ ಹೇಗಿದ್ದೀರಾ ಅಂತ ಕೇಳಿದೆ. ನಾನು ಬ್ರೋಕರ್ ಅಲ್ಲ. ಶೂರ್ಪನಖಿ ಹಾಯ್ ಪರವಾಗಿಲ್ಲ. ಹಾಯ್ ಅಕ್ಕ. ಸ್ವಾತಿ ಬಂದರು, ಸ್ವಾತಿ ಗೌಡ ಬಂದರು. ಹಾಯ್ ಸ್ವಾತಿ, ವೆಲ್ಕಮ್ ವೆಲ್ಕಮ್. ಶೂರ್ಪನಖಿ ಸಂಪತ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಡನ್ ಅಂತ ಹೇಳ್ತಿದ್ದಾರೆ. ಎನ್ನ ಲೈವ್ಗೂ ಬರೇರು ಗಿಜ್ಜಿ ಅವೆ ಕಂಚ ಐಡಿ ನೇಮ್ ಬದಲಾವಣೆ ಮಲ್ದಿನಿಗೆ ಪನೊಂದುಲ್ಲೇರು ಚಾ ಪರಿಹಾರ ಅಕ್ಕ ಕೇನೊಂದುಲ್ಲೇರು ಇಜ್ಜಿಯೇ ಪನೊಂದುಲ್ಲೇರು. ಹಾಯ್ ಸ್ವಾತಿ ಸಿಸ್ ಪನೊಂದುಲ್ಲೇರು. ಪ್ರೀತಿ ಸಿಸ್ ಸ್ವಾತಿ ಗೌಡ ಹಾಯ್ ಪನೊಂದುಲ್ಲೇರು. ಹೇಮಂತ್ ಕಪ್ಪು ಬ್ಯೂಟಿ ಮದುವೆ ಮಾಡಿಸಿಲ್ಲ ಅಂದರೆ ಕಪ್ಪು ಬ್ಯೂಟಿ ಮೇಲೆ ಹಾಣೆ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಪ್ರೀತಿ ಅಕ್ಕ ಅಂತ ಹೇಳ್ತಾರೆ. ದಾದ ತಿಂಡಿ ಅಂತ ಹೇಳ್ತಿದ್ದಾರೆ ಹೇಮಂತ್. ಹಾಯ್ ಹೇಮಂತ್ ಅಂತ ಹೇಳ್ತಾರೆ. ಸಂಪುಗು ಯಾನು ಕಣ್ಣು ತೋಜುಜಿ ಪನೊಂದುಲ್ಲೇರು. ಸ್ವಲ್ಪ ಉಳ್ಳಾರು ಸ್ವಾತಿ ಕೇನೊಂದುಲ್ಲೇರು. ಹೇಮಂತ್ ನಾಡುಂಡು ಜನ ಬತ್ತುಂಡು ಪನದುಲ್ಲೇರು. ಇಲ್ಲಡೆ ಉಲ್ಲೆ ಹೇಮಂತ್ ಪನದುಲ್ಲೇರು. ಸ್ವಾತಿ ಶೂರ್ಪನಖಿ ತಿಂಡಿ ಆಯ್ತಾ ಅಂತ ಕೇಳ್ತಿದ್ದಾರೆ. ಬೀಡಿ ದಕ್ಲೆಗು ಒಂತೆ ಲಾಭ ಇಪ್ಪುಡತಿ ಅಕುಲುದಾಯ ಪನ್ಪೇರು ಕಟ್ಟೊಚ್ಚಿ ಪಂಡ್ದು ಅಂದ ಅಕುಲು ಪನ್ಪುಜೇರು ಇತ್ತು ಪಂಡ ಕಟ್ಟುನಕುಲೆ ಕಮ್ಮಿ ಆತಿ. ಸಂಪತ್ತು ಬೀಡಿ ಕಟ್ಟುನಕುಲೆ ಕಮ್ಮಿ ಓಲ್ ಕಟ್ಟುವೇರು ತುಂಬದಕುಲು ಮಾತ್ರ ಇತ್ತದಕುಲು ಪುರ ಕಲ್ತದ ಪುರ ಬೇಲೆ ಪೊಪ್ಪಿನತೆ. ಕಪ್ಪು ಸ್ವಾತಿ ಬತ್ತೇರು ಪನೊಂದುಲ್ಲೆ. ಹಾ ಕಪ್ಪು ಸಿಸ್ ಪನೊಂದುಲ್ಲೆ. ಶೂರ್ಪನಖಿ ಹೇಮಂತಿದ್ದಾನೆ ಆಗ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಪ್ರೀತಿ ಕಪ್ಪು ಬ್ಯೂಟಿ ನನಗೆ ತಿಂಡಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ರಜನ ಸ್ವಾತಿ ಕೇನೊಂದುಲ್ಲೇರು. ಹೇಮಂತ್ ಸ್ವಾತಿ ಅಕ್ಕ ಗುಡ್ ಮಾರ್ನಿಂಗ್ ಪನೊಂದುಲ್ಲೆ. ಗಿಫ್ಟ್ ಕೊಡ್ತೇವೆ ಪನೊಂದುಲ್ಲೇರು. ಸೂಪರ್ ಸೂಪರ್ ಪನೊಂದುಲ್ಲೇರು. ಸಂಪತ್ತು ಶೂರ್ಪನಖಿ ನಾನು ಹೇಗಿದ್ರಿ ಅಂತ. ಶೂರ್ಪನಖಿ ನಾನು ಹೇಗಿದ್ರಿ ಅವೇಜಿ ನೀವು ಹೇಗಿದ್ರಿ ಕೇನೋನು. ಸ್ವಾತಿ ಡನ್ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ ಸಿಸ್ ಸ್ವಾತಿ ಸಿಸ್ಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಇದ್ದಾರೆ. ರಿಟರ್ನ್ ಮಾಡಿ ಆಯ್ತಾ. ಡ್ಯೂಟಿ ರೆಡ್ ಇತ್ತು ಬರ್ತೀನಿ ಹೇಮಂತ್. ಡ್ಯೂಟಿ ರಜೆ ಇತ್ತು ಅಂಚ ಬರ್ತೀನಿ ಹೇಮಂತ್ ಪನೊಂದುಲ್ಲೇರು. ಓಕೆ ಎಂಕು ಬೊಡ್ಚಿಯೇ ಶೂರ್ಪನಖಿ. ಹಾಯ್ ಗುರು ಅನ್ನ ಪನೊಂದುಲ್ಲೇರು. ಶೂರ್ಪನಖಿ ತಿಳ್ತೊಂದುಲ್ಲೇರು. ಶೂರ್ಪನಖಿ ನಿಮಗೆ ಮದುವೆ ಮಾಡಿಸ್ಲಿಕ್ಕೆ ಉಂಟಲ್ಲ ಅದು ರಂಜಿತ್ ಇದ್ದಾರತ್ತ ಅವರ ಹತ್ರ ಹೇಳುವ. ಅವರೆಲ್ಲ ಅರೇಂಜ್ಮೆಂಟ್ ಮಾಡ್ತಾರೆ ರಂಜಿತ್ ಅವರು. ಈಗ ಬಂದರೆ ಹೇಳುವ ಆಯಿತಾ. ನೋಡುವ ನಿಮ್ಮ ಮದುವೆಗೆ ಏನೆಲ್ಲ ತಯಾರಿ ಮಾಡಬೇಕಂತ ನೋಡುವ. ಮತ್ತು ಪ್ರೀತಿ ಸಿಸ್ ಕ್ರಾಸ್ಟ ಸಿಸ್ ಬಕ ನಮ್ಮ ಶಾಪಿಂಗ್ ಪೋಯವೆ ಶೂರ್ಪನಖಿನ ಮದುವೆಗೆ. ನಿಮಗೆ ಶೀತ ಆಗೋದಿಲ್ವಾ ಸ್ವಾತಿ ಆಯ್ ಎಂಚೊಲ್ಲಾರು ಇನಿ ಕಾಸು ಮಲ್ಪುನ ಸ್ವಾತಿ ಬರೋದಲ್ಲಿ. ಶೂರ್ಪನಖಿ ಆಯ್ ಅಂತ ಹೇಳ್ತಾ ಇದ್ದಾರೆ. ಬಾರ್ಮೆಸಿಸ್ ಸ್ವಾತಿ ಮುಟ್ಟಿನ ಮಳೆ ಹನಿಯೇ ಮೆಲ್ಲ ಮೆಲ್ಲನೆ ದರಿಗಿಳಿಯೇ ಅಂತ ಹೇಳ್ತಾ ಇದ್ದಾರೆ ಸಂಪತ್ ಅವರು. ಗುರು ಅನ್ನ ಗಿಫ್ಟ್ ಡನ್ ಅಂತ ಹೇಳ್ತಾ ಇದ್ದಾರೆ. ಬಾರ್ಮೆಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಹೇಮಂತ್ ಈರು ಪನ್ಯಾರೆ ನಾಕೇನಿ. ಹಾಯ್ ಸಂಪತ್ತು ಬನೋದಲ್ಲೇರು. ಸ್ವಾತಿ ಈ ಶೂರ್ಪನಖಿಗೆ ಮದುವೆ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಬಾನ್ವಿ ಹಾಯ್ ಪನೊಂದುಲ್ಲೇರು. ಇಜ್ಜಿಯೇ ನೈಟ್ ಶಿಫ್ಟ್ ಇತ್ತುಂಡು ಹೇಮಂತ್ ಪನೊಂದುಲ್ಲೇರು. ಯಾರು ಆಗಬಹುದು ಶೂರ್ಪನಖಿ. ಹೇಮಂತ್ ಆಗಬಹುದಾ ಸಂಪತ್ ಆಗಬಹುದಾ ಅಂತ ಕೇಳ್ತಾ ಇದ್ದಾರೆ. ಕಪ್ಪು ಸಿಸ್ ಶೂರ್ಪನಖಿ ಯಾರು ನೀನು ಅಂತ ಕೇಳ್ತಾ ಇದ್ದಾರೆ ಸಂಪತ್. ಶೂರ್ಪನಖಿ ನಿನಗೆ ಮೂಗು ಇಲ್ವಾ ಮದುವೆ ಇಲ್ವಲ್ಲ ಮದುವೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಶೂರ್ಪನಖಿ ಮದುವೆನ ಕೇಳೋದಿಲ್ಲ ನನ್ನೊಂದು ಮದುವೆ ಶೂರ್ಪನಖಿನ. ಕಪ್ಪು ಸ್ವಾತಿ ಇರಡ ಪಾತಿರ್ನತೆ ಪನೊಂದುಲ್ಲೇರು. ಆಯ್ ಕಪ್ಪು ಸಿಸ್ಸು ಪನೊಂದುಲ್ಲೇರು. ಸಂಪು ಆಗಬಹುದಾ ಶೂರ್ಪನಖಿ ನಾನೇ ಮಾಡಿಸ್ತೇನೆ ಮದುವೆ. ಸಂಪಾಗ್ಬೋದಾ ಶೂರ್ಪನಖಿ. ಪ್ರೀತಿ ಸಿಸ್ ಮುಂದೆ ನಿಂತ್ಕೊಂಡು ದಾರೆ ಎರೆದು ಕೊಡ್ತಾರೆ ಅಂತೆ. ಸ್ವಾಮಿ ಸಿಸ್ ಹೇಳ್ತದಲ್ಲೇರು. ಬೊಕ್ಕ ಬಲೆ ಸ್ವಾತಿ ಒಳ್ಳೆಯ ಬಕ್ಕ ಬರ್ಬಿನಿ. ಸ್ವಾತಿ ಆಯ್ ಬರೋದಿಲ್ಲೇರು. ಇತ್ತೆ ಉಪ್ಪಡು ಸ್ವಾತಿ ಮೂಲೆ ಈರ್ಪೋಪಣ ಪೋಲೆ ಪೋದು ಬಲೆ. ಸ್ವಾತಿ ಮಾತಾಡಬೇಡಿ ಮದುವೆ ಮಾಡಿಸ್ತಾರೆ ನಿನ್ನ. ಅಯ್ಯೋ ದೇವರ್. ಕಪ್ಪು ಬ್ಯೂಟಿ 1 ಕೋಟಿ ಸಂಬಳ ಇರಬೇಕು ಅಂತ ಹುಡುಗ ಹುಡುಕು. ಈ ಶೂರ್ಪನಖಿ $1,000,000 ಇದೆ ಲಂಕದಲ್ಲಿ. ಮತ್ತೆ ಯಾಕೆ $1,000,000 ಇರುವಾಗ ಏನ ನನ್ನ ಪಾಪದಾಗಲಿ ನಾಯರ ಪೂಜೆ ಮಾರ್ರೆ ಶೂರ್ಪನಖಿ. ಅಕ್ಕಳ ನನ್ನ ಬಾಳು ಬಂಗಾರ ಆಪುಂಡು ಲಂಕಡ್ಲೆ ತೊಂಬೊಂಡ ದೂರ ಹೇಮಂತ್ ಕೇನೊಂದುಲ್ಲೇರು. ಸಂಪುಗು ಬಾರಿ ಪುಳಿ ನೀ ಎನಡ ಪಾತೇರು ಜೇ ಪೊನದುಲ್ಲೇರು. ಶೂರ್ಪನಖಿ ನೀನು ಬಿಕಾರಿಯ ರಾವಣ ತಂಗಿ ಅಲ್ವಾ ಹೊರದುಲ್ಲೇರು. ಓ ದೇವರ್. ಸಂಪತ್ ನನಗೆ ಬೇಡ ಮದುವೆ ಪನದುಲ್ಲೇರು. ಬಾಯ್ ಅಂತ ಹೇಳ್ತಾ ಇದ್ದಾರೆ ಹೇಮಂತ್. ಬಾಯ್ ಹೇಮಂತ್ ಪೋಪಿನ ಹೇಮಂತ್ ಪ್ರೀರಾಲೆ ಎನಡ ಪನೋಡ್ಚಿ ಹೊರದುಲ್ಲೇರು ಹೇಮಂತ್. ಅವು ಏರು ಮದಿಮೆ ಆಪುನು ದಾ ಯಾವ್ಯಾರು ಬಲ್ಯ ಲಂಕಡಿ ಏತ ಉಂಡುಗೆ ಮಾರ್ರೆ ಆಸ್ತಿ ಉಂಡುಗೆ ಹೇಮಂತ್ ತೂಲೆ ಒಂಜಿ
ಮೂಕು ಮಾತ್ರ ಚೂರು ಒಂದು ಆತೀನಿ ಬಕ ದಾಲ ಒಂದು ಇಜ್ಜಿ ಬಕ ನಮ್ಮ ಅರೇನು ಬ್ಯೂಟಿ ಪಾರ್ಲರ್ ಕಡಪುಡ್ದು ಅರೇನು ಅಂತ ಚೂರು ಶೋಕ್ ಮಲ್ಪುಗ ನಮ್ಮ ಅರೆ ಬ್ಯೂಟಿ ಪಾರ್ಲರ್ ಕಡಪುಡು ಅರೆ ಪೂರ ಒಂದು ಉಂಡತೆ ಅವಳು ಟ್ರೀಟ್ಮೆಂಟ್ ಕೊರ್ಪಾಗ ಸ್ಕಿನ್ ಟ್ರೀಟ್ಮೆಂಟ್ ಉಂಡತೆ ಅವು ಕೊರ್ಪಾಗ ಏಮಂತ ಶೋಕ್ ಮಲ್ಪಗ ಅರೆ ಒಂದು ಪುಡ ಕುಜಲ್ ಪುರ ಸ್ಟ್ರೈಟಿಂಗ್ ಮಲ್ಪಗ ನಮ್ಮ ಅರ್ನ ಅಪ್ಪ ಪೊರ್ಲಾಪಿರಾರು ಹರಿಶ್ಚಂದ್ರ ಅವರು ಬಂದರು, ಸಪೋರ್ಟಿಂಗಲ್ಲಿದ್ದಾರೆ. ಸೂಪರ್ ಸೂಪರ್ ಅಂತ ಹೇಳ್ತಾರೆ. ಸಂಪು ಎಂಕ್ ಅತ್ತ ಅವು ಪೊಣ್ಣು ಈರು ಆಲೆ ಪನೊಂದುಲ್ಲೇರು, ಸ್ವಾತಿ ಪನೊಂದುಲ್ಲೇರು ಸೂಪರ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಸ್ವಾತಿ ದಾದೆ ಹೇಮಂತ್ ಪನೊಂದುಲ್ಲೇರು. ಕಪ್ಪು ಬ್ಯೂಟಿ ನೀನು ಝೀರೋ ಆಗಿದೆಯಾ, ನಾನು $1 ಕೊಟ್ಟಿದ್ದೇನೆ, ನೀನು ಕಪ್ಪು ಬ್ಯೂಟಿ ಝೀರೋ ಇದ್ದೀರಾ ಅಂತ ಹೇಳ್ತಾ ಇದ್ದೆ ಶೂರ್ಪನಖಿ. ಸೂಪರ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಸ್ವಾತಿ. ಶೂರ್ಪನಖಿ ನಿನ್ನ ಅಣ್ಣ ಎಲ್ಲಿ ಇದ್ದಾನೆ, ಅವನು ಬರಲಿ ಮಾತಾಡಲಿಕ್ಕೆ. ಹೌದೌದು, ಅವನು ಬರಬೇಕಲ್ಲ ಮಾತಾಡಲಿಕ್ಕೆ. ಮಕ್ಕ ಮೂಲು ಪೂಲು ಬಚ್ಚಿರ ಪಗ ಪುಚ್ಚ ಮಾರ್ರೆ ಸಂಪತ್ತು ನಿಲ್ಲಾಡು ಅತಿ ಸಂಪತ್ತು. ರಂಜಿತ್ ಕಾವ್ಯಾಲ್ ಸೆಟ್ ಬರ್ಚಿ, ರಂಜಿತ್ಗೆ ಬರ್ಚಿ ಸಂಪು ಇರೇಗಾವು ಸೂಪರ್ ಬರೋದಲ್ಲೇರು. ಸ್ವಾತಿ ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ಸ್ವಾತಿ ಗಮ್ಮತ್ತುಂಡೈನಿ. ಸ್ವಾತಿ ಸಿಸ್ ನನ್ನ ವಿಡಿಯೋಗೊಂದು ಕಮೆಂಟ್ ಹಾಕಿ ಆಯ್ತಾ. ಶೂರ್ಪನಖಿ ನನಗೆ $1 ಬೇಡ ಅಂತ ಹೇಳ್ತಾ ಇದ್ದಾರೆ. ಕಪ್ಪು ಸಿಸ್ ಗಮ್ಮತ್ತು ದಾಲ ಇಜ್ಜಿ ಹೇಮಂತ್ ಪನದುಲ್ಲೇರು. ಪ್ರೀತಿ ನನ್ನ ಅಣ್ಣ ರಾವಣ ಅಂತ ಹೇಳ್ತಾ ಇದ್ದಾರೆ. ಯಾನು ಲಕ್ಕದಿಜಿ ಸ್ವಾತಿ, ಯಾನು ಬೊರ್ಚಿ, ಯಾನು ಆಲ್ರೆಡಿ ಉಂಡಿ. ಓ ಸಂಪತ್ತು ಗೊಂಡಿಗೆ ಆಲ್ರೆಡಿ. ಪ್ರೀತಿ ಸಿಸ್ ಇಜ್ಜಿ ಇರೇನಾ ಆಂಡೆ. ಸ್ವಾತಿ ಸಿಸ್ ಲೈವ್ ಮಲ್ಪೋರ ಇರು. ಶೂರ್ಪನಖಿ ನಿನ್ನ ಮೂಗನ್ನು ಯಾವ ಮಂಗ ಕಟ್ಟು ಮಾಡಿದ್ದು ಕೇಳೊಂದುಲ್ಲೇರು. ಕಟ್ಟು ಮಲ್ದಿನ ಉಂಡಾವು ಅಂಚ ಕಟ್ಟಾದನ ಎನ್ನ ಆಂಡ್ ಸಿಸ್ ಪನದುಲ್ಲೇರು. ಕಪ್ಪು ಬ್ಯೂಟಿ ನೀನು ಮೋನೋ ಚಾನಲ್ ಡಮಾರ್ ಮಾಡು, $1 ಬೇಡ ಅಂದರೆ ಎಲ್ಲೇ ಮಲ್ಪು ಎಲ್ಲ ಮಲ್ಪು 8 ಗಂಟೆಗೆ. ಸ್ವಾತಿ ಸಿಸ್ ಪಲ್ಲೆ ಟೈಮಿಂಗ್ಸ್ ಪಲ್ಲೆ ಸ್ವಾತಿ ಸಿಸ್ ಇರು ಬೇಲೆ ಬೋಪರ ಇರೇ ಮದಿ ಮಾತನ ಸ್ವಾತಿ ಸಿಸ್. ಮೂಗಿಗೆ ಅಂಬಿನೆ ಮೆತ್ತಿಸು ಅಂತ ಹೇಳ್ತಾ ಇದ್ದಾರೆ ಪ್ರೀತಿ ಸಿಸ್. ಮಾರ್ನಿಂಗ್ 9 ಗಂಟೆಗೆ ಮಲ್ಪೆ ಪನೊಂದುಲ್ಲೇರು. ಮಾರ್ನಿಂಗ್ 9ಗೆ ಪೂಜೆ ಮಾರ್ರೆ ಎನ್ನಲ್ಲ ಅಪ್ಪಗನೆತೆ ಏನು ಮಾಡಿದ್ದು ಯಾನು ಕೊರ್ಮರೆ ಮುಟ್ಟ ಹೊರ 10 ಗಂಟೆಲ್ಲ ಹಾಪುಂಡು ಮಾರ್ರೆ. ಸ್ವಾತಿ ಈರು ಆಲ ಸ್ವಾತಿ ಈರುಲ ಬೃಂದಕ್ಕಲ ಇವಾಗ ಬಲೆ ಎಂಚಿನಿ ಬೃಂದಕ್ಕಲ ಬೃಂದನ ಸ್ವಾತಿ ಸಿಸ್ ಈರು ಬೃಂದಕ್ಕನ ಅತ್ತತೆ ಎಂಕ ಮದಿಮೆ ಆತುಜಿ ಪನಂದ್ರೆ ಅಂದೆ ಸ್ವಾತಿ. ಓಕೆ ಓಕೆ. ಸಂಪತ್ ಪೂಜಾರಿ ಸ್ವಾತಿ ಹೆಲ್ಮೆಟ್ ಮಾರು ನಾಲ ಕೇನೊಂದುಲ್ಲೇರು ಅಂದೆ ಸ್ವಾತಿ. ಹೆಲ್ಮೆಟ್ ಅಂಗಡಿ ದಿತ್ತಾರ ದಾದೆ ಸಂಪತ್ ಕೇನೊಂದು ಈರು ಹೆಲ್ಮೆಟ್ ಅಂಗಡಿ ದಿತ್ತಾರಾಗೆ. ಮೆಸೇಜ್ ಬರೋಡೆ ಫೋನು ಯಾನೇ ಸಂಪತ್ ಪನದುಲ್ಲೇರು ಆರೆಗೆ ಸಂಪತ್ ಇರು ಸಪನ್ನೆ ಸರಿಗೆ. ನದಿಗಳು ಓಡಿವೆ ಕಡಲನ್ನು ಸೇರಿ, ಮೋಕೆದ ಸಿಂಗಾರಿ ಉಂತುದೆ ವಯ್ಯಾರಿ, ಯಾನ ಮೂಲೆ ಕಾತೊಂದುಲ್ಲೆ ಮದತು ಪೋಪನ ಓ ಪೊಣ್ಣೆ ನಿನ್ನ ಮೋಕೆದ ಸಿಂಗಾರಿ ಉಂತುದೆ ವಯ್ಯಾರಿ. ಪ್ರೀತಿ ಸಿಸ್ ಒಂದೇ ಉಸಿರಂತೆ ಮಲ್ಲ ಪದ್ಯ ಹತ್ರ ಪಾಡ್ಲೆ ಅವು ಪನ್ಪೆಂಗ್ ಬರ್ಪುಡು ಅಂಡ ಪದ್ಯ ಇತ್ತು ಒಂದೇ ಬರ್ಪುಜಿ. ಒಂದೇ ಉಸಿರಂತೇನು ನಾನು ನೀನು ಎನ್ನ ಸಾಂಗ್ ಪಲ್ಲೆ ಅವು ಬೊಕ್ಕ ಏನವು ಸಾಂಗಿ ಇರು ಸಾಂಗ್ ಪಾಡ್ಲಿ ತುಕ ಸಂಪತ್. ಓಕೆ ಅಕ್ಕ ಬಾಯ್ ಯಾನ್ ಜೆಪ್ಪುವೆ ನಿದ್ರೆ ಬರೋದು. ಓಕೆ ಓಕೆ ನೈಟ್ ಡ್ಯೂಟಿ ಅದು ಬತ್ತಿನ ದಾದಿ ಡ್ಯೂಟಿಯೇ ದಾದಿ ಬೇಲೆರೆಗ್ ಸ್ವಾತಿ ಸಿಸ್ ಎನ್ನ ಒಂಜಿ ವಿಡಿಯೋ ಕಮೆಂಟ್ ಪಾಡ್ಲೆ ರಂಜು ಒಂಜಿ ತಿಂಡಿ ಮಲ್ತೆ ಪುದರ್ ಗೊತ್ತುಜಿನಿ ದಾದ ಒಂದು ದಾದ ಪಾಡ್ದಾರಿ ಇಂಗ್ರೀಡಿಯೆಂಟ್ಸ್ ದಾದ ಪಾಡ್ದಾರ ಪಲ್ಲೆ ಪ್ರೀತಿ ಯಾನ್ ಪನ್ಪೆ ಪುದರ್
ಅನನ್ನ ಪಾತೆಯೇ ಅಪಾತಿ ತೇತೇನ ಅಪಾತೆತು ಅಪಾತಿ ಕು ಅಪಾತೆಯೇ ಒಂದಾಗಿ ಪದ್ಯ ಬೊಕ್ಕ ದಮ್ಮು ಕಟ್ಟು ಅಕ್ಕ ಇರೇಗು ಅಂದಿ ಅವು ದಮ್ಮು ಕಟ್ಟಿದ ಪನೋಡು ಪಂಡ ಒಂದೇ ಉಸಿರು ಪನೋಡು ಅತ್ತೇನು ಅಣ್ಣ ಮಸ್ತ್ ಲಾಯ್ಕ ಪಡ ಪದ್ಯ ಮಸ್ತ್ ಇಷ್ಟ ಪದ್ಯ ಒಂದೇ ಉಸಿರಂತೆ ಇನ್ನು ನಾನು ನೀನು ಇರಿಗೆ ಇಷ್ಟ ರಂಜಿತ ಪದ್ಯ ಅವು ಮಾತಿರ್ಗಳು ಇಷ್ಟ ಪದ್ಯ ಅವು ಪಿಕ್ಚರ್ಲೆ ಎಷ್ಟು ಹೋಗ್ಕೊಂಡು ಗೊತ್ತಾನೆ ನಾನು ಏತ್ ಸಲ ತೂತೆ ಅವು ಪಿಕ್ಚರ್ ಲಾಯ್ಕ ಪಣ ಮಸ್ತ್ ಹಾಸ್ಪಿಟಲ್ ಲ್ಯಾಬುಡ್ ಅಕ್ಕ ಬಾಯ್ ಪನೊಂದು ಕುಡ್ಲಡ ಸ್ವಾತಿರು ಕುಡ್ಲಡು ಪುಣೆ ಹಾಸ್ಪಿಟಲ್ಡ್ ఓకే ఓకే బాయ్ స్వాతి థ్యాంక్ యూ సో మచ్ స్వాతి దానే చెప్పును పుల్య కాడ అరే నైట్ డ్యూಟಿ ಇತ್ತನ್ಗೆ ಯಾರು ಲ್ಯಾಬ್ ಉಡುಪ್ಪನ್ಗೆ ಹಾಸ್ಪಿಟಲ್ದ ಈ ನಾ ಮಂಡೆ ಪ್ರೀತಿ ಅಕ್ಕ ಪುದರು ಗೊತ್ತಾದಿನ ದಾಯಿಗೆ ತಿಂಡಿ ಮಲ್ಪೆರೆ ಪೋಬಿ ವೈಟ್ ಇಡ್ತುವುದು ಮಲ್ತೀನಿ ಮಸ್ತ್ ಎಡ್ಡೆ ಆತನಿಗೆ ಪಂಡೇರು ದಾದಪುರ ಪಾಡ್ದಾರೆ ಪಲ್ಲೆ ಎಂಚ ಮಲ್ಪನ ಎಂಕ್ಲೆಲ್ಲ ಪಲ್ಲೆ ಎಂಕುಲು ಒಂಜಿ ಟ್ರೈ ಮಲ್ಪುವ ಸಂಪುಗ ಕೆಲವರ ಪುಲಿ ಜಾಸ್ತಿ ಹಾಕ್ಬಿಡ್ದಾನೆ ನಿಕ್ಲೇನ ಅಲ್ಪ ಪುಲಿ ಅಗ್ಗನ ಕಪ್ಪು ಸಿಸ್ ಎಂಕ್ಲ ಎಡ್ಡಕ್ಕೇನೇರವು ಸಾಂಗ್ ಅತೆ ಮಸ್ತ್ ಲಾಯ್ಕ ಆಪು ಅಣ್ಣ ಎಂಕ್ ಸ್ವರ ಬರ್ಪು ಜತೆ ಅಂಚ ಪೋಯಿನವು ಸಾಂಗ್ ಅಟ್ಟಾರ ಪೋಣವು ರಂಜಿ ಫಸ್ಟ್ ಟೈಮ್ ಮಲ್ತೀನಿ ರಂಜಿತ್ ಇತ್ತನ ಸೂರ್ಪನಕ್ಕೆ ಒಂಜಿ ಮದುವೆ ಮಲ್ಪೊಡ್ಗೆ ಸೂರ್ಪನಕ್ಕೆ ಬತ್ತಿತ್ತೀರು ಉಳ್ಳೇನ ತೂಕ ಇತ್ತು ಒಂಜಿ ಮದುವೆ ಮಲ್ಪೊಡತ್ತಿತ್ತು ನಮ್ಮ ಪೂರ ಒಂಜಿ ಮದುವೆ ಪೋಯ್ಲ ಕಾಪುಜ ರಂಜು ಫಸ್ಟ್ ಟೈಮ್ ಮಲ್ತೀನಿ ಪನೊಂದುಲ್ಲೇರು ಕಪ್ಪು ದಾಯಿಗ್ ಈರ್ನ ಪುಲಿ ಬೋಡ ಇರೆಗ್ ಕೆನೊಂದುಲ್ಲೇರು ಯಾನ್ ವೀಡಿಯೋ ಪಾಡ್ವೆತ್ತ ಅದಾಗ ತೂಲೆ ಓಕೆ ಓಕೆ ಐಕ್ ಒವ್ವಾಣಲ ಪುದರ್ದಿಲೆ ಪ್ರೀತಿ ಅಕ್ಕ ಅಂದಿ ಪ್ರೀತಿ ಒವ್ವಾಣ ಶೋಕುದ ಪುದರ್ದಿಲೆ ಇಜಿನ ದಾದ ಇಂಗ್ರೀಡಿಯೆಂಟ್ಸ್ ಪಲ್ಲೆ ಯಾನ್ ಪುದರ್ ಪನ್ಪೆ ಕಪ್ಪು ಸಿಸ್ ಸಂಪುಗು ಪುಲಿತ ಅಡರ್ಡ್ ಪಾಡೋಡುವ ಐಕ್ ಪುಲಿತ ಮರ ಉಂಡ ಕೇನ್ನಿ ಪುಲಿತ ಅಡರ್ಡ್ ಪಾಡ್ರೆ ರಂಜು ಪುದರ್ ದಾಯೆ ಇತ್ತೆ ಪರೊಂದುಲೇರು ಅವು ಪುದರ್ ಫಸ್ಟ್ ಚೇಂಜ್ ಮಲ್ಪಡ ಬೊಕ್ಕ ಮದಿಮೆ ಅವು ಪುದರ್ ಫಸ್ಟ್ ಚೇಂಜ್ ನಮ್ಮ ಚೇಂಜ್ ಮಲ್ಪಗೆ ಅರೆ ಬ್ಯೂಟಿ ಪಾರ್ಲರ್ ಕಡಪ್ರಕ ಸ್ಕಿನ್ ಟ್ರೀಟ್ಮೆಂಟ್ ಕೊರ್ಕಾರೆಗ್ ಒಬ್ಬರ ಮಲ್ಪಗ ನಮ್ಮ ಅಪಗಾನ ಪುದರ್ಲ ಚೇಂಜ್ ಅಪ್ನ ಅರ ಪುದರ್ ಒಂದಿಕ್ಕ ಹೋಗೋತನೆ ಚಂದ್ರ ಚಕೋರಿ ದಿಕ್ಕ ಅಪ್ಪಜಾ ಚಂದ್ರ ಚೂರ್ಪನಾಗಿದ್ದು ಚಂದ್ರ ಚಕೋರಿ ಅವು ಕಪ್ಪು ಸಿಸ್ ತಿಳ್ತೊಂದುಲ್ಲೇರು ರವಾ ಬನಲಡ್ಡೆಗೆ ಸೂಪರ್ ಉಂಡಿ ಪುದಾರ್ ಏರ್ಲ ದೀದುಪ್ಪ ರಂಚಿದ್ದ ಪುದಾರ್ ಸಜ್ಜಿಗೆದ ಹೆಂಗೆ ಗೊತ್ತಾಳವು ಸಜ್ಜಿಗೆದ ದಾದಲ ಒಪ್ಪೋಡು ಒಂದು ಸಂಪು ಇರೆಗ್ ಮೂಕುದಾಂತಿನ ಪೊಣ್ಣು ಪನೊಂದುಲ್ಲೇರು ಆವೇ ಸಂಪು ಅಣ್ಣನ ಪಾತೆಯೇ ಅಪಾತಿ ತೇತೇನ ರಂಜಿತ್ ಆಲೆ ಬೊಡ್ಚಿ ರಂಜಿತ್ ಇರೆಗಾವ ಬೊಡ್ಚಿ ರಂಜಿತ್ ಕೊಂಡುಗೆ ಬೇತೆ ರಂಜಿತ್ಗ ದುಂಬೆ ಸೆಟ್ ಆತನು ಅದಾಗ ವಿಜಯ ರಾಘವೇಂದ್ರ ಬರುವೇ ಬರೋದುಲ್ಲೇರು ವೈಟಿ ವಿಜಯ ರಾಘವೇಂದ್ರ ಬರ್ಪಿನಿ ಓ ವಿಜಯ ರಾಘವೇಂದ್ರ ಬರ್ಪಿನಿ ವಿಜಯ ರಾಘವೇಂದ್ರ ಪಿಕ್ಚರ್ ಹತ್ತವು ಒಂದೇ ಉಸಿರಂತೆ ಅವು ರಾಮ್ ಕುಮಾರ್ ಅನುಪ್ರಭಕರ್ ಶಶಿಕುಮಾರ್ ಬಕ ರಮೇಶ್ ಅಕಲ ಪಿಕ್ಚರ್ ಅವು ಒಂದೇ ಉಸಿರಂತೆ ಫ್ರೀ ಪನೊಂದುಲ್ಲೇರು ರಂಜಿತ್ ಸೆಟ್ ಆತಂಡ ರಗಲೆಜ್ಜಿ ಪನೊಂದುಲ್ಲೆ ಅಂದಂದ್ರೆ ರಂಜಿತ್ ಗಿತ್ತಡ ಸೆಟ್ ಆದ ಉಪ್ಪು ಬಂದು ಎನ್ನ ಅನಿಸಿಕೆ ಅದೇ ರಂಜಿತ್ ತೂಲೆದೆ ಸದ್ಯಡಿ 187 ಕೋಟಿದೆ 187 ರೂಪಾಯಿ ಕೋಟಿದ ಗಾಡಿದೆ ತೊಂದೇರು ಐದು ಬಕ್ಕದಾದೇವು ಸೆಟ್ ಅಂದ್ರೆ ಸಂಪು ಪಾಪಯ್ಯ ಅವು ಸಂಪುಗು ಬೊಡ್ಚಿ ಓಕೆ ಈರು ಚಂದ್ರ ಚಕೋರಿ ಪಂಡಡ ಪುದರ ಐಕ್ ಪನ್ನಿ ಅವೇ ಚಂದ್ರ ಚಕೋರಿ ದೀಕ ಐಕ್ ಆವಕೇನ್ಗ ಚಂದ್ರ ಚಕೋರಿ ಪ್ರೀತಿ ಅಕ್ಕ ಅವು ಇತ್ತೆ ದಾಯಿಗ್ ಅದೇ ರಂಜಿತ್ ಸೆಟ್ ಆತ್ ಜಾ ಸಂಪುಗೆ ಯಾನು ತೂಪೆ ನಿಗುಲು ಎಡ್ಡೆ ನಾಡು ಜರ್ ಏ ಪ್ರೀತಿ ಸಿಸ್ ಸೂರ್ಪಣಕ್ಕಿಲ್ಲತ್ತೆ ಈರೆ ಪನ್ನಿ ಸಂಪುಗು ಹಾವೊಂದು ಎಂಗುಲು ಬನ್ನಿ ಹತ್ತು ಈರು ಬನ್ನಿತ್ತು ಸಂಪುಗ ಹಾವು ರಂಜು
ಎಂತದ ನಿಂದು ಬೇಗ ಸೆಟ್ ಮಾಡಿಕೊಂಡಿದ್ದ ಕೇಳೋದೊಲ್ಲೇರು ಪ್ರೀತಿ ಸಿಸ್. ಹೌದೌದು ಪ್ರೀತಿ ಸಿಸ್, ರಂಜು ಸೆಟ್ ಆಗಿದೆ, ರಂಜಿಗೆ ಫಾರಿನ್ಗೆ ಫ್ರೀ ಬೇಜಾರಾಂಡ್ ಯಾನ್ ಪಾತೆರುಜಿ ಏ ಸಂಪತ್ ಅವು ಪೂರ ಕುಸಲ್ಗಿ ಕೋಡೆಲ ಶಾಂತ ಸಿಸ್ ಬೈದಿನ ಹೆಜ್ಜಿ ಗೊತ್ತು ನೇನಿ ಬೇಜಾರಾದ ಪೋತಿನಾರು ಬೈದಿನ ಹೆಜ್ಜಿ ಶಾಂತ ಸಿಸ್ ಇಜಿ ನೇಪಾಳ ಬರ್ಪಿರೇನ ಲೈವ್ಗೆ ಶಾಂತ ಸಿಸ್ ಬೈದಿನ ಹೆಜ್ಜಿ ಮಲ್ಲಿಕಾ ಸಿಸ್ ಕೋಡೆ ಒಂಚೂರು ಒಂದು ಪಾತೆರ ತಿಕ್ಕದೇರು ಏ ಇಲ್ಲ ಪ್ರೀತಿ ಅಕ್ಕ ಸೆಟ್ ಟೆನ್ನಿಸ್ದ ನಾ ಆಪನೊಂದುಲ್ಲೇರು ನನ್ನ ಗುರು ಒಂದು ಲೈವ್ ಬತ್ತಿಜಿಡ ಐಕ್ ನೈಸ್ ಮಲ್ಪುನು ನಾನು ರಾವಣ ಅಣ್ಣ ಸೂರ್ಪನಕಿ ಸರ್ ಎಬ್ಬೆ ಒಂದು ಏರು ಬತ್ತೀನಿ ಅವು ರಾವಣ ಸೂರ್ಪನಕಿನ ಅಣ್ಣೆ ರಾವಣೆ ಬತ್ತೀನಿ ಪ್ರೀತಿ ಅಕ್ಕ ಕಮ್ಮಿದ ಇಜ್ಜೇರು ಪನೊಂದುಲ್ಲೇರು ತಂಗಿ ಸೂರ್ಪನಕಿನ ನಾರು ಯಾರು ಮದುವೆ ಆಗಲ್ಲ ಹೇಳಿ ಅವರ ತಲೆ ತೆಗಿವೆ ಅಂತ ಹೇಳ್ತಾ ಇದ್ದಾರೆ ರಂಜು ಪನೊಂದುಲ್ಲೇರು ಸಂಪು ಕೋಪ ಬೇಡ ಸಾರಿಯಾ ನೀನು ಪಾಪ ಅಲ್ವಾ ಹೌದೌದು ಸಂಪು ಕೋಪ ಬೇಡ ಯಾಕೆ ಮಾತಿಲ್ಲ ಪ್ರೋತಿ ಅಕ್ಕ ಮನೊಂದಿನ ರಾವಣೆ ಬತ್ತುಂಡು ನಿಕ್ಲೆಗ್ ರಡ್ಡು ಬೂರುಂಡು ಬೆರಿಕ್ ಮನೊಂದುಲ್ಲೇರು ಅಂದು ತೆಲ್ತೊಂದುಲ್ಲೇರು ಕ್ಯಾ ಹೇ ಬಾಬಾ ದಾದಾ ಓ ಏನೋ ದಾದ ಪೂರ ಮಲ್ಪೊನ ಮರ ಹೆಂಗ್ ಗೊತ್ತಾಪು ಜಿನಿಕುಲು ఇంకలేని బాజన ఒరి ఎన్న మగి బాజన దక్కద ರಾವಣೆ ಬತ್ತು ಡಿಕ್ಲಿಗೆ ರಡ್ಡು ಊರೋಡು ಬೇರಿಕ್ ರಂಜಿ ತೆಲ್ತೊಂದುಲ್ಲೇರು ಪ್ರೀತಿ ಅಕ್ಕಲ ತೆಲ್ತೊಂದುಲ್ಲೇರು ದೇವರ ರಾವಣೆ ಬತ್ತಿನ ತೂದು ಎಂಗಲ ಮೂರು ಬಾಜನ ಪೂರ ತಿರ್ತು ಬೂರುಡು ಮಾರೆ ರಾವಣನ ಹಬ್ಬತರಡು ರಾವಣೆ ಬತ್ತು ಕೇಳಲಿಕ್ಕೆ ಮೂರು ಬಾಜನ ಪೂರ ತಿರ್ತು ಸೂರ್ಪನಕಿ ರಾವಣ ಹಾಯ್ ಪನೊಂದುಲ್ಲೇರು ಸಂಪತ್ ಪುಟ್ಟದೆ ಗುರುವ ಭಜನ ಪೂರ ದೆಕ್ಕಲೆ ಪುಟ್ಟದೆ ಗರ್ವ ಬಾಜನ ಪೂರ ದಕ್ಕಲೆ ಅಂದಿ ಗರ್ವ ಅರ್ಪಿನೈಟ್ ಆಯ್ಜಿ ಜೋಕ್ಲಿಗೆ ಬಾಜನ ಪೂರ ದಕ್ಕದು ಹೋಯ್ನೆ ನಮಗೆ ಸಂಪದ ಹಾಯ್ ಪನೊಂದುಲ್ಲೇರು ಸೂರ್ಪನಕ್ಕಿನ ಅಣ್ಣೆ ರಾವಣೆ ಫ್ರೀ ಪನೊಂದುಲ್ಲೇರು ಫ್ರೀಡ ಕೋಪಗೆ ದಾದ ಅಂಡು ಬಾಜನ ಗರ್ವ ಎನ್ನ ಮಗಕ್ಕೆ ಬಾಜನ ಪೂರ ದಕ್ಕದು ಹೋಯ್ ಲೈವ್ ಎಂಡ್ ಮಲ್ಪೊಡ್ಗೆನ ಏಮಂತ ಸ್ವಾತಿ ಇಜ್ಜೇರು ಸ್ವಾತಿ ನೈಟ್ ಡ್ಯೂಟಿ ಅದು ಬರ್ತದೆ ಜೈದೇರು ಮಾರ್ರೆ ಬಕ್ಕ ಬರ್ರೆ ಈರಿ ಬಂದಿದೆ ಬಕ್ಕ ಬಲ್ಲೆ ಸ್ವಾತಿ ಪೋಯೇರು ಹಾಯ್ ರಾವಣ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಬಾಜನ ದಾಲಾದಜಿ ಬಾಜನ ಗಟ್ಟಿತ್ತಿನ ಟಾತನ್ ಮಾರ್ರೆ ಇಜಿನ ಬಾಜನ ಪೂರ ನಕ್ಕೆ ಹತ್ತು ನಿನ್ನ ಕದ್ದು ಲಂಕೆಗೆ ಕರೆದು ಹೋಗುವೆ ಪ್ರೀತಿ ಸಿಸ್ ಇರೇನು ಲಂಕೆಯಲ್ಲೇ ಪೇರ್ಗೆ ಅಂಚನ ಕುಡೊಂಜಿ ನಮ್ಮ ಪೋಡ ರಂಜಿತ್ ಪ್ರೀತಿ ಸಿಸ್ಸನ್ ಪಿರಲೆ ತಬ್ಬರಚ್ಚ ತಮ್ಮನ ಅದು ಅಯ್ಯೋ ದೇವ ಪ್ರೀತಿ ಸಿಸ್ ಈ ಲಂಕೆ ಪೋಣ ಎಂಗುಲು ಇರ ಪಿರೋಡಿ ಬಸ್ ಪತ್ತೊಂದು ಬರ್ಪ ಅವೇ
ಇತ್ತೆ ದ್ಯಾಗ ಗರುವಗೆ ಪನೊಂದುಲ್ಲೇರು. ರಾವಣ ಹೇಗಿದ್ದೀರಾ ರಾವಣ, ನಾನು ಅಷ್ಟು ಸುಲಭದಲ್ಲಿ ಸಿಗೋಲ್ಲ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಎಂಕ್ ಚಾಗ್ ಪೆಲಕೈದ ಮನ್ಪೇರ ಅವೇ ಪೆಲಕೈದ ಗಟ್ಟಿಯ ಹೇಮಂತ್ ಪೆಲಕೈದ ಗಟ್ಟಿಯ ಯಾನ್ ಯಾನ್ ತಮ್ಮ ಈರು ತಮ್ಮನಗೂ ಹೋಗಿ ಒಟ್ಟು ಸೂರ್ಪನಂಗೆ ಮದುವೆ ಪೋಚನವ ಈರು ದುಂಪೋಲಿ ಎರಲ್ಲೇ ಹೋಗ್ಬೇರಿಗೆ ಅದು ದುಂಪು ಎಂಗುಲ್ ಬಸ್ಸಿಟ್ಟು ಬರ್ಪು ತಮಗ ತಮ್ಮನ ಅಂದಮ್ಮ ಒಟ್ಟಿಗೆ ಬರ್ಕ ಪೀರ. ರಾವಣ ನಾನು ಬರಲ ಲಂಕೆಗೆ ಇರ್ಪೋಂಡ ಮಾತ್ರ ಕೆಟ್ಟುವರು ಸಂಪತ್ತು, ಇರ್ಪೋಂಡ ಮಾತ್ರ ಕೆಟ್ಟುವರು ಇರೇನು ಮದಿಮ್ಯಾದಿ ಪಿರಗಡ ಪುರ್ವೇರು. ಹೇಮಂತ ಪನೋದಲ್ಲೇರು ಹೌದು ನಿನಗೆ ಚೂಮಂತರ್ ಮಾಡಿ ಕರೆದು ಹೋಗುವೆ ಕಾಡಿಗೆ ಬಿಡುವೆ ಪನೋದಲ್ಲೇರು. ಕಾಡಿನಲ್ಲಿ ಸೊಪ್ಪು ಸಿಗುತ್ತದಲ್ಲ ಅದಕ್ಕೆ ಕಾಡಿಗೆ ಬಿಡುವುದು. ಪ್ರೀತಿ ಅಕ್ಕ ಪನದುಲ್ಲೇರು ಪ್ರೀತಿ ಸಿಸ್ ಒಂದು ರಾವಣ ಗುರ್ತೊಂಡತೆ ಇರೆಗ್ ಪ್ರೀತಿ ಸಿಸ್ ಐಕ್ ನೀಲಿ ಕೊರೋಡ ಪ್ರೀತಿ ಸಿಸ್ ರಾವಣನ ಗುರ್ತೊಂಡತೆ ಇರೆಗ್ ಎಂಕು ಗುರ್ತು ಜನಕ್ಕೆ ಪೊಸತ್ ಬರ್ಪಿನ ಐಕ್ಕೇನಿ ಕೊರೋಡ ಚಾನಲ್ ಉಂಡಾ? ನಾನು ರಾವಣ ಅಣ್ಣ ಸೂರ್ಪನಕ್ಕಿ ಚಾನಲ್ ಇದೆಯಾ ನಿಮಗೆ? ಎಬ್ಬೆ ನಾನು ಜೋರಿದ್ದೇನೆ ನಿನ್ನ ಮಂಡೆಗೆ ಕೊಟ್ಟ ಕೊತ್ತಲಿಗೆಯಲ್ಲಿ ಬಿಡುತ್ತೇನೆ. ಅಯ್ಯೋ ದೇವ್ರ ಏನು ಗೊತ್ತು ಜೀವನದಲ್ಲಿ ಅಂದ ನಾನಿರೇ ಗೊತ್ತು ನಾನು ಹಿಂದೆ ಕಪ್ಪು ಇಜ್ಜಿ ಸೂರ್ಪನಕ್ಕಿ ಚಾನಲ್ ಉಂಟಾ ನಿಮ್ಮದು? ಅಲ್ಲ ರಾವಣಾಸುರ ಚಾನಲ್ ಉಂಟಾ? ಕಪ್ಪು ಇಜ್ಜ ಕಪ್ಪು ಸಿಸ್ ಪೋಯಿರಾ ಅಂದಿಯೇ ಕೋರಿ ಮಲ್ಪೆರ ಪನೊಂದಿತ್ತಿರದೆ ಕೊರೊಚ್ಚಿ ಬೊಕ್ಕ ಪನ್ಪೆ ತೂದು ಒಂತುಲೇ ಪನ್ಪೆರ. ಓಕೆ ಓಕೆ. ತಿಂಗಾಳು ಮುಳುಗಿದವು ರಂಗೋಲಿ ಬೆಳಗಿದವು. ರಾವಣ ಕಾಡಲ್ಲಿ ಒಂದು ಸೊಪ್ಪು ಸಿಕ್ಕುತ್ತದೆ ಅದು ಇದೆಯಾ ಅಲ್ಲಿ? ಹೌದೌದು ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದಲ್ಲ ಅದು ಇದೆಯಾ? ಅದು ಇದ್ರೆ ತುಂಬ ಒಳ್ಳೆಯದು ಮಾರ್ರೆ. ನೀವು ಹುಡಿಕೊಂಡು ಬರ್ತೀರ ರಾವಣಾಸುರ ಒಂದು ಸೊಪ್ಪನ್ನದು? ಸಂಪತ್ತು ಬರ್ತಾನೆ ನಿಮ್ಮೊಟ್ಟಿಗೆ ಟಾರ್ಚ್ ಹಿಡ್ಕೊಳ್ಳಿಕ್ಕೆ ಕತ್ತಲೆ ಆದರೆ. ಆ ಕೊರ್ಲೆ ಗೊತ್ತಾಂಡಿ ಏರು ಬಂದು. ಓಕೆ ಓಕೆ. ಆ ಕೊರ್ಲೆ ಗೊತ್ತಾಂಡಿ ಏರು ಪಂದು ಬಾಯ್ ಶ್ರೀ ಪನೊಂದುಲೆ ಪೋಪಿನಿ ಸಂಪತ್ತು. ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತು ಸಪೋರ್ಟ್ ಮಾಡ್ತೀನಿ. ಬಯ್ಯಗೆ ಲೈವ್ ಇಜ್ಜವೆ ನಾನು ಸೋಮವಾರ ದಿಂಚೊಳ್ಳದೆ ಕಾಡೆ ಮಾತ್ರ ಲೈವ್ ಏನು ಮಾಡ್ತಿರ್ದು ಬಕ್ಕ ಬಯ್ಯಗಿಜ್ಜಿ ಲೈವ್ ಬಕ್ಕ ಶನಿವಾರ ಲೈತಾರಲ್ಲ ಕಾಡೆ ಬಯ್ಯಡುಂಡು ಲೈವ್ ಅವೇ. ರಾವಣ ನಿನ್ನ ತಂಗಿ ಎಲ್ಲಿ ಹೋದ್ಲು ಅಂತ ಕೇಳ್ತಾ ಇದ್ದಾರೆ. ಸಂಪತ್ತು ಇದೇ ಬಾ ಪನೊಂದುಲ್ಲೇರು ಉಂಡಿಗೆ ಸೊಪ್ಪುಂಡಿಗೆ ಸಂಪತ್ತು ಪೋಲೆ ಇರು ಸಂಪುಟ ಆಟ ಪನೊಂದುಲ್ಲೇರು. ತಿರುಗುವ ಭೂಮಿಯು ಉಲ್ಲಿ ಚೂರು ಉಲ್ಲಿರ್ಗೆ ಚೂರು ಇದೆಲ್ಲ ತೋಪಿರತ್ತಿತ್ತ. ಓಡಿಯಾಡು ಹೆಣ್ಣು ಮಗು ಮುಖ ಬಾಡಿ ಏಕೆ ನಿಂತಿಹಳು, ಕುಣಿದಾಡು ಹಾಡಿ ಎಳೆಯಲಿ ಹಲವಾರಗಳ ಹೊತ್ತಿಹಳು. ತಾಯಿ ಜೊತೆ ಮನೆ ಕೆಲಸ ಮಗಳಿಗೆ ಪ್ರತಿ ದಿವಸ, ರೋಗದಿ ಮಲಗಿದರೆ ಪಕ್ಕದಲ್ಲಿ ಪ್ರತಿ ನಿಮಿಷ ಬಾಗಿಲಿಗೆ ನೀರು ಹಾಕಿ ಹಸುಗಳಿಗೆ ಹುಲ್ಲು ಹಾಕಿ ಪಾತ್ರೆ ತೊಳೆಯೇ ಬಟ್ಟೆ ಹೋಗಿ ಹುಟ್ಟಿಸಿದನೆ ಬ್ರಹ್ಮ ಇವಳನು. ಈ ಎಲೆ ಮಲ್ಲಿಗೆ ಬಾಲೆ ಹಲಹೊರೆಯು ಇವಳ ಮೇಲೆ, ಅದ ನೆನೆದು ನೆನೆದು ಕೊರಗಿ ಕೊರಗಿ ಮನಸ್ಸು ಮುಳ್ಳಿನ ಮಾಲೆ. ಪ್ರೀತಿ ನಿನ್ನ ಈ ರಾವಣ ನನ್ನ ವಾಂದಲ್ಲಿ ಎಸ್ಕೇಪ್ ಮದುವೆ ಮಾಡುವೆಗೆ ಮದುವೆ ನೆಂಚಿನ ಗೊತ್ತಾಗಿ ಸೂಪರ್ ಅಂತ ಹೇಳ್ತಾ ಇದ್ರೆ. ಕಪ್ಪು ಸಿಸ್ಸು ಕಪ್ಪು ಚಾಪರಿಯರ ಆಡು ಸಂಪು ದೋಸೆ ಪಣದಲ್ಲಿ ಸ್ವಾತಿ ಸಿಸ್ ಬರ್ತೀರು. ಹಾಯ್ ಸ್ವಾತಿ ಸಿಸ್ ವೆಲ್ಕಮ್ ವೆಲ್ಕಮ್ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಸ್ವಾತಿ ಸಿಸ್ ಚಾಪರಿಯರ
ಸಂಪು ನಾಡ ಚಾ ದಾದ ತಿನ್ನರೆ ಕಪ್ಪು ಬ್ಯೂಟಿ ಮೇಲೆ ಆಣೆ ಅಂತ ಹೇಳ್ತಾ ಇದ್ದಾರೆ. ದಾಯಿ ಪೂರ ಕಪ್ಪು ಬ್ಯೂಟಿ ಮೇಲೆ ಆಣೆ ಪಾಡ್ನು ಮಾತೆಲ್ಲ ಬೊಚ್ಚವು ಈ ಕಡೆ ಸೂಪರ್ ಸೂಪರ್ ನಲ್ಕಿಲ್ಲ ಆಣೆ ಪಾದು ಪೋಯಿನಂತ ಮಾಡ್ರೆ ಹೇಮಂತ್ ಪೋಯನ ಆಕೆನೊಂದುಲ್ಲೇರು ಹೇಮಂತ್ ಪೋಯರು ಗಡಿಗಡಿಗೆ ಬರ್ಪೇರು. ಸ್ವಾತಿ ಅಕ್ಕ ಹಾಯ್ ಚಾ ಪರಿಹಾರ ಆಕೆನೊಂದುಲ್ಲೇರು ಹಾಯ್ ಪನೊಂದುಲ್ಲೇರು. ವೈಶು ಬತ್ತಿರ ಹಾಯ್ ವೈಶು ವೆಲ್ಕಮ್ ವೆಲ್ಕಮ್. ಪರಿಯ ನಿಗ್ಲೇನ ಆಡ ಆಕೆನೊಂದುಲ್ಲೇರು ಸ್ವಾತಿ ಸಿಸ್. ಕಪ್ಪು ಎಂಕ್ ಪುಂಡಿಲ ಕೋರಿಗಸಿಲ ಆಪನೊಂದುಲ್ಲೇರು ಸಂಪತ್. ಬಂಟುವಾಳಗ್ పోవందుల బాయ్కేగ్ పనందులేరు. ఓకే ఓಕೆ ಸ್ವಾತಿ ಸಿಸ್ ಬಾಯ್ಕೆ ಪೋದಲೆ ವಿಡಿಯೋ ಪಾಡ್ಲಿ ಪಕ್ಕ. ಕಪ್ಪು ಬ್ಯೂಟಿ ಗಾನ್ ಆಗಿದೆ. ಇಲ್ಲ ಕಪ್ಪು ಬ್ಯೂಟಿ ಇದ್ದಾರೆಯಾ ರಾವಣಾಸುರ ಇದ್ದಾರೆ. ಚಾ ಪರಿಯನ ಆಕೆರೊಂದುಲೇರು ಚಾ ಪರಿಯ ವೈಶಿ ಈ ಪರಿಯನ ದಾದ ತಿನ್ನರೆ ದಾದ ತಿನ್ರೆ ವೈಶು ಲೈಕ್ ಕೊರೊಂಜಿ ವೈಶು ಸ್ಕ್ರೀನಿಗೆ ಡಬಲ್ ಟ್ಯಾಪ್ ಮಲ್ಪು ಲೈಕ್ ಕೊರ ಲೈಕ್ ಬಂದು ಬರ್ಪುಂಡು. ನನ್ನ ಮೇಲೆ ಆನೆ ಯಾಕೆ ಒಂದು ಅವೇ ಸೂರ್ಪನಕ್ಕಿ ಪುದಾರಿ ಚೇಂಜ್ ಮಾಡ್ತು ಬಯಸಿಡು ಅವೇ ಆನೆ ಮಾಡ್ಲಿಕ್ಕೆ ಎಂಕಲ ಗೊತ್ತಾನ ಸೂರ್ಪನಕ್ಕಿ ತೋಜೋಡು. ಚಲೇ ಜಬ ಯೇ ಪುರವಾಯಿ ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ. ಶ್ರೀ ಹಿರೇಗು ಬೋಡೆ ಪುಂಡಿಗಸಿ ದೀಪೇವೆ ದೀಲೆ ದೀಲೆ ಮಧ್ಯಾಹ್ನ ಗಾಣೆಂಕೆ ನಾವೇನೆ ತಿನ್ಪೆ ಮಧ್ಯಾಹ್ನ. ವೈಶು ಅತ್ತೆ ವೈಶುನ ಅಮ್ಮ ಬಾಬ್ಲಕ್ಕನಾ ಬಾಬ್ಲಕ್ಕ ಚಾಂಡ ದಾದ ತಿನ್ಯಾರು ಚಾಕ್. ಕಪ್ಪು ಬ್ಯೂಟಿನ ಈ ರಾವಣ ಕರೆದುಕೊಂಡು ಕಾಡಿನಲ್ಲಿ ಬಿಡುವೆ. ಕಪ್ಪು ಬ್ಯೂಟಿ ಕಾಡಿನಲ್ಲಿ ಇದ್ರೆ ಚಂದ ಅಂತ. ಕಪ್ಪು ಬ್ಯೂಟಿಯನ್ನು ಕಾಡಿನಲ್ಲಿ ಬೇಡವ, ಕಾಡಿನಲ್ಲಿ ಮೊದಲೇ ಕತ್ತಲೆ. ಈ ಕಪ್ಪು ಬ್ಯೂಟಿಯನ್ನು ಕೊಂಡೋಗಿ ಬಿಟ್ಟರೆ ಅದನ್ನು ಎಲ್ಲಿ ಮತ್ತೆ ನಾಡುದು ನಾವು, ಎಲ್ಲಿ ಹುಡುಕುದ ನಾವು? ಹುಡುಕನ ಬಳಿಕೆ ಕಷ್ಟ ಆಗ್ತದಲ್ಲ, ಅವರನ್ನು ಕಾಡಿನಲ್ಲಿ ಬೇಡ. ವೈಶು ಹಾ ಬನೊಂದುಲ್ಲೇರು ಯಾನ್ ಪೋಪೆ ಆವೆ ಬಾಯ್. ಓಕೆ ಕಪ್ಪು ಸಿಸ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದೀನಿಗೆ. ವೈಶು ಹಾಯ್ ಬನೊಂದುಲ್ಲೇರು ಹೇಮಂತ್. ವೈಶುನ ಅಮ್ಮ ಯಾವು ವೈಶುನ ಅಮ್ಮ ಪೋಪು ನಾ ಪನೊಂದುಲ್ಲೇರು. ಸೇಮೆ ದಡ್ಡೆವಾ ಸೇಮೆ ದಡ್ಡೆನ ಬಬ್ಲೆಕ್ಕ ಸೇಮೆ ದಡ್ಡೆಲ ಕೋರೇಸ್ತಾನ. ಕಪ್ಪು ಬ್ಯೂಟಿ ಕಾಡಿನಲ್ಲಿ ಇದ್ರೆ ಅದೇ ವೈರಲ್ಗೆ. ಕಪ್ಪು ಬ್ಯೂಟಿ ಮಂಗಳೂರನ್ನೆಲ್ಲ ಕೊಂಡುಕೊಂಡಿದೆಯಲ್ಲ ಮೊನ್ನೆ, ಅದನ್ನು ಕಾಡಿಗೆ ಬಿಟ್ಟರೆ ಹೇಗೆ? ವೈಶು ಆಪನದೊಳ್ಳೇರು ಸಂಪತ್ ಸ್ಕಿಪ್ ಓಲ್ ಸ್ಕಿಪ್ ಓಲಿಯೇ ಸಂಪತ್. ಶ್ರೀ ಹಿರೇಗ ಬೋಡೆ ಪುಂಡಿಗಸಿ ದೀಪೇವೆ ಓದಿಯೇ ಸಂಪತ್. ಕಪ್ಪು ಎಂಕ್ ಪುಂಡಿ ಕೋರಿಗಸಿ ಅವು ಓದಿಯೇ ಬೋರ್ಡ್ ಪನ್ಯತೆಯನ್ ದೀಲೆ ಪನ್ಯತ ಮಧ್ಯಾಹ್ನಗೆ ಎಂಕ್ ಕೊನಸಿಗೆ ಆಪುಣೊಂದು ಬೇತೆ ಮೆಸೇಜ್ ಹೆಜ್ಜಿ ಈ ಟೈಪೇ ಮಲ್ದಿಜಾರ್. ವೈಶು ಅಲ್ಪ ಉಲ್ಲಲ್ ವೈಶು ಒಲ್ಲಲಿಯೇ ಬಬ್ಲ್ಯಾಕ ವೈಶು ಒಲ್ಲಲ್ ವೈಶು ಟ್ಯೂಷನ್ ಪೋತಲ್ಲ ಅನ್ನು. ಸಂಪತ್ ಓಕೆ ಪನೊಂದುಲ್ಲೇರು. ಕಪ್ಪು ಪೋಪುನ ಪನೊಂದುಲ್ಲೇರು ಅಂದಾರ್ ಪೋಯಿರಾನ್ ಕಪ್ಪು ಸಿಸ್ ಪೋಯಿರ್. ನಾನು ಯಾನ್ಲ ನನ್ನ ಲೈವ್ ಎಂಡ್ ಮಲ್ಪುನು ಅಲ್ಲೇನ ಅಮ್ಮನ ಪುದರ್ ದಾದಾರ್ ಅಮ್ಮನ ಪುದರ್ ಶ್ರೀವಿದ್ಯಾ ಎಂಕುಲು ಬಬ್ಲಿ ಅಕ್ಕಲೆ ಪುನರೇನು. ವೈಶು ಜೈದಲ್ ವೈಶು ಜೈದಲ್ಗೆ ಈ ರಾವಣ ರಾಜ್ಯ ಎಲ್ಲ ಕೊಂಡು ಇದೇ ಕಪ್ಪು ಬ್ಯೂಟಿ ಸೇರಿಕೊಂಡು ಕೊಳ್ಳುದು. ಅಲ್ಲಿ ಕಾಡಿನಲ್ಲಿ ಬಿಟ್ಟಿದ್ದೇನೆ ಅಲ್ಲೇ ವೈರಲ್. ಅಯ್ಯೋ ದೇವ. ಆವು ಅತ್ತಿನ ಅವ್ವ ಅತ್ತಿನ ಎಂಚಿನಿ ಅವ್ವ ಆತಿನ ಒವ್ವ ಆತೀನಿ. ಓಕೆ ಪ್ರೀತಿ ಸಿಸ್ಟರ್ ನಂಗೆ ಪುರ ಪೋಯರಾ. ಓಕೆ ವೈಶ್ ಬಾಯ್ ಮಾತಿರ್ಲ ಬಾಯ್ ಅವೇ ಯಾನ ಲೈವ್ ಎಂಡ್ ಮಲ್ಪೆ. ಹೇಮಂತ್ ಬಾಯಿ ಬಕ್ಕ ಪೂರಿಗ್ಲ ಬಾಯಿ ನಾನು ಒರಿಯನ ಪುದರ್ ಪನ್ಪುಜಿ ಬೇಜಾರು ಮಲ್ಪೊಜ್ಜಿ. ಸಂಪತ್ ಬಾಯಿ ಬಕ್ಕ ಹೇಮಂತ್ ಪೂರ ಬಾಯ್ ಪೂರ ಬಾಯಿ ಬಕ್ಕ ಕಪ್ಪು ಸಿಸ್ ಬಾಯಿ ವೈಶು ಬಾಯಿ ಬಕ್ಕ ರಾವಣ ಬಾಯಿ ರಾವಣನ ತಂಗಿ ಸುರ್ಪನಕ್ಕಿ ಬಾಯಿ ಬಕ್ಕ ಪ್ರೀತಿ ಸಿಸ್ ಬಾಯಿ ರಂಜಿತ್ ಬಾಯಿ ಬಕ್ಕ ಪೂರ ಬಾಯ್ ಕುಲಿಪ್ಪುಡು. ಸ್ವಾತಿ ಸಿಸ್ ಬಾಯಿ ಬಕ್ಕ ಏರಪ್ಪೊಲ್ಲೇರು ಬಕ್ಕ ಉದಯಣ್ಣೆ ಬಕ್ಕ ಪ್ರೀತಿ ಸಿಸ್ ಸಂಪತ್ ಪೂರೆಗ್ಲ ಬಾ ಏರ್ ಪುರ ಎಕಡೆ ಪುರ ಬತ್ತೀರಿ. ರಂಗನಾಥ್ ಬಕ್ಕ ನಮ್ಮ ಅಂಬೆ ಆದರ್ಶ್ ಮಾತಿರ್ಲ ಬಾಯಿ ಪನೊಂದುಲ್ಲೆ ಮಾತಿರ್ಗ್ಲ ಪೂರಿಗ್ಲ ಬಾಯ್ ಮಾತಿರ್ಗ್ಲ ಬಕ್ಕ ಗೀತಾ ಸಿಸ್ ಅಶು ಪೂರಿಗ್ಲ ಬಾಯ್
ಬಾಯ್ ಪನೊಂದುಲ್ಲೇರೆ ಯಾನಿ ನೀ ರಜೆ ಪನೊಂದುಲ್ಲೇರು ಬಾಯ್ ಎಂಕಿಜ್ಜ ಪನೊಂದುಲ್ಲೇರು ಇರೇಗಲು ಪನ್ನೆತಿ ಇರೇಗ ಫಸ್ಟ್ ಡೇ ಪಂತೆ ಸಂಗೀತ ಲೈವ್ ಎಂಡ್ ಬೇಡ ಯಾಕೆ ರಾವಣಾಸುರ ನಾನು ಹೋಗುದಾ ನನಗೆ ಅಟಿಲಾಗಬೇಕಾ ನನಗೆ ಪಾರ್ಸಲ್ ತಂದು ಕೊಡ್ತೀರಾ ರಾವಣ ಲೈವ್ ಎಂಡ್ ಮಾಡ್ತೇನೆ ನಾಳೆ ಬನ್ನಿ ನೀವು ನಾಳೆ ಬೆಳಿಗ್ಗೆ ಬನ್ನಿ 8 ಗಂಟೆಗೆ ನಾನು 8 ಗಂಟೆಗೆ ಬಂದಿದ್ದೇನೆ ರಾವಣಾಸುರ ಈಗ 10 ಆಗ್ತಾ ಬಂತು ಹೌದು 10 ಆಯಿತು ಮಾರ್ರೆ ಇನ್ನು ನನಗೆ ಇದಾಗಬೇಕು ಬೀಡಿ ಕಟ್ಟಲಿಕ್ಕೆ ಉಂಟು ಬಾಯ್ ಮಾತೆರೆಗ್ಲ ನಾಳೆ ಬನ್ನಿ ರಾವಣಾಸುರ ನಾಳೆ ನಾವು ಮಾತಾಡುವ ನಾಳೆ ಮತ್ತೆ ನೋಡುವ ಕಪ್ಪು ಬ್ಯೂಟಿ ಇಲ್ಲ ಯಾಕೆ ಅವರು ಹೋದ್ರು ಅವ್ರು ಬಾಯಿ ಹೇಳಿ ಓದೋದಲ್ಲ ಈರು ಬರ್ಪುಂಡು ಪಲ್ಲೆ ಇಜ್ಜಿಯೇ ಹೇಮಂತ್ ಬರ್ಪೆ ದುರ್ಗಕ್ಕ ಪನ್ನೊಂದು ಯಾ ಬರ್ಪುಜ್ಜಿ ಯಾ ಪೊಕ್ಕಳೆ ಬನ್ನಿ ಹಾಂ ಬರ್ರಿ 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 ಆಯನ್ ಕೊರ್ಪೆಂತು ಓಕೆ ಬಾಯ್ ಮಾತಿರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದು ಸಪೋರ್ಟ್ ಮಾಡ್ತೀನಿ ಹಾಗೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಓಕೆ ಬಾಯ್.